जन यमुना तीरावनचारी जय राधा माधवा कुंज विहारी जय गोपी जन वल्लभा गिरिवरधारी। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। हरे कृष्णा कृष्ण कृष्णा हरे 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 राम 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 हरे हरे। जय राधा गोविंद राधे जय गौरनिताय जय गौरनिताय जय जय प्रभुपाद जय जय प्रभुपाद जय जय गुरुदेव जय जय गुरुदेव। हरे कृष्ण प्रभु जी। हरे कृष्ण। ओम नमो भगवते वासुदेवाय। ओम नमो भगवते भगवते वासुदेवाय। वासुदेवाय। ओम नमो भगवते वासुदेवाय। ओम ओम नमो नमो भगवते भगवते वासुदेवाय। वासुदेवाय। ओम नमो भगवते वासुदेवाय। ओम ओम नमो नमो भगवते भगवते वासुदेवाय। वासुदेवाय। ओम नमो नारायणं भगवते नमस्कृत्य वासुदेवाय। नारायणं नमस्कृत्य नारायणं नमस्कृत्य नमस्कृत्य नरं चैव नरोत्तमं नरं नरं नमः चैव चैव नरोत्तमं नरोत्तमं देवीं सरस्वतीं व्यासं देवीं देवीं सरस्वतीं सरस्वतीं व्यासं व्यासं ततो जयमुदीरयेत्। ततो ततो जयमुदीरये। जयमुदीरयेत्। नष्टप्रायेषु ततो अभद्रेषु जयामुदीरयेत्। नष्टप्रायेषु भद्रेषु नित्यं नष्टप्रायेषु भागवत अभद्रेषु सेवया नित्यं नित्यं भागवत भागवतसेवया सेवया। भगवति उत्तमश्लोके भगवति भगवती भगवति उत्तमश्लोके 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 भक्तिर्भवति नैष्टिकी। भक्तिर्भवति 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 नैष्ठिकी। नैष्टिकी। So now last time
ಯಾರಾದ್ರೂ ಸಮರೈಸ್ ಮಾಡ್ತೀರಾ ಒಂದೊಂದು ವಿಷಯ ಏನೇನು ನಾವು ಲಾಸ್ಟ್ ಟೈಮ್ ಕೇಳಿದ್ವಿ ಅಂತ? ಈ 10 ಲಕ್ಷಣಗಳು, ಭಾಗವತದ 10 ಲಕ್ಷಣಗಳು. ಸೊ ಮೊದಲನೇ ಲಕ್ಷಣ, ಭಾಗವತದ ಮೊದಲ ಸಬ್ಜೆಕ್ಟ್ ಇಲ್ಲಾಂದ್ರೆ ವಿಷಯ ಸರ್ಗ. ಏನು ಸರ್ಗ ಅಂದ್ರೆ? ಸ್ವರ್ಗ ಅಂದ್ರೆ ಎಲ್ಲ ಮಹತತ್ವಗಳ ಸೃಷ್ಟಿ ಪ್ರವೇಶ. ಓಕೆ, ಯಾರು ಸೃಷ್ಟಿ ಮಾಡೋದು? ಕಾರಣೋದಕ ಸಾಯಿ ವಿಷ್ಣು ಸೃಷ್ಟಿ ಮಾಡುವಂತಹದ್ದು ಸರ್ಗ. ಯಾರು ಮತ್ತೆ ಸರ್ಗ ಸೃಷ್ಟಿ ಮಾಡೋದು ಯಾರು? ಕಾರಣೋದಕ ಶಾಯಿ ವಿಷ್ಣು. ಕಾರಣದ ಶಾಯಿ. ಸೊ ಮೊದಲಿಗೆ ಭಗವಂತನೇ ಅವನ ಪ್ರಾಥಮಿಕ ಸೃಷ್ಟಿ, ಇದು ಸರ್ಗ. ನಂತರ ಎರಡನೇ ವಿಷಯ, ಅದನ್ನೆಲ್ಲ ಮಹತತ್ವಗಳನ್ನೆಲ್ಲ ಬಳಸ್ಕೊಂಡು ಬ್ರಹ್ಮ ವಿಸರ್ಗವನ್ನು ಮಾಡ್ತಾರೆ. ಎರಡನೇ ಸೃಷ್ಟಿ. ಓಕೆ, ಅದು ವಿಸರ್ಗ. ಎರಡನೇ ಇದು. ಮೂರನೇದು ಸರ್ಗ ವಿಸರ್ಗ ಅಷ್ಟೇ. ಇನ್ಯಾರಾದ್ರೂ ಹೇಳಿ. ಮಾತಾಜಿ ಸರ್ಗ ವಿಸರ್ಗ ಎರಡು ಹೇಳಿದ್ರು. ಮತ್ತೆ ಇನ್ನ ಗ್ರಹ ವ್ಯವಗಳು, ಸ್ಥಿತಿ, ಸ್ಥಾನ. ಸ್ಥಾನಂ. ಸ್ಥಾನ. ಸೊ ಅದು ಗ್ರಹಗಳು ಅಂತಾನು ಹೇಳ್ಬೋದು. ಹೌದು, ಎಲ್ಲ ಗ್ರಹಗಳು ಇಲ್ಲಿದೆ ಅಂತ. ಇಲ್ಲ ಒಂದೊಂದ್ಸಲ ಅದರ ಅರ್ಥ ವಿವರಣೆ ಕೊಡೋದು. ಭಗವಂತನು ಸೃಷ್ಟಿ ಸ್ಥಿತಿ ನೀವೇನು ಹೇಳಿದ್ರು ಅದು ಮೇಂಟೆನೆನ್ಸ್. ಭಗವಂತನು ಮಾಡೋ ಚಟುವಟಿಕೆಗಳು, ಮೇಂಟೆನೆನ್ಸ್, ರಕ್ಷಣೆ ಒಂದು ರೀತಿಯಲ್ಲಿ. ಸೊ ಅದು ಕೂಡ ಸ್ಥಾನ ಅಂತಾನೆ ಹೇಳಿದೆ. ಓಕೆ, ಅದು ಮೂರನೇದಾಯ್ತು. ನಂತರ ಭಗವಂತನಿಂದ ರಕ್ಷಣೆ. ಪೋಷಣ ಅಂದ್ರೆ ಭಗವಂತನ ವಿಶೇಷ ರಕ್ಷಣೆ, ಭಕ್ತರಿಗೆ ವಿಶೇಷ ರಕ್ಷಣೆ. ಹೌದು, ರಕ್ಷಣ, ಪೋಷಣ. ಊತಯ ಐದನೆಯದು. ಓಕೆ, ಅಂದ್ರೆ ಏನ್ ಮಾಡ್ತೀವಿ? ಜೀವಿಗಳ ಕರ್ಮಗಳಿಂದ ಉಂಟಾಗುವ ಪ್ರೇರಣೆಗಳು, ಸೃಷ್ಟಿಗಳಿಗೆ ಪ್ರೇರಣೆ ಯಾವುದು? ಓಕೆ, ಕರ್ಮ ವಾಸನ, ಈ ರೀತಿ ಎಲ್ಲ ಹೇಳಿದ್ರು. ಸೊ ಕ್ರಿಯೇಟಿವ್ ಇಂಪೆಟಸ್. ಹೌದು. ಊತಿ. ಸೊ ಎಲ್ಲ ಜೀವಿಗಳು ಅದರಿಂದ ಇರೋದು ನಮಗೆ ಆತರ ಒಂದು ಇಲ್ಲಿ ಪ್ರತ್ಯೇಕವಾಗಿ ಭಗವಂತನಿಂದ ಪ್ರತ್ಯೇಕವಾಗಿರ್ಬೇಕು ಅಂತ ಒಂದು ಇದಿದೆ. ಸೊ ಅದರಿಂದಲೇ ಈ ಭೌತಿಕ ಜಗತ್ತು ನಡೀತಾ ಇದೆ. ಆತರ ಒಂದು ಹುಮ್ಮಸ್ಸು ಇದೆ, ಆತರ ಒಂದು ಹಾಗೇನು ಮಾಡುವ ಚಟುವಟಿಕೆ ಮಾಡುವ ಒಂದು ಸ್ಪಿರಿಟ್ ಇದೆ. ಸೊ ಅದು ಊತಯ. ಆಮೇಲೆ ಮನ್ವಂತರ, ಮನುಗಳ ಪರಿವರ್ತನೆ ಮತ್ತು ಮನ್ವಂತರ. ಸೊ ಮನುಗಳ ಅವರ 14 ಮನುಗಳು ಬರ್ತಾರೆ, ಅವರ ಚಟುವಟಿಕೆಗಳು ಮತ್ತೆ ಅವ್ರು ಕೊಟ್ಟ ಧರ್ಮದ ನಿಯಮಗಳು, ಮನು ಸಂಹಿತ, ಮನುಸ್ಮೃತಿ, ಅದು ಕೂಡ ಸದ್ಧರ್ಮ ಅಂತ ಹೇಳ್ತಾ ಇದ್ರು. ಸೊ ಮನ್ವಂತರ. ಆಮೇಲೆ ಈಶಾನುಕತ ಅಂದ್ರೆ ಭಗವಂತನ ನಾನಾ ಅವತಾರಗಳ ಬಗ್ಗೆ, ಅವನ ಲೀಲೆಗಳ ಬಗ್ಗೆ, ಅವನ ಚಟುವಟಿಕೆಗಳು, ಮತ್ತೆ ಅವನ ಒಟ್ಟಿಗೆ ಸಂಬಂಧದಲ್ಲಿರುವ ಭಕ್ತರ ಚಟುವಟಿಕೆ ಕೂಡ, ಅದು ಕೂಡ ಈಶಾನುಕಥನೆ ಅಂತ ಹೇಳ್ತಾರೆ. ಇಲ್ಲ ಸೈನ್ಸ್ ಆಫ್ ಗಾಡ್, ಭಗವದ್ ವಿಜ್ಞಾನ ಅಂತ ಕೂಡ ಶ್ರೀಲ ಪ್ರಭುಪಾದರು ವಿವರಿಸಲಿದೆ. ಸೊ ಇದು 7. ನಂತರ ನಿರೋಧ. ನಿರೋಧ ಅಂದ್ರೆ ಭಗವದ್ಧಾಮಕ್ಕೆ ಹಿಂತಿರುಗುವುದು. ಶ್ರೀಲ ಪ್ರಭುಪಾದರು ಅಲ್ಲಿ ನೇರ ಅರ್ಥ ಕೊಟ್ಟರು. ಅದರ ವಿವರಣೆಯಲ್ಲಿ ಮತ್ತೆ ಚೈತನ್ಯ ಚೇತನದಲ್ಲಿ ಅದ್ರ ಇನ್ನೊಂದು ಅರ್ಥ ಕೊಟ್ಟದ್ದು ಲಯ. ಸೊ ಮಾತಾಜಿ ಹೇಳಿದ್ರು ಅವರು ಲಯ. ಸೊ ಎಲ್ಲ ಸೃಷ್ಟಿ ನಾಶ ಆದ್ಮೇಲೆ ಮತ್ತೆ ವಾಪಸ್ಸು ಮಹಾವಿಷ್ಣು ಒಳಗೆ ಹೋಗುತ್ತೆ. ಈಗ ಸಂಪೂರ್ಣ ಭೌತಿಕ ಜಗತ್ತು, ಎಲ್ಲ ನಾವು ಜೀವಿಗಳು ಕೂಡ ನಾವು ಒಳಗೆ ಹೋಗ್ತೇವೆ. ಅದನ್ನ ನಿರೋಧ ಅಂತ ಹೇಳೋದು. ಅದರ ವಿವರಣೆ ಕೂಡ ಈ ಭಾಗವತದಲ್ಲಿ ಇದೆ. 8. ಆಮೇಲೆ ಇನ್ನ 2 ವಿಷಯಗಳು. ಮುಕ್ತಿ ಅಂದ್ರೆ ಐಹಿಕದಿಂದ ಮುಕ್ತಿ ಹೊಂದುವಂಥದ್ದು, ಐಹಿಕದಿಂದ ಬಿಡುಗಡೆ. ಬಿಡುಗಡೆಯಾಗಿ ಪ್ರವೇಶ. ಅದರ ಡೆಫಿನಿಷನ್, ಅದರ ಅರ್ಥ ಹೇಗೆ ಕೊಟ್ಟರು ಸಂಸ್ಕೃತದಲ್ಲಿ? ಭಗವದ್ಭಕ್ತಿಯಿಂದ ಮೋಕ್ಷ ಹೆಂಗೆ ಸಾಧನೆ ಮಾಡೋದು? ಭಗವದ್ಭಕ್ತಿ. ಸೊ ಭಗವಂತನ ಭಕ್ತಿಯುತ ಸೇವೆಯಲ್ಲಿ ತೊಡಗೋದು, ಅದು ನಿಜವಾದ ಮುಕ್ತಿ. ಮುಕ್ತಿರಿತ್ವ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಆ ಸ್ವರೂಪ ಅಂದ್ರೆ ಪ್ರತಿಯೊಂದು ಜೀವಿದು ಭಗವಂತನ ನಿತ್ಯ ದಾಸ, ನಿತ್ಯ ಸೇವಕ. ಸೊ ಅದು ಮುಕ್ತಿ. ಹೌದು.
ಅದರ ಡೆಫಿನೇಷನ್ ಕೊಟ್ಟರು. ಮುಕ್ತಿರಿತ್ವ ಅನ್ಯತಾ ರೂಪ. ಅನ್ಯತಾ ರೂಪ, ಇವಾಗ ಅನ್ಯತಾ ರೂಪ ನಾವು ಬೇರೆ ಬೇರೆ ಇದರಲ್ಲಿದ್ದೇವೆ, ಗುರುತಿನಲ್ಲಿದ್ದೇವೆ. ಅದೆಲ್ಲವೂ ಬಿಟ್ಟು ನಮ್ಮ ಮೂಲ ಗುರುತು ಅಂದ್ರೆ ನಾನು ಕೃಷ್ಣನ ನಿತ್ಯ ಸೇವಕ, ಕೃಷ್ಣ ದಾಸ. ಸೊ ಅದು ಶಾಶ್ವತವಾದ ರೂಪವನ್ನು, ಅದು ರೂಪ, ಅದು ಸ್ವರೂಪ. ಜೀವಿಯರ ಸ್ವರೂಪ ನಿತ್ಯ ಕೃಷ್ಣ ದಾಸ್. ಓಕೆ, ಅದು 9ನೇದು. ಸೊ ಲಾಸ್ಟ್ 10ನೇ ವಿಷಯ ಆಶ್ರಯ. ಆಶ್ರಯ ಭಗವಂತನದು. ಭಗವಂತನ. ಪಾದ ಕಮಲಗಳನ್ನು ಸೇವೆ. ಸೊ ಪ್ರತ್ಯೇಕವಾಗಿ ಭಾಗವತವು 9 ವಿಷಯಗಳನ್ನು ವಿವರಿಸಿ, ಮತ್ತೆ ಈ 9 ಕೂಡ 10ನೇ ವಿಷಯದ ಮೇಲೆ ಆಧಾರಿತವಾಗಿದೆ. ಎಲ್ಲವೂ ಕೂಡ ಆಶ್ರಿತ ತತ್ವ. 10ನೇ ಇದು ಆಶ್ರಯ ತತ್ವ. ಸೊ ಆಶ್ರಯ. ಸೊ ಭಗವಾನ್ ಶ್ರೀಕೃಷ್ಣನೇ ಆ ಆಶ್ರಯ ತತ್ವ ಅಂತ ವಿವರಣೆ ನಾವು ಕೇಳಿದ್ವಿ. ಅದು ವಿಶೇಷವಾಗಿ 10ನೇ 11ನೇ ಸ್ಕಂದದಲ್ಲಿ ಭಗವಂತನ ಈ ವಿಚಾರ, ಶ್ರೀಕೃಷ್ಣನೇ ಆಶ್ರಯ ತತ್ವ. ಈಶಾನುಕತ, ಭಗವಂತನ ಬೇರೆ ಬೇರೆ ಅವತಾರಗಳು ಅವೆಲ್ಲವೂ ಇದೆ. ಅವು ಕೂಡ ಭಗವಂತನೇ, ಶ್ರೀಕೃಷ್ಣನೇ ಆದಿ ಮೂಲ. ಸೊ ಅವನನ್ನೇ ಆಶ್ರಯಿಸಿದೆ ಅನ್ನೋದು ಭಾಗವತ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ. ಓಕೆ. ಸೊ ನಂತರ 8ನೇ 9ನೇ ಶ್ಲೋಕದಲ್ಲಿ ಆತ್ಮ ಪರಮಾತ್ಮ ಬಗ್ಗೆ ಕೂಡ ಕೇಳಿದ್ವಿ. ಆತ್ಮ ಕೂಡ ಅದು ಸಂಪೂರ್ಣವಾಗಿ ನಾವು ಸ್ವತಂತ್ರರಲ್ಲ, ನಾವು ಪರಮಾತ್ಮನನ್ನು ಅವಲಂಬಿಸಿದ್ದೇವೆ. ಪರಮಾತ್ಮನನ್ನು 9ನೇ ಶ್ಲೋಕದಲ್ಲಿ ಅವನು ಸ್ವ ಆಶ್ರಯ. ಭಗವಂತನ ವಿಸ್ತರಣೆ. ಸೊ ಆ ಅರ್ಥದಲ್ಲಿ ಅವನು ಒಂದು ರೀತಿಯಲ್ಲಿ ಕೃಷ್ಣನ ಮೇಲೆ ಅವಲಂಬಿಸಿದೆ, ಆದ್ರೂ ಕೂಡ ಸ್ವ ಅಂಶವೇ. ಸೊ ಹಾಗಾಗಿ ಅವರು ಕೂಡ ಸ್ವತಂತ್ರರೇ ಅಂತ. ಅದಕ್ಕೆ ಅವ್ರಿಗೆ ಸ್ವ ಆಶ್ರಯ. ಆತ್ಮ ಅಂದ್ರೆ ಅವರು ಪರಮಾತ್ಮ ಮೇಲೆ ಆಶ್ರಯ ಅವಲಂಬಿಸಿದ್ದಾರೆ, ಅಂದ್ರೆ ಪರಮಾತ್ಮ ಯಾರ ಮೇಲೂ ಅವಲಂಬಿಸಿಲ್ಲ ಹಾಗೆ. ಸೊ ಹಾಗಾಗಿ ಸ್ವ ಆಶ್ರಯ, ತನ್ನಲ್ಲೇ ಭಗವಂತನು ಆಶ್ರಿತಾನೆ ಅಂತ. ಸ್ವ ಆಶ್ರಯ ಅಂತ ಕೇಳಿದ್ವಿ ನಾವು. ಏಕಮೇತತ್ ಆಭಾವೆ ಯದಾ ನೋಪಲಭಾಮಹೇ ತ್ರಿತಯಂ ತತ್ರಯೋ ವೇದ ಸ ಆತ್ಮ ಸ್ವಾಶ್ರಯ. ಸೊ ಆತ್ಮ ಪರಮಾತ್ಮ. ಹತ್ತರಿಂದ ಶುರು ಮಾಡೋಣ. ಪುರುಷೋ ಅಂಡಂ ವಿನಿರ್ಭಿದ್ಯ ಯದಾ ಸೋ ನ ವಿನಿರ್ಗತಃ ಆತ್ಮನೋ ಅಯನಂ ಅನ್ವಿಚ್ಛನ್ ಅಪೋ ಶುಚಿಃ ವಿವಿಧ ಬ್ರಹ್ಮಾಂಡಗಳನ್ನು ಬೇರ್ಪಡಿಸಿದ ಅನಂತರ ಭಗವಂತನ ಅದ್ಭುತ ವಿಶ್ವರೂಪನು ಮಹಾವಿಷ್ಣು ಪ್ರಥಮ ಪುರುಷಾವತಾರ ಸ್ಥಳವಾದ ಕಾರಣೋದಕ ಸಮುದ್ರದಿಂದ ಹೊರಬಂದು ಸೃಷ್ಟಿಸಿದ ದಿವ್ಯ ಜಲದಲ್ಲಿ ಗರ್ಭೋದಕ ಪವಡಿಸಲು ಅಪೇಕ್ಷಿಸಿ ಪ್ರತ್ಯೇಕವಾದ ಪ್ರತಿಯೊಂದು ಬ್ರಹ್ಮಾಂಡಗಳನ್ನು ಪ್ರವೇಶಿಸಿದನು. ಸೊ ಈಗ ಭಗವಂತನು ಮಹಾವಿಷ್ಣುವಿಂದ ಗರ್ಭೋದಕ ವಿಷ್ಣು ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಭಗವಂತ ಪ್ರವೇಶಿಸಿ, ಮತ್ತೆ ತನ್ನದೇ ಆದ ಬೆವರಿನಿಂದ ಭಗವಂತನು ಶುಚಿಹಿ ಅಪ ಅಂದ್ರೆ ನೀರು, ಅಸ್ರಾಕ್ಷಿ ಸೃಷ್ಟಿಸಿದನು. ಶುಚಿ ದಿವ್ಯವಾದ ನೀರು. ಸೊ ಹೇಳ್ತಾರೆ, ಅಲ್ಲಿ ಒಬ್ಬರು ಭಕ್ತರು ಹೇಳ್ತಾರೆ, ನಾವು ಸೃಷ್ಟಿ ಮಾಡುವ ನೀರು ಬೆವರು ಅದು ದುರ್ಗಂಧ, ಅದು ಆದ್ರೆ ಭಗವಂತನು ಸೃಷ್ಟಿ ಮಾಡದ ಇದು ನೀರು ಗರ್ಭೋದಕ ಸಮುದ್ರ, ಅದು ಶುಚಿ, ತುಂಬಾ ಅದು ಪರಿಶುದ್ಧವಾದದ್ದು, ಅದು ದಿವ್ಯವಾದದ್ದು ಅಂತ ಇಲ್ಲಿ ಹೇಳ್ತಾರೆ. ಸೊ ಇದು ಒಂದು ರೀತಿ ಇಲ್ಲಿ ವಿವರಣೆ, ಇಲ್ಲಿ ಸರ್ಗ ಭಗವಂತನ ಸೃಷ್ಟಿಯ ವಿವರಣೆ ಈ ಕೆಲವು ಶ್ಲೋಕಗಳಲ್ಲಿ ಅಂತ ನಾವು ನೋಡ್ಬೋದು. ಸೊ ಗರ್ಭೋದಕ ವಿಷ್ಣು ಮಹಾವಿಷ್ಣುವಿನ ವಿಸ್ತರಣೆಯಾಗಿ ಭಗವಂತನು ಈ ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಪ್ರವೇಶಿಸಿ ಮತ್ತೆ ಆಲ್ಮೋಸ್ಟ್ ಅರ್ಧ ಭಾಗ ಅಂತ ಹೇಳ್ಬೋದು ಅಷ್ಟು ಅವರು ತಮ್ಮ ಬೆವರಿನಿಂದ ದಿವ್ಯ ನೀರನ್ನು ಸೃಷ್ಟಿ ಮಾಡ್ತಾರೆ. ಸೊ ಈ ದೊಡ್ಡ ಭಾವಾರ್ಥ ಇದೆ. ಸೊ ಓದೋಣ ಆಯ್ತು. ಜೀವಿಗಳು ಮತ್ತು ಭಾವಾರ್ಥ ಶಿಲಪ್ರಪಾದ ಜಯ. ಜೀವಿಗಳು ಮತ್ತು ಎಲ್ಲ ಇತರ ಜೀವಿಗಳಿಗೆ ಸ್ವತಂತ್ರ ಮೂಲನಾದ
ಪರಮಾತ್ಮನನ್ನು ವಿಶ್ಲೇಷಿಸಿದ ಮೇಲೆ ಶುಕಮುನಿಗಳು ಈಗ ಸಕಲ ಜೀವಿಗಳಿಗೆ ಏಕೈಕ ವೃತ್ತಿ ವ್ಯವಹಾರವಾದ ಭಕ್ತಿ ಸೇವೆಯ ಮುಖ್ಯ ಅಗತ್ಯವನ್ನು ನಿರೂಪಿಸುತ್ತಿದ್ದಾರೆ. ಪರಮಪ್ರಭು ಶ್ರೀಕೃಷ್ಣ ಅವನ ಸ್ವ ಅಂಶ ಭಾಗಗಳು ಹಾಗೂ ಸ್ವಾಂಶ ಭಾಗಗಳ ವಿಸ್ತರಣೆಗಳು ಪರಸ್ಪರ ಅಭಿನ್ನವಾಗಿವೆ. ಹಾಗೆ ಅವುಗಳ ಪ್ರತಿಯೊಂದರಲ್ಲಿಯೂ ಪರಮ ಸ್ವಾತಂತ್ರ್ಯವಿದೆ. ಇದನ್ನು ಸಿದ್ಧಪಡಿಸಲು ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಮಾತು ಕೊಟ್ಟಂತೆ ಭೌತಿಕ ಸೃಷ್ಟಿಯ ವಲಯದಲ್ಲಿಯೂ ಸಹ ದೇವೋತ್ತಮ ಪರಶುನ ಪುರುಷಾವತಾರದ ಸ್ವಾತಂತ್ರ್ಯವನ್ನು ಇಲ್ಲಿ ವಿವರಿಸುತ್ತಾರೆ. ಸೊ ಭಗವಂತನ ಸ್ವಾತಂತ್ರ್ಯ ಸ್ವರಾಟ್ ಅವನ ಎಲ್ಲ ಸ್ವಾಂಶ ರೂಪಗಳಲ್ಲಿದೆ. ಸೊ ಹಾಗೆ ಇಲ್ಲಿ ಹೇಳ್ತಾರೆ, ಈ ಇದರಲ್ಲಿ ಭಗವಂತನ ಈ ಪುರುಷಾವತಾರಗಳಂದ್ರೆ ಅವನ ಭೌತಿಕ ಶಕ್ತಿ ಜೊತೆ ಅವನ ಸೃಷ್ಟಿ ಮಾಡಿ ಅವನ ಕಾರ್ಯ ಚಟುವಟಿಕೆಗಳು ಅಲ್ಲೂ ಕೂಡ ಅವನು ಸ್ವತಂತ್ರ ಆಗಿದ್ದಾನೆ. ವೈಕುಂಠ ಲೋಕದಲ್ಲಿ ಭಗವಂತನ ಸ್ವತಂತ್ರನೇ, ಆದ್ರೆ ಇದರಲ್ಲೂ ಕೂಡ ಭೌತಿಕ ಬ್ರಹ್ಮಾಂಡದಲ್ಲೂ ಕೂಡ ಭಗವಂತನು ಈ ರೀತಿ ಪುರುಷಾವತಾರ ರೂಪದಲ್ಲಿ ಅವನು ಸದಾ ಇದ್ದಾನೆ. ಮಹಾವಿಷ್ಣು ಆಗಿದ್ದಾನೆ, ಗರ್ಭದಕ್ಷಾಯಿ ವಿಷ್ಣು ಆಗಿದ್ದಾನೆ, ಕ್ಷೀರೋದಕ್ಷಾಯಿ ವಿಷ್ಣು ಆಗಿದ್ದಾನೆ. ಆದರೂ ಅವನು ಇಲ್ಲೂ ಕೂಡ ಸ್ವತಂತ್ರ. ಸೊ ಅದರ ಒಂದು ಇಲ್ಲಿ ಪ್ರಸ್ತಾವನೆ. ಭಗವಂತನ ಅಂತಹ ಚಟುವಟಿಕೆಗಳು ಕೂಡ ದಿವ್ಯವಾದುವು, ಆದ್ದರಿಂದ ಅವು ಕೂಡ ಪರಮಪ್ರಭುವಿನ ಲೀಲೆಗಳಾಗಿವೆ. ಭಗವಂತನ ಅಂತಹ ಲೀಲೆಗಳು ಭಕ್ತಿ ಸೇವಾ ಕ್ಷೇತ್ರದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಶ್ರಾವಕರಿಗೆ ಬಹು ಸಹಾಯಕವಾಗುತ್ತವೆ. ಹಾಗಿದ್ದರೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮಧುರವಾದ ಮಥುರಾ ಮತ್ತು ಬೃಂದಾವನದ ಭೂಮಿಗಳಲ್ಲಿ ಭಗವಂತನ ಪ್ರದರ್ಶಿಸಿದ ದಿವ್ಯ ಲೀಲೆಗಳನ್ನು ಏಕೆ ಆಸ್ವಾದಿಸಬಾರದು ಎಂದು ಕೆಲವರು ವಾದಿಸಬಹುದು. ಬೃಂದಾವನದಲ್ಲಿನ ಭಗವಂತನ ಲೀಲೆಗಳು ಶ್ರೇಷ್ಠ ಭಗವದ್ಭಕ್ತರು ಆಸ್ವಾದಿಸಲು ಉದ್ದೇಶಿತವಾಗಿವೆ ಎಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಉತ್ತರಿಸುತ್ತಾರೆ. ಭಗವಂತನ ಅಂತಹ ಪರಮ ದಿವ್ಯ ಲೀಲೆಗಳನ್ನು ಆರಂಭಿಕ ಭಕ್ತರು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಸೊ ಭಗವಂತನ ಈ ಚಟುವಟಿಕೆಗಳು ಬೃಂದಾವನ ಮಥುರಾ ಇದು ನಾವು ಕೇಳ್ತೇವೆ, ಆದ್ರೂ ಕೂಡ ನಮ್ಮಲ್ಲಿ ಬಹಳ ಸಂಶಯಗಳಿರುತ್ತವೆ. ರಾಸಲೀಲೆ ಅದನ್ನಂತೂ ನಾವು ಡೆಫಿನೆಟ್ ಆಗಿ ತಪ್ಪಾರ್ಥನೆ ಮಾಡ್ಕೊಳ್ತೇವೆ. ಇಲ್ಲ ಅಂದ್ರೆ ಭಗವಂತನು ಕುರುಕ್ಷೇತ್ರ ಯುದ್ಧದಲ್ಲೂ ಕೂಡ ಒಮ್ಮೊಮ್ಮೆ ಅವನು ಕರ್ಣನನ್ನು ಒಂದು ರೀತಿ ಮೋಸದಿಂದ ರೀತಿ ಸಾಯಿಸ್ಲಿಕ್ಕೆ ಅರ್ಜುನನಿಗೆ ಆದೇಶ ಕೊಡೋದಾಗ್ಬೋದು. ಇಲ್ಲಾಂದ್ರೆ ಯುಧಿಷ್ಠಿರ ಮಹಾರಾಜನಿಗೆ ಇವರ ದ್ರೋಣಾಚಾರ್ಯರನ್ನ ಅವರನ್ನ ಒಂದು ಅಂತ್ಯ ಮಾಡೋದಕ್ಕೆ ಒಂದು ಸುಳ್ಳು ಹೇಳು ಅಂತ ಹೇಳೋದಾಗ್ಬೋದು. ಇದೆಲ್ಲ ಕೇಳಿದಾಗ ನಮಗೆ ಅಪಾರ್ಥ ಮಾಡ್ಕೊಳ್ತೇವೆ. ಸೊ ಹಾಗಾಗಿ ಹೇಳ್ತಾರೆ ಇದು, ಹಾಗಾಗಿ ನಮಗೆ ಆರಂಭಿಕ ಭಕ್ತರಿಗೆ ಬೆಟರ್ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಮುಂಚೆ ಭಗವಂತನ ದಿವ್ಯ ಸ್ಥಾನವನ್ನು ಅರ್ಥ ಮಾಡ್ಕೊಳ್ಳೋದು. ಹಾಗಾಗಿ ಭಗವಂತನ ಈ ಶಕ್ತಿಯ ಪ್ರದರ್ಶನ ತೋರಿಸುವ ಈ ಸೃಷ್ಟಿಯ ಜೊತೆ ಇರುವ ಚಟುವಟಿಕೆಗಳು, ಭೌತಿಕ ಬ್ರಹ್ಮಾಂಡ ಜೊತೆ ಇರುವ ಚಟುವಟಿಕೆಗಳು, ಇದು ಮೊದಲಿಗೆ ನಮಗೆ ಇದೇ ಸೂಕ್ತ ಅಂತ ಹೇಳ್ತಾ ಇದ್ದಾರೆ. ವೃಂದಾವನದಲ್ಲಿನ ಭಗವಂತನ ಲೀಲೆಗಳು ಶ್ರೇಷ್ಠ ಭಗವದ್ಭಕ್ತರು ಆಸ್ವಾದಿಸಲು ಉದ್ದೇಶಿತವಾಗಿವೆ ಎಂದು ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಉತ್ತರಿಸುತ್ತಾರೆ. ಭಗವಂತನ ಅಂತಹ ಪರಮ ದಿವ್ಯ ಲೀಲೆಗಳನ್ನು ಆರಂಭಿಕ ಭಕ್ತರು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಸಂಬಂಧಿಸಿದ ಭೌತಿಕ ವಲಯದಲ್ಲಿನ ಭಗವಂತನ ಲೀಲೆಗಳು ಪ್ರಾಕೃತರು ಅಥವಾ ಭಗವಂತನ ಲೌಕಿಕ ಭಕ್ತರಿಂದ ನಿಜವಾಗಿಯೂ ಆಸ್ವಾದನೀಯವಾಗಿರುತ್ತವೆ. ಶಾರೀರಿಕ ವ್ಯಾಯಾಮವನ್ನು ಮುಖ್ಯವಾಗಿ ಆಧರಿಸಿದ ಯೋಗ ಪದ್ಧತಿಯು ಅಸ್ತಿತ್ವದ ದೈಹಿಕ ಕಲ್ಪನೆಯಲ್ಲಿ ಅತಿ ಆಸಕ್ತನಾದ ವ್ಯಕ್ತಿಗೆ ಉದ್ದೇಶಿತವಾಗಿರುವಂತೆ ಭೌತಿಕ ಜಗತ್ತಿನ ಸೃಷ್ಟಿ ಮತ್ತು ಲಯಗಳಿಗೆ ಸಂಬಂಧಿಸಿದಂತೆ ಭಗವಂತನ ಲೀಲೆಗಳು ಅತಿಯಾದ ಭೌತಿಕಾಸಕ್ತರಿಗೆ ಉದ್ದೇಶಿತವಾಗಿದೆ. ಸೊ ನಾವೀಗ ಪ್ರಸ್ತುತ ಸ್ಥಿತಿಯಲ್ಲಿ ಭೌತಿಕಾಸಕ್ತಿ ನಮ್ಮಲ್ಲಿದೆ, ಅದಕ್ಕೆ ನಮಗೆ ಇದು ಬೇಕು, ಇದು ಅಗತ್ಯ. ಈ ರೀತಿ ಭಗವಂತನ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳಲ್ಲಿ ಪುರುಷಾವತಾರಗಳ ಅವನ ಚಟುವಟಿಕೆಗಳು ನಮಗೆ ಅಗತ್ಯ. ಆದ್ದರಿಂದ ಅಂತಹ ಐಹಿಕ ಜೀವಿಗಳಿಗೆ ಭಗವಂತನೊಂದಿಗೆ ಸಂಬಂಧಿಸಿದ ಭೌತಿಕ ನಿಯಮಗಳ ಮೂಲಕ ದೈಹಿಕ ಕ್ರಿಯೆಗಳು ಮತ್ತು ವಿಶ್ವ ಜಗತ್ತಿನ ಕ್ರಿಯೆಗಳು ಕೂಡ ಶಾಸನಕಾರ ದೇವೋತ್ತಮ ಪರಮಪುರುಷನ್ನು ಅರಿತುಕೊಳ್ಳುವುದಕ್ಕಾಗಿ ಸೇರಿಸಲಾಗಿದೆ. ಇಲ್ಲಿ ಮತ್ತೆ ವಿಜ್ಞಾನಿಗಳು ಭೌತಿಕ ಕ್ರಿಯೆಗಳನ್ನು ಭೌತಿಕ ನಿಯಮದ ಹಲವು ತಾಂತ್ರಿಕ ಶಬ್ದಗಳಿಂದ ವಿವರಿಸುತ್ತಾರೆ. ಆದರೆ ಅಂತಹ ಅಂಧ ವಿಜ್ಞಾನಿಗಳು ಶಾಸನಕಾರನನ್ನೇ ಮರೆಯುತ್ತಾರೆ. ಸೊ ದೇವರನ್ನು ಮರೀತಾರ. ಶ್ರೀಮದ್ ಭಾಗವತವು ಶಾಸನಕಾರನನ್ನು ಸೂಚಿಸುತ್ತದೆ. ಒಬ್ಬನು ಜಟಿಲ ಯಂತ್ರದ ಅಥವಾ ವಿದ್ಯುಜ್ಜನಕ ಯಂತ್ರದ ತಾಂತ್ರಿಕ ವ್ಯವಸ್ಥೆಯಿಂದ ವಿಸ್ಮಿತನಾಗಬಾರದು. ಬದಲಾಗಿ ಅವನು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುವ ಯಂತ್ರವನ್ನು ಸೃಷ್ಟಿಸಿದ ಯಂತ್ರಶಿಲ್ಪಿಯನ್ನು ಹೊಗಳಬೇಕು. ಅದು ಭಕ್ತ ಮತ್ತು ಭಕ್ತರಲ್ಲದವರ ನಡುವಣ ವ್ಯತ್ಯಾಸವಾಗಿದೆ. ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಕ್ತರಲ್ಲದವರ ವ್ಯತ್ಯಾಸ ಏನು ಅಂದ್ರೆ
ಸೊ ನಾಸ್ತಿಕರು ಇಲ್ಲಾಂದ್ರೆ ಇತ್ತ ಆಧುನಿಕ ವಿಜ್ಞಾನಿಗಳು ಅವರು ಈ ಭೌತಿಕ ಕ್ರಿಯೆಗಳನ್ನು ಬಹಳ ಬಹಳ ರೀತಿಯಲ್ಲಿ ಅವರು ವಿವರಿಸ್ತಾರೆ, ಬಹಳ ತಾಂತ್ರಿಕ ಶಬ್ದಗಳನ್ನು ಉಪಯೋಗಿಸ್ತಾರೆ. ಆದರೆ ಅದರ ಹಿಂದೆ ಒಬ್ಬ ಶಾಸನಕಾರ, ಒಬ್ಬ ದೇವರು ಇದ್ದಾರೆ ಅದನ್ನು ಮಾಡುವವರು ಅಂತ ಅವರು ಒಪ್ಪೋದಿಲ್ಲ ಅವರು. ಸೊ ಇದು ಅಭಕ್ತ. ಆದ್ರೆ ಹೇಳ್ತಾ ಇದ್ದಾರೆ ನಿಜವಾದ ವ್ಯಕ್ತಿ ಅಂದ್ರೆ, ಬುದ್ಧಿವಂತ ವ್ಯಕ್ತಿ ಅಂದ್ರೆ, ಒಬ್ಬ ವ್ಯಕ್ತಿ ಅಂದ್ರೆ, ಪ್ರಾಮಾಣಿಕ ವ್ಯಕ್ತಿ ಅಂದ್ರೆ ಆ ಯಂತ್ರದ ಹಿಂದೆ ಏನಿದೆ, ಆ ಯಂತ್ರದ ರಚನೆ ಹೇಗಿದೆ, ಯಾರು ಮಾಡ್ತಾ ಇರೋದು, ಯಾರ ಬುದ್ಧಿಯಿಂದ, ಯಾರ ಒಂದು ನಿಯಮದಿಂದ, ಯಾರ ಶಕ್ತಿಯಿಂದ ಇದನ್ನು ನಡೀತಾ ಇದೆ, ಅದು ಅರ್ಥ ಮಾಡ್ಕೊಂಡು ಒಬ್ಬನು ಜಟಿಲ ಯಂತ್ರದ ಅಥವಾ ವಿದ್ಯುಜ್ಜನಕ ಯಂತ್ರದ ತಾಂತ್ರಿಕ ವ್ಯವಸ್ಥೆಯಿಂದ ವಿಸ್ಮಿತನಾಗಬಾರದು. ಬದಲಾಗಿ ಅವನು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುವ ಯಂತ್ರವನ್ನು ಸೃಷ್ಟಿಸಿದ ಯಂತ್ರಶಿಲ್ಪಿಯನ್ನು ಹೊಗಳಬೇಕು. ಸೊ ಯಂತ್ರಶಿಲ್ಪಿ ಯಾರು ಕಂಡುಹಿಡಿದಿದ್ದು ಇದನ್ನು, ಯಾವುದೋ ಒಂದು ಕಂಪ್ಯೂಟರ್ ಮೆಷಿನ್ ಆಗ್ಬೋದು, ಇಲ್ಲ ಇನ್ನೇನಾದ್ರು ಒಂದು ದೊಡ್ಡ ವಿಮಾನ ಆಗ್ಬೋದು, ಸೊ ಇನ್ನೇನೇನೋ ಆಗ್ಬೋದು. ಸೊ ನಿಜವಾಗ್ಲೂ ಆ ಮೆಷಿನ್ಗಳು, ಆ ಯಂತ್ರಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತವೆ, ಹೌದು. ಆದ್ರೆ ಯಂತ್ರ ರಚನೆ ಮಾಡಿದ ವಿಜ್ಞಾನಿ, ಅದು ನಿಜವಾದ ನಾವು ಆ ವ್ಯಕ್ತಿಯನ್ನು ಪ್ರಶಂಸಿಸಬೇಕು. ಸೊ ಹಾಗೆ ಹೇಳ್ತಾ ಇರೋದು, ಈ ಭೌತಿಕ ಜಗತ್ತು ಇದು ದೊಡ್ಡ ಯಂತ್ರ ಇದು. ಸೊ ಈ ಯಂತ್ರ ಇಲ್ಲೆಷ್ಟು ಸೊಗಸಾಗಿ ಎಲ್ಲವೂ ನಡೀತಾ ಇದೆ, ಆದರೆ ಇದರ ಹಿಂದೆ ಭಗವಂತನಿದ್ದಾನೆ, ಶಾಸನಗಾರನಿದ್ದಾನೆ. ಸೊ ಅವನನ್ನು ಸ್ತುತಿಸುವುದು ಭಕ್ತರು. ಭಕ್ತರು ಭೌತಿಕ ನಿಯಮಗಳನ್ನು ನಿರ್ದೇಶಿಸುವ ಭಗವಂತನನ್ನು ಸ್ತುತಿಸುತ್ತಿರುತ್ತಾರೆ. ಇದು ಭಕ್ತರ ಆಮೇಲೆ ಅಭಕ್ತರ ವ್ಯತ್ಯಾಸ ಅಂತ ಇವತ್ತೇ ಹೇಳ್ತಾ ಇದೆ. ಭಗವದ್ಗೀತೆಯಲ್ಲಿ ಭೌತಿಕ ಪ್ರಕೃತಿಯ ಮೇಲೆ ಭಗವಂತನ ನಿರ್ದೇಶನವನ್ನು ಹೀಗೆ ವಿವರಿಸಲಾಗಿದೆ: ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಸೊ ಪ್ರಭುಪಾದರಲ್ಲಿ ಅನುವಾದ ಬಹಳ ಒಂದು ಟೆಕ್ನಿಕಲ್ ರೀತಿಯಲ್ಲಿ ಕೊಟ್ಟಾಗಿದೆ. ಅಲ್ಲಿ ಸುಲಭವಾಗಿ ಕೊಡ್ತಾರೆ ಭಗವದ್ಗೀತೆಯಲ್ಲಿ, ಅದರ ಅನುವಾದ. ಇಲ್ಲಿ ಆದ್ರೆ ಪ್ರಭುಪಾದರು ತುಂಬಾ ದೊಡ್ಡದಾಗಿ ಕೊಡ್ತಾ ಇದ್ದಾರೆ ಇದರ ಅನುವಾದ. ಭೌತಿಕ ನಿಯಮಗಳಿಂದ ತುಂಬಿರುವ ಭೌತಿಕ ಪ್ರಕೃತಿಯು ನನ್ನ ವಿವಿಧ ಶಕ್ತಿಗಳಲ್ಲಿ ಒಂದಾಗಿದೆ. ಸೊ ಪ್ರಭುಪಾದರು ಭೌತಿಕ ನಿಯಮಗಳಿಂದ ತುಂಬಿರುವ ಭೌತಿಕ ಪ್ರಕೃತಿ ಅಂತ ಹೇಳ್ತಾರೆ, ಫಿಸಿಕಲ್ ಲಾಸ್, ಅದನ್ನ ಒಳಗೊಂಡಿರುವ ಮೆಟೀರಿಯಲ್ ನೇಚರ್. ಆದ್ದರಿಂದ ಅದು ಸ್ವತಂತ್ರವೂ ಅಲ್ಲ, ಕುರುಡೂ ಅಲ್ಲ, ಏಕೆಂದರೆ ನಾನು ದಿವ್ಯವಾಗಿ ಸರ್ವಶಕ್ತನಾಗಿದ್ದೇನೆ. ಭೌತಿಕ ಪ್ರಕೃತಿಯ ಮೇಲೆ ಕೇವಲ ನನ್ನ ನೋಟದಿಂದ ಅದರ ನಿಯಮಗಳು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಸೊ ಭೌತಿಕ ನಿಯಮಗಳು ಇದೆ, ಅದರ ಕೆಲಸ ಹೇಗೆ ಮಾಡುತ್ತೆ? ಭಗವಂತನ ನೋಟದಿಂದ. ಮಯ ಅಧ್ಯಕ್ಷೇನ. ಭೌತಿಕ ನಿಯಮಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಆ ಉದ್ದೇಶಕ್ಕಾಗಿ ಕೆಲಸ ಮಾಡುತ್ತವೆ, ಮತ್ತು ಹಾಗೆ ಭೌತಿಕ ಪ್ರಪಂಚವು ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ, ಪಾಲಿತವಾಗುತ್ತದೆ ಮತ್ತು ನಾಶವಾಗುತ್ತದೆ. ಸೊ ಯಂತ್ರದ ಹಿಂದೆ ಯಂತ್ರ ರಚಿಸಿದ ಯಂತ್ರಶಿಲ್ಪಿ ಇದ್ದಾರೆ. ಈ ಯಂತ್ರ ಹೇಗೆ ನಡೆಯಬೇಕು ಅಂತ ಅದು ನಿಯಮಗಳು ಕೊಡುವ ನಿಯಾಮಕನಿದ್ದಾನೆ, ನಿರ್ದೇಶಕನಿದ್ದಾನೆ. ಅವನ ನಿಯಮಗಳಿದೆ. ಆ ಸೃಷ್ಟಿಗಾರ ನಿಯಮಕ್ಕೆ ಭಗವಂತ. ಹಾಗಾದರೂ ಅಲ್ಪಜ್ಞಾನಿಗಳಾದ ಮಾನವರು ವೈಯಕ್ತಿಕ ಶರೀರ ರಚನೆಯಲ್ಲಿ ಮತ್ತು ವಿಶ್ವ ಅಭಿವ್ಯಕ್ತಿಯಲ್ಲಿ ಭೌತಿಕ ನಿಯಮಗಳನ್ನು ಅಭ್ಯಾಸ ಮಾಡಿ ಚಕಿತರಾಗುತ್ತಾರೆ. ಭೌತಿಕ ನಿಯಮಗಳು ಯಾವುದೇ ಆಧ್ಯಾತ್ಮಿಕ ನಿಯಂತ್ರಣವಿಲ್ಲದೆ ಸ್ವತಂತ್ರವಾಗಿವೆ ಎಂದು ತಿಳಿದುಕೊಂಡು ಮೂರ್ಖರಂತೆ ಅವರು ಭಗವಂತನ ಅಸ್ತಿತ್ವವನ್ನು ಅಲ್ಲಗಳೆಯುತ್ತಾರೆ. ಈ ಮೂರ್ಖತನಕ್ಕೆ ಭಗವದ್ಗೀತೆ ಮುಂದಿನ ಪದಗಳಲ್ಲಿ ಉತ್ತರಿಸುತ್ತದೆ: ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಪರಂಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಮೂರ್ಖ ಜನರು, ಮೂಢರು ದೇವೋತ್ತಮ ಪುರುಷನನ್ನು ಅವನ ನಿತ್ಯ ಜ್ಞಾನಾನಂದ ರೂಪದಲ್ಲಿ ತಿಳಿದಿಲ್ಲ. ಮೂರ್ಖ ಮನುಷ್ಯನು ಭಗವಂತನ ದಿವ್ಯ ಶರೀರವನ್ನು ತನ್ನ ಶರೀರದಂತೆಯೇ ಎಂದು ಭಾವಿಸುತ್ತಾನೆ. ಆದ್ದರಿಂದ ಭೌತಿಕ ನಿಯಮಗಳ ವರ್ತನೆಯಲ್ಲಿ ಅಗೋಚರನಾದ ಭಗವಂತನ ಅಪರಿಮಿತ ನಿಯಂತ್ರಣ ಬಲವನ್ನು ಅವನು ಯೋಚಿಸಲಾರ. ಹಾಗಿದ್ದರೂ ಭಗವಂತನು ತನ್ನ ಶಕ್ತಿಯಿಂದ ಸ್ವಯಂ ಅವತರಿಸಿದಾಗ ಜನಸಾಮಾನ್ಯರ ಬರಿಗಣ್ಣಿಗೆ ಗೋಚರಿಸುತ್ತಾನೆ. ಶ್ರೀಕೃಷ್ಣನು ಸ್ವಯಂ ತಾನಿರುವಂತೆಯೇ ಅವತರಿಸಿದನು ಮತ್ತು ಸ್ವತಃ ಭಗವಂತನಂತೆ ಬಹು ಅದ್ಭುತ ಪಾತ್ರಗಳನ್ನು ಮಾಡಿದನು. ಭಗವದ್ಗೀತೆಯು ಅಂತಹ ಅದ್ಭುತ ಕಾರ್ಯಗಳಿಗೆ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದೆ. ಆದರೂ ಮೂರ್ಖ ಮಾನವರು ಶ್ರೀಕೃಷ್ಣನು ಪರಮಪ್ರಭು ಎಂದು ಅಂಗೀಕರಿಸುವುದಿಲ್ಲ. ಸಾಮಾನ್ಯವಾಗಿ ಅವರು ಭಗವಂತನ ಅತಿ ಸೂಕ್ಷ್ಮ ಮತ್ತು ಅನಂತ ಲಕ್ಷಣಗಳನ್ನು ಪರಿಗಣಿಸುತ್ತಾರೆ, ಏಕೆಂದರೆ ಅವರು ಸ್ವತಃ ಅತಿ ಸೂಕ್ಷ್ಮ ಅಥವಾ ಅನಂತವಾಗಲಾರರು. ಆದರೆ ಭಗವಂತನ ಅನಂತ ಮತ್ತು ಅತಿ ಸೂಕ್ಷ್ಮ ಆಕಾರಗಳು ಅವನ ಅತ್ಯುನ್ನತ ಮಹಿಮೆಗಳಲ್ಲವೆಂಬುದನ್ನು ತಿಳಿಯಬೇಕು. ಅನಂತ ಪ್ರಭುವು ನಮ್ಮಲ್ಲಿ ಒಬ್ಬನಾಗಿ ಗೋಚರಿಸಿದಾಗ ಭಗವಂತನ ಅತಿ ಅದ್ಭುತ ಅಭಿವ್ಯಕ್ತಿಯ ಶಕ್ತಿ ಪ್ರಕಟವಾಗುತ್ತದೆ. ಇನ್ನೊಂದು ಭಗವಂತನ ಚಟುವಟಿಕೆ, ಅವನು ಅಣೋರಣೀಯ ಮಹತ್ವಮಯ, ಎಲ್ಲದಕ್ಕೆ ಚಿಕ್ಕದಕ್ಕಿಂತ ಚಿಕ್ಕದು ಆಗ್ಬೋದು ಅವನು, ಹಾಗೂ ಇದ್ದಾನೆ ಅವನು ಪರಮಾತ್ಮನಾಗಿ. ಎಲ್ಲದಕ್ಕಿಂತ ದೊಡ್ಡದು ಮಹಾವಿಷ್ಣು ಕೂಡ ಅವನಿದ್ದಾನೆ. ಅದು ಹೇಳ್ತಾರೆ, ಅದು ಭಗವಂತನ ಮಹಿಮೆ ಹೌದು, ಆದ್ರೆ ಅತ್ಯುತ್ತಮ ಮಹಿಮೆ ಆದಲ್ಲ.
ಅದಕ್ಕಿಂತ ಉತ್ತಮ ಮಹಿಮೆ ಅವನದು ಅಂದ್ರೆ ಅವನು ಇಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಕಾಣಿಸುವ ರೀತಿಯಲ್ಲಿ, ನಮಗೆ ಗೋಚರಿಸುವ ರೀತಿಯಲ್ಲಿ ಅವನು ಅವತರಿಸುವುದು ಅಂತ ಹೇಳ್ತಾರೆ. ಆದರೆ ಭಗವಂತನ ಅನಂತ ಮತ್ತು ಅತಿ ಸೂಕ್ಷ್ಮ ಆಕಾರಗಳು ಅವನ ಅತ್ಯುನ್ನತ ಮಹಿಮೆಗಳಲ್ಲವೆಂಬುದನ್ನು ತಿಳಿಯಬೇಕು. ಅನಂತ ಪ್ರಭುವು ನಮ್ಮಲ್ಲಿ ಒಬ್ಬನಾಗಿ ಗೋಚರಿಸಿದಾಗ ಭಗವಂತನ ಅತಿ ಅದ್ಭುತ ಅಭಿವ್ಯಕ್ತಿಯ ಶಕ್ತಿ ಪ್ರಕಟವಾಗುತ್ತದೆ. ಆದರೂ ಅವನ ಚಟುವಟಿಕೆಗಳು ಪರಿಮಿತ ಜೀವಿಗಳಿಗಿಂತ ಭಿನ್ನವಾಗಿವೆ. 7ನೆಯ ವಯಸ್ಸಿನಲ್ಲಿ ಪರ್ವತವನ್ನು ಎತ್ತುವುದು, ಪರಮ ಯೌವನದಲ್ಲಿ 16,000 ಪತ್ನಿಯರನ್ನು ಮದುವೆಯಾಗುವುದು ಅವನ ಅಂತಃಶಕ್ತಿಗೆ ಕೆಲವು ಉದಾಹರಣೆಗಳಾಗಿವೆ. ಆದರೆ ಮೂಢರು ಅವುಗಳನ್ನು ನೋಡಿದ ಅಥವಾ ಕೇಳಿದ ನಂತರ ಅವನ್ನು ಕಟ್ಟು ಕಥೆಗಳೆಂದು ಅಲ್ಲೆಗಳೆಯುತ್ತಾರೆ ಮತ್ತು ಭಗವಂತನನ್ನು ತಮ್ಮ ಹಾಗೆ ಒಬ್ಬನೆಂದು ತಿಳಿಯುತ್ತಾರೆ. ಪ್ರಭು ಶ್ರೀಕೃಷ್ಣನು ಸ್ವಶಕ್ತಿಯಿಂದ ಮಾನವ ರೂಪದಲ್ಲಿದ್ದರೂ ಸಹ ಪರಮ ನಿಯಂತ್ರಕನಂತೆ ಪೂರ್ಣ ಶಕ್ತಿಯುಳ್ಳ ಪರಮಪ್ರಭುವೇ ಆಗಿದ್ದಾನೆಂಬುದನ್ನು ಅವರು ತಿಳಿಯಲಾರರು. ಆದರೆ ಗುರು ಶಿಷ್ಯ ಪರಂಪರೆಯ ದಾರಿಯ ಮೂಲಕ ಶ್ರೀಮದ್ ಭಾಗವತದಲ್ಲಿ ಅಥವಾ ಶ್ರೀಮದ್ ಭಗವದ್ಗೀತೆಯಲ್ಲಿರುವ ಭಗವಂತನ ಸಂದೇಶಗಳನ್ನು ವಿನೀತರಾಗಿ ಶ್ರವಣ ಮಾಡಿದರೆ ಭಗವಂತನ ಶುದ್ಧ ಭಕ್ತರ ಅನುಗ್ರಹದಿಂದ ಮೂಢರು ಕೂಡ ಭಗವಂತನ ಭಕ್ತರಾಗುತ್ತಾರೆ. ಈ ಕಾರಣದಿಂದಲೇ ಭಗವದ್ಗೀತೆಯಲ್ಲಿ ಅಥವಾ ಶ್ರೀಮದ್ ಭಾಗವತದಲ್ಲಿ ಭೌತಿಕ ಜಗತ್ತಿನಲ್ಲಿನ ಭಗವಂತನ ಲೀಲೆಗಳನ್ನು ಅಲ್ಪಜ್ಞಾನಿಗಳಾದ ಮಾನವರ ಲಾಭಕ್ಕಾಗಿ ವರ್ಣಿಸಲಾಗಿದೆ. ಸೊ ಆಕ್ಚುಲಿ ಈ ಶ್ಲೋಕದಿಂದ ಇಲ್ಲಿ ಈ ಶ್ಲೋಕ, ನೆಕ್ಸ್ಟ್ ಶ್ಲೋಕ ಮತ್ತೆ ಮುಂದೆ 2 ಶ್ಲೋಕ ನಂತರ ಇದು ಸ್ಟಾರ್ಟ್ ಆಗುತ್ತೆ. ವಿಶ್ವರೂಪದ ವಿವರಣೆ ಮತ್ತೆ ವಿರಾಟ್ ರೂಪದ ವಿವರಣೆ ಮತ್ತೆ ಶುರು ಆಗುತ್ತೆ. 11 ಪುರುಷೋ ಅಂಡಂ ಅದಾಯ್ತು. ಅವಾತ್ಸೀತ್ ಸ್ವಸೃಷ್ಟಾಸು ಸಹಸ್ರಂ ಪರಿವತ್ಸರಾನ್ ತೇನ ನಾರಾಯಣೋ ನಾಮ ಯದಾಪ ಪುರುಷೋದ್ಭವಾಃ. ಆ ಪರಮ ಪುರುಷನು ನಿರಾಕಾರನಲ್ಲ. ಆದ್ದರಿಂದ ಅವನು ಸ್ಪಷ್ಟವಾಗಿ ಒಬ್ಬ ನರ ಅಥವಾ ಪುರುಷನಾಗಿದ್ದಾನೆ. ಆದ್ದರಿಂದ ಪರಮ ನರನಿಂದ ಸೃಷ್ಟಿಯಾದ ದಿವ್ಯ ಜಲವು ನಾರಾ ಎಂದು ಪ್ರಸಿದ್ಧವಾಗಿದೆ ಮತ್ತು ಅವನು ಆ ನೀರಿನಲ್ಲಿ ಮಲಗಿರುವುದರಿಂದ ಅವನು ನಾರಾಯಣನೆಂದು ಪ್ರಸಿದ್ಧನಾಗಿದ್ದಾನೆ. ಭಗವಂತನ ನಾರಾಯಣ ಪದಕ್ಕೆ ಹಲವು ಅರ್ಥಗಳಿವೆ. ಸೊ ಈ ಅರ್ಥದಲ್ಲಿ ಹೇಗೆ ನಾರಾಯಣ ಅಂದ್ರೆ ಅವನು ನರ, ಅವನು ಪುರುಷ, ಆದರೆ ಅವನಿಂದ ಬೆವರಿನಿಂದ ಗರ್ಭೋದಕ ವಿಷ್ಣುವಿನಿಂದ ಬರೋ ನೀರು ನರದಿಂದ ಬರೋದು ನಾರ ಅಂತ. ಸೊ ನಾರ, ಸೊ ಅದರಲ್ಲಿ ಅಯನ, ಅದರಲ್ಲಿ ಅವನು ಶಯನ, ಅವನು ಮಲಗಿರೋದ್ರಿಂದ ನಾರಾಯಣ ಅಂತ ಇಲ್ಲಿ ಭಗವಂತನ ಒಂದು ಅರ್ಥ. ಇನ್ನೊಂದ್ ಕಡೆ ಎಲ್ಲ ಜೀವಿಗಳು ಅವನಲ್ಲಿ ಆಶ್ರಯಿಸಿದೆ, ಅದಕ್ಕೂ ಕೂಡ ನಾರಾಯಣ, ಅದರ ಅರ್ಥ ಕೂಡ ನಾರಾಯಣನೇ ಬರುತ್ತೆ. ತೇನ ನಾರಾಯಣೋ ನಾಮ ಯದಾಪ ಪುರುಷೋದ್ಭವಃ. ಆ ಪರಮ ಪುರುಷನು ಅವನಿಂದಲೇ ಸೃಷ್ಟಿಸಿದ ನೀರಿನ ಮೇಲೆ ಅವನು ಮಲಗಿರುವುದು, ಹಾಗೆ ಅವನು 12 ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತ ಸಂತಿ ಸಂತಿ ಯದುಪೇಕ್ಷಯ. ಎಲ್ಲ ಭೌತಿಕ ದ್ರವ್ಯಗಳು, ಚಟುವಟಿಕೆಗಳು, ಕಾಲ ಮತ್ತು ಗುಣಗಳು, ಅವುಗಳನ್ನು ಅನುಭವಿಸಲು ಉದ್ದೇಶಿತರಾಗಿರುವ ಜೀವಿಗಳು ಅವನ ಭಗವಂತನ ದಯೆಯಿಂದ ಮಾತ್ರ ಇರುತ್ತಾರೆ ಮತ್ತು ಅವನು ಅವರನ್ನು ಉಪೇಕ್ಷಿಸಿದ ಕೂಡಲೇ ಪ್ರತಿಯೊಂದು ಇಲ್ಲದಂತಾಗುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಇಲ್ಲಿ ಹೇಳ್ತಾ ಇರೋದು ಈ ಸೃಷ್ಟಿ, ಈ ಜಗತ್ತು, ಇದೆಲ್ಲ ಇದೆ. ಭೌತಿಕ ದ್ರವ್ಯಗಳು, ಕರ್ಮ, ಕಾಲ ಇವೆಲ್ಲವೂ ಇರೋದ್ರಿಂದ ಈ ಭೌತಿಕ ಜಗತ್ತು ನಡೆಯುತ್ತೆ. ಮತ್ತೆ ಬದ್ಧ ಜೀವಿಗಳು, ನಮ್ಮ ಇಚ್ಛೆಗಳಿದೆ, ಇದೆಲ್ಲವೂ ನಡೆಯುತ್ತೆ. ಸೊ ಇದೆಲ್ಲವೂ ಬೇಕು ಈ ಭೌತಿಕ ಜಗತ್ತಿಗೆ. ಆದರೆ ಎಲ್ಲವೂ ಹೇಗಿದೆ, ಅದು ಅಸ್ತಿತ್ವದಲ್ಲಿ ಯದ್ ಅನುಗ್ರಹತಃ ಸಂತಿ, ಭಗವಂತನ ಅನುಗ್ರಹದಿಂದ ಇದು ಅಸ್ತಿತ್ವದಲ್ಲಿದೆ. ನ ಸಂತಿ ಯದುಪೇಕ್ಷಯ, ಸೊ ಅವನ ಅನುಗ್ರಹವಿಲ್ಲದೆ ಅವನು ನಿರ್ಲಕ್ಷಿಸಿದರೆ, ಉಪೇಕ್ಷೆ, ಅವನು ಸಾಕು ಅಂತ ಅವನ ಡಿಸೈಡ್ ಮಾಡಿದ್ರೆ ಇದ್ಯಾವುದು ಕೂಡ ಅಸ್ತಿತ್ವದಲ್ಲಿರೋದಿಲ್ಲ. ಬೇಕು, ಇದೆಲ್ಲ ಕಾರಣಗಳು, ಭೌತಿಕ ಕಾರಣಗಳು.
ನಾವು ಬದ್ಧ ಜೀವಿಗಳು ಬೇಕು, ಕಾಲ, ಕರ್ಮ, ದ್ರವ್ಯಗಳು, ಭೌತಿಕ ವಿಷಯ. ಆದರೆ ಇದು ಯಾವಾಗ ಇದರ ಕೆಲಸ ಮಾಡುತ್ತೆ, ಯಾವಾಗ ಇದರ ಸೃಷ್ಟಿ ಇರುತ್ತೆ, ಇದರ ಅಸ್ತಿತ್ವ ಇರುತ್ತೆ, ಯಾವಾಗ ಯದ್ ಅನುಗ್ರಹ. ಸೊ ಭಗವಂತನ ಮೇಲೆ ನಾವು ಅವಲಂಬಿಸಿದ್ದೇವೆ. ಅವನು ಆಶ್ರಯ, ನಾವು ಆಶ್ರಿತರು. ಅವನು ಬೇಡ ಅಂದ್ರೆ ಅಷ್ಟೇ, ಒಂದೇ ಕ್ಷಣ. ಜೀವಿಗಳು ಕಾಲ, ಗುಣಗಳು ಮುಂತಾದ ಭೌತಿಕ ದ್ರವ್ಯಗಳ ಭೋಗಿಗಳಾಗಿದ್ದಾರೆ. ಏಕೆಂದರೆ ಅವರು ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಲು ಬಯಸುತ್ತಾರೆ. ಭಗವಂತನೇ ಪರಮ ಭೋಕ್ತಾರನಾಗಿದ್ದಾನೆ ಮತ್ತು ಜೀವಿಗಳು ಭಗವಂತನ ಭೋಗದಲ್ಲಿ ಸಹಾಯ ಮಾಡಲು ಮತ್ತು ಹಾಗೆ ಪ್ರತಿಯೊಬ್ಬರ ದಿವ್ಯ ಭೋಗದಲ್ಲಿ ಭಾಗಿಗಳಾಗಲು ಉದ್ದೇಶಿತರಾಗಿದ್ದಾರೆ. ಭೋಗಿ ಮತ್ತು ಭೋಗ್ಯ ವಸ್ತು ಇಬ್ಬರು ಭೋಗದಲ್ಲಿ ಪಾಲ್ಗೊಳ್ಳುತ್ತಾರೆ. ಆದರೆ ಮಾಯಾಶಕ್ತಿಯಿಂದ ಮರುಳಾಗಿ ಅವರು ಅಂತಹ ಭೋಗಕ್ಕೆ ಉದ್ದಿಷ್ಟರಾಗಿಲ್ಲದಿದ್ದರೂ ಜೀವಿಗಳು ಭಗವಂತನಂತೆ ಭೋಗಿಗಳಾಗ ಬಯಸುತ್ತಾರೆ. ಭಗವದ್ಗೀತೆಯಲ್ಲಿ ಜೀವಿಗಳನ್ನು ಭಗವಂತನ ಪರಾ ಪ್ರಕೃತಿ ಎಂದು ಸೂಚಿಸಲಾಗಿದೆ. ವಿಷ್ಣು ಪುರಾಣದಲ್ಲಿಯೂ ಸಹ ಹಾಗೆಯೇ ಸೂಚಿಸಲಾಗಿದೆ. ಆದ್ದರಿಂದ ಜೀವಿಗಳು ಎಂದೂ ಪುರುಷರಲ್ಲ ಅಥವಾ ವಾಸ್ತವ ಭೋಕ್ತಾರರಲ್ಲ. ಹೀಗಾಗಿ ಭೌತಿಕ ಜಗತ್ತಿನಲ್ಲಿ ಜೀವಿಯ ಭೋಗಭಾವವು ಮಿಥ್ಯವಾಗಿದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜೀವಿಗಳು ಸ್ವಭಾವದಲ್ಲಿ ಶುದ್ಧವಾಗಿರುತ್ತಾರೆ. ಆದ್ದರಿಂದ ಅವರು ಭಗವಂತನ ಭೋಗದಲ್ಲಿ ಭಾಗಿಗಳಾಗುತ್ತಾರೆ. ಭೌತಿಕ ಜಗತ್ತಿನಲ್ಲಿ ಜೀವಿಗಳ ಭೋಗಭಾಗವು ಸ್ವಕರ್ಮಗಳ ನಿಮಿತ್ತವಾಗಿ ಪ್ರಕೃತಿಯ ನಿಯಮದಂತೆ ಕ್ರಮೇಣ ಮಸಕ ಆಗುತ್ತದೆ. ಹೀಗೆ ಮಾಯಾಶಕ್ತಿಯು ಬದ್ಧಾತ್ಮರ ಕಿವಿಯಲ್ಲಿ ಅವರು ಭಗವಂತನೊಂದಿಗೆ ಐಕ್ಯವಾಗಬೇಕೆಂದು ಹೇಳುತ್ತದೆ. ಸೊ ಇಲ್ಲಿ ಹೇಳ್ತಾರೆ, ನಮ್ಮ ಭೋಗಭಾವ ಇದೆ, ಭೋಗಿಸೋ ಇಚ್ಛೆ ಇದೆ. ಕೃಷ್ಣನು ಹೇಗೆ ಪ್ರಭು, ಕೃಷ್ಣನು ಹೇಗೆ ಎಲ್ಲವನ್ನು ಭೋಗಿಸುತ್ತಾನೆ, ಹಾಗೆ ಕೂಡ ನಾವು ಕೂಡ ಭೋಗಿಸ್ಬೇಕು, ನಾವು ಕೂಡ ಆನಂದಿಸ್ಬೇಕು. ಇದೆಲ್ಲವೂ ಕೂಡ ನಮ್ಮ ಆನಂದಕ್ಕೆ ಇದೆ. ಸೊ ಅದನ್ನ ನಾವು ಅನುಕರಣೆ ಮಾಡಕ್ಕೆ ಇಲ್ಲಿ ಬಂದಿದ್ದೇವೆ. ಸೊ ಆದ್ರೆ ಹೇಳ್ತಾರೆ, ಭಗವಂತನ ಮಾಡೋ ವ್ಯವಸ್ಥೆಯಲ್ಲಿ ಭೌತಿಕ ಜಗತ್ತಿನ ಅನುಭವದಲ್ಲಿ ಜನ್ಮ ಜನ್ಮಾಂತರ ಪುನರ್ಜನ್ಮ ಚಕ್ರದಲ್ಲಿ ನಮಗೆ ಅನುಭವ ಆಗಿ ಸಾಕು, ಇನ್ನ ಭೋಗ ಜೀವನ ಅನಿಸುತ್ತದೆ. ಆದರೂ ಕೊನೆಗೇನಾಗುತ್ತೆ, ಭೌತಿಕ ಜಗತ್ತಿನಲ್ಲಿ ಜೀವಿಗಳ ಭೋಗ ಭಾಗವು ಸ್ವಕರ್ಮಗಳ ನಿಮಿತ್ತವಾಗಿ ಪ್ರಕೃತಿ ನಿಯಮದಂತೆ ಕ್ರಮೇಣ ಮಸುಕಾಗುತ್ತೆ, ಕಡಿಮೆ ಆಗುತ್ತೆ. ಆ ವೈರಾಗ್ಯ ಭಾವ ನಮಗೆ ಬರುತ್ತೆ, ಬೇಡ ಸಾಕು ಇನ್ನು ಈ ಭೋಗ ಇದು ಅಂತ. ಆದರೆ ಹಾಗೇನ್ ಮಾಡುತ್ತೆ ಮಾಯಾಶಕ್ತಿ, ಇನ್ನೊಂದ್ಸಲ ಹೀಗೆ ಮಾಯಾಶಕ್ತಿ ಬದ್ಧಾತ್ಮರ ಕಿವಿಯಲ್ಲಿ, ನಮ್ಮ ಕಿವಿಯಲ್ಲಿ ಬಂದು ಅದು ನಮಗೆ ಏನೋ ಒಂದು ಹೊಸ ಇದು ಹೇಳೋ ತರನೋ, ಇಲ್ಲಾಂದ್ರೆ ಒಂದು ಸೀಕ್ರೆಟ್ ಆಗಿ ಗುಪ್ತವಾಗಿ ಹೇಳೋ ರೀತಿಯಲ್ಲಿ ಅವರು ಏನಂತ ಹೇಳುತ್ತೆ, ಮಾಯಾಶಕ್ತಿ ನಮ್ಗೆ ಭಗವಂತನೊಂದಿಗೆ ಐಕ್ಯವಾಗಬೇಕೆಂದು ಹೇಳುತ್ತಾರೆ. ಸೊ ಇದು ಇಲ್ಲ, ನಾವು ಭಗವಂತನ ಸಾಧ್ಯ ಇಲ್ಲ. ಸೊ ನಾವು ಭಗವಂತನ ವಿಭಿನ್ನ ಅಂಶ, ಭಗವಂತನ ನಿತ್ಯ ಸೇವಕರು ನಾವು. ಆದ್ರೆ ಮಾಯಾಶಕ್ತಿ ನಮಗೆ ಅದರ ಕೊನೆಯ ಒಂದು ಸಂಚು ಹಾಕಿ, ಕೊನೆಯ ಒಂದು ಇದಾಕಿ ನಮ್ಮನ್ನು ಮುಸುಕು ಮಾಡುತ್ತೆ. ಇದು ಮಾಯಾಶಕ್ತಿಯ ಕೊನೆಯ ಬಲೆಯಾಗಿದೆ, ಕೊನೆಯ ಬಲೆ. ಭಗವಂತನ ಕೃಪೆಯಿಂದ ಕೊನೆಯ ಭ್ರಮೆಯು ನಿವಾರಿತವಾದಾಗ ಜೀವಿಯು ಮತ್ತೆ ತನ್ನ ಮೂಲ ಸ್ಥಿತಿಯಲ್ಲಿ ಸ್ಥಾಪಿತನಾಗುತ್ತಾನೆ. ಹೀಗೆ ಅವನು ನಿಜವಾಗಿ ಮುಕ್ತನಾಗುತ್ತಾನೆ. ಸೊ ಆ ಮುಕ್ತಿ ಈ ಸಾಯುಜ್ಯ ಮುಕ್ತಿ ಅಂತ. ಸೊ ನಾನು ಭಗವಂತನೊಟ್ಟಿಗೆ ಒಂದಾಗುವುದು, ಅದು ಕೂಡ ಅದು ಸಂಪೂರ್ಣ ನಿಜವಾದ ಮುಕ್ತಿ ಅಲ್ಲ, ಅದು ತಾತ್ಕಾಲಿಕವಾದದ್ದು. ಅದು ಮಾಯಾಶಕ್ತಿಯ ಕೊನೆಯ ಪಾಶ, ಕೊನೆಯ ಒಂದು ಇದೇನು ಹೇಳಿದ್ರೆ ಇಲ್ಲಿ ಇದನ್ನು ಕೊನೆಯ ಬಲೆ ಅಂತ ಹೇಳ್ತು. ಕೊನೆಯ ಬಲೆ ಅಂತ ನಾವು ಅರ್ಥ ಮಾಡ್ತೀವಿ. ಏನದು ಕೊನೆಯ ಬಲೆ? ನಾನು ಭಗವಂತನೊಟ್ಟಿಗೆ ನಾನು ಒಂದೇ. ಸೊ ನಾನು ಹಾಗೆ ಈ ಅಜ್ಞಾನದಲ್ಲಿ ಭಗವಂತನಿಂದ ಬೇರೆ ಆಗಿದ್ದೇನೆ, ಆದ್ರೆ ಜ್ಞಾನ ಪಡೆದ ಮೇಲೆ ನಾನು ಭಗವಂತನ ಜೊತೆಗೆ ಒಂದೇ, ನಾನು ಭಗವಂತನಿಂದ ಅರ್ಥ ಮಾಡ್ತೀನಿ. ಇಲ್ಲ, ಇದು ತಪ್ಪು. ಇದು ನಾವು ಯಾವತ್ತೂ ಕೂಡ ಭಗವಂತನ ವಿಭಿನ್ನಾಂಶ, ಅವನ ನಿತ್ಯ ಸೇವಕರೇ. ಇದು ಮಾಯೆಯ ಅಂತಿಮ ಬಲೆ. ಈ ರೀತಿ ನಿರ್ವಿಶೇಷವಾದ ಮಾಯವಾದ ಇದು ಅಂತಿಮ ಬಲೆ ಅಂತ ಅರ್ಥ ಮಾಡ್ತಾರೆ. ಹೀಗೆ ಅವನು ನಿಜವಾಗಿ ಮುಕ್ತನಾಗುತ್ತಾನೆ. ಭೌತಿಕ ಹಿಡಿತಗಳಿಂದ ಮುಕ್ತಿ ಸಾಧನೆಗೋಸ್ಕರವಾಗಿಯೇ ಭಗವಂತನು ಭೌತಿಕ ಪ್ರಪಂಚವನ್ನು ಸೃಷ್ಟಿಸುತ್ತಾನೆ. ಅದನ್ನು ಕೆಲವು ಕಾಲ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಅವನ ಮಾನದಿಂದ 1000 ವರ್ಷ ಪಾಲಿಸುತ್ತಾನೆ ಮತ್ತು ಪುನಃ ತನ್ನ ಇಚ್ಛೆಯಿಂದ ನಾಶ ಮಾಡುತ್ತಾನೆ. ಆದ್ದರಿಂದ ಜೀವಿಗಳು ಸಂಪೂರ್ಣವಾಗಿ ಭಗವಂತನ ದಯವನ್ನು ಅವಲಂಬಿಸಿದ್ದಾರೆ ಮತ್ತು ವೈಜ್ಞಾನಿಕ ಅಭಿವೃದ್ಧಿಯಿಂದ ಅವರ ಭೋಗಗಳೆನಿಸಿಕೊಳ್ಳುವ ಎಲ್ಲವೂ ಭಗವಂತನು ಇಚ್ಛಿಸಿದಾಗ ಧೂಳಾಗಿ ಪುಡಿ ಆಗುತ್ತವೆ. ಸೊ ಭೋಗ ಇಚ್ಛೆಯನ್ನು ನಾವು ಪೂರೈಸಲಿಕ್ಕೆ ನಾವು ಆಧುನಿಕ ಮನುಷ್ಯನಾಗಿ ವೈಜ್ಞಾನಿಕವಾಗಿ ನಾವೇನೋ ಕಂಡು ಹಿಡಿತೇವೆ. ಇಲ್ಲ ಅಂದ್ರೂ ವೈಜ್ಞಾನಿಕ ಇದು ನಮಗೆ ಬೆಂಬಲ ಇಲ್ಲ ಅಂದ್ರು ಹಿಂದೆ ಕೂಡ ಈ ಭೋಗಿಸುವ ಇಚ್ಛೆಯಿಂದ ಬೇರೆ ನಾನಾ ರೀತಿಯಲ್ಲಿ ನಾವು ಜೀವಿಗಳು ಭೋಗಿಸುತ್ತಿದ್ದರು. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅವೆಲ್ಲವೂ ಕೂಡ ಭಗವಂತನು ಅನುಗ್ರಹದಿಂದ ಅಸ್ತಿತ್ವದಲ್ಲಿದೆ. ಯದ್ ಅನುಗ್ರಹ ತೇ ಸಂತಿ. ಈ ಶ್ಲೋಕ ಏನ್ ಹೇಳಿದ್ದು, ಯದ್ ಅನುಗ್ರಹತ ಸಂತಿ. ಭಗವಂತ ಅನುಗ್ರಹದಿಂದ ಅದಿದೆ ಈಗ ಸದ್ಯಕ್ಕೆ. ನ ಸಂತಿ ಯದುಪೇಕ್ಷೆ. ಆದ್ರೆ ಅವನು ಬೇಡ,
ಅಥವಾ ಅದು ನಾಶವಾಗ್ಲಿ ಅಂತ ಅದನ್ನ ನಿರ್ಲಕ್ಷಣೆ ಮಾಡಿದ್ರೆ, ಉಪೇಕ್ಷಿಸಿದರೆ ಮತ್ತೆ ಅದು ಅಷ್ಟೇ ಧೂಳಾಗಿ ಪುಡಿ ಪುಡಿ ಆಗ್ಬಿಡುತ್ತೆ. ಸೊ ಇನ್ನ 13ನೇ ಶ್ಲೋಕದಿಂದ ಇನ್ನ ವಿಶೇಷವಾಗಿ ಮತ್ತೆ ಈ ವಿರಾಟ್ ರೂಪದ ಒಂದು ವಿವರಣೆಗಳಿದೆ. ಈ ವಿರಾಟ ರೂಪದ ವಿವರಣೆ, ವಿಶ್ವರೂಪದ ವಿವರಣೆ ಹಲವು ಕಡೆ ಬರುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ತೋರಿಸಿದ್ದು ವಿಶ್ವರೂಪ, ಇಲ್ಲ ದುರ್ಯೋಧನನಿಗೆ ಒಂದು ಸಮಯದಲ್ಲಿ ಅವರು ತೋರಿಸಿದ ಮಿನಿ ವಿಶ್ವರೂಪ ಅಂತ ಹೇಳ್ತಾರೆ. ಭಗವಂತನ ಒಂದು ಶಕ್ತಿ, ಭಗವಂತನ ಒಂದು ದಿವ್ಯತೆಯನ್ನು ತೋರಿಸಿದ್ದು ಅಲ್ಲಿ ಅಷ್ಟು ಡೀಟೇಲ್ ಆಗಿ ತೋರಿಸ್ತಿಲ್ಲ, ಆದ್ರೆ ಸುಮಾರಾಗಿ ಭಗವಂತನು ಆ ರಾಜಿ ಮಾಡೋ ಮುಂಚೆ, ರಾಜಿ ಇನ್ನೊಂದು ಅವಕಾಶ ಕೊಡೋದಕ್ಕೆ ಮಹಾಭಾರತ ಯುದ್ಧ ಸ್ಟಾರ್ಟ್ ಆಗೋ ಮುಂಚೆ ದುರ್ಯೋಧನನಿಗೆ ತೋರಿಸಿದ ಒಂದು ರೂಪ. ಹಾಗೆ ಭಗವದ್ಗೀತೆಯಲ್ಲೂ ಭಗವಂತನು 11ನೇ ಅಧ್ಯಾಯದಲ್ಲಿ ನಾವು ಅರ್ಜುನನಿಗೆ ತೋರಿಸಿದ್ದು ಕೇಳ್ತೇವೆ. ಇಲ್ಲೂ ಕೂಡ ಭಾಗವತದಲ್ಲಿ ಮತ್ತೆ ಮತ್ತೆ ಅದರ ವಿರಾಟ್ ರೂಪದ ವಿವರಣೆ ಇದೆ. ಪ್ರಥಮ ಅಧ್ಯಾಯದಿಂದಲೂ ಕೇಳಿದ್ವಿ ನಾವು, ಮತ್ತೆ 6ನೇ ಅಧ್ಯಾಯದಲ್ಲೂ ಅದರ ವಿವರಣೆ ಇತ್ತು. 6, 7 ಮತ್ತೆ ಈಗ ಬರ್ತಾ ಇದೆ 2ನೇ ಸ್ಕಂದದಲ್ಲೇ ಇದು ಬಹಳ ಸಲ ಮತ್ತೆ ಬರ್ತಾ ಇರೋದು. ಸೊ ಇದು ಯಾಕೆ ಅಂದ್ರೆ ಇದು ಹೇಳ್ತಾರೆ, ಇದು ಬೇಕು, ಇದು ನಮಗೆ ನಾವಿರುವ ಭೌತಿಕ ಪರಿಕಲ್ಪನೆಯಲ್ಲಿ ಇದು ನಮಗೆ ಭಗವಂತನ ಒಂದು ಶಕ್ತಿಯನ್ನು, ಭಗವಂತನ ಒಂದು ಶಕ್ತಿಯ ಪ್ರದರ್ಶನ, ಭಗವಂತನ ಮಹಿಮೆ ನಮಗೆ ತಿಳಿಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಪ್ರತಿಯೊಂದು ಸಲನೂ ಇಲ್ಲಿ ವಿವರಣೆ ಇರೋದು ವಿಶ್ವರೂಪದ ಬೇರೆ ಬೇರೆ ರೀತಿಯ ಒಂದು ಗುರಿ ಅಂದ್ರೆ ಉದ್ದೇಶ ಅಂತ ಕೂಡ ಹೇಳ್ತಾರೆ. ಮೊದಲ ಸ್ಕಂದದಲ್ಲಿ, ಮೊದಲ ಅಧ್ಯಾಯದಲ್ಲಿ ಶುಕಮುನಿಗಳು ವಿವರಿಸಿದಾಗ ಅದರ ಉದ್ದೇಶ ಅಲ್ಲಿ ಪರೀಕ್ಷಿತ್ ಮಹಾರಾಜರು ಹೇಗೆ ಮನಸ್ಸನ್ನು ಈ ಭೌತಿಕ ವಸ್ತುಗಳಿಂದ ತೆಗೆದು ಆಧ್ಯಾತ್ಮಿಕತೆಗೆ ಕೇಂದ್ರೀಕರಿಸೋದು, ಆ ವಿಷಯದಲ್ಲಿ ಅವರು ಈ ಲೋಕಗಳೆಲ್ಲ ಭಗವಂತನ ಬೇರೆ ಬೇರೆ ದೇಹ ಭಾಗಗಳು ಅಂತ ವಿವರಣೆ ಕೊಡ್ತಾರೆ ವಿರಾಟ್ ರೂಪಕ್ಕೆ. ಪಾತಾಳ ಅನ್ನೋದು ಭಗವಂತನ ಪಾದಗಳ ಕೆಳಗದ್ದು, ಮತ್ತೆ ಅದರ ಮೇಲೆ ರಸಾತಲ ಮಹಾತಲ ಅವನ ಪಾದಗಳ ಮೇಲ್ಭಾಗ, ಮತ್ತೆ ಮೇಲೆ ಅವನ ಕಾಲುಗಳು, ಮತ್ತೆ ಸುತಲ ಅಂದ್ರೆ ಅವನ ಏನೇನದು ನೀಸ್ಗೆ ಏನ್ ಹೇಳ್ತೀವಿ ಕನ್ನಡದಲ್ಲಿ ನಾವು, ಮಂಡಿ ಅದು ಅಂತ ಹೇಳೋದು. ಮತ್ತೆ ತೊಡೆಗಳು, ಅದರ ಮೇಲೆ ಅತಲ ವಿತಲ ಅಂತ ಹೇಳ್ತಾರೆ. ಸೊ ಈ ರೀತಿ ವಿವರಣೆಗಳಿದೆ. ಮೊದಲಿಗೆ ಈ ನಾನಾ ಲೋಕಗಳು ಭಗವಂತನ ಬೇರೆ ಬೇರೆ ಭಾಗಗಳು ಅಂತ, ಮತ್ತೆ ದೇವತೆಗಳೆಲ್ಲ ಇಂದ್ರ ಅವರ ಕೈಗಳು ಅಂತ ಹೇಳೋದು, ಈ ರೀತಿ ಎಲ್ಲ ಇದೆ. ಸೊ ಮತ್ತೆ ಉನ್ನತ ಲೋಕಗಳಲ್ಲಿ ಮಹರ್ಲೋಕ, ಜನಲೋಕ, ತಪೋಲೋಕ, ಬ್ರಹ್ಮಲೋಕ, ತಲೆ. ಸೊ ಈ ರೀತಿ ಅಲ್ಲಿ ವಿವರಣೆಗಳು ಇದೆ. ಸೊ ಅಲ್ಲಿ ಒಂದು ರೀತಿ ಈ ಭೌತಿಕತೆಯಿಂದ ಆಧ್ಯಾತ್ಮಿಕತೆ ನಾವು ಕೇಂದ್ರೀಕರಣ ಮಾಡೋದಕ್ಕೆ ಅದು ಒಂದು ರೀತಿಯ ವಿವರಣೆ. ಅದು ಸ್ವಲ್ಪ ವ್ಯತ್ಯಾಸ ಇದೆ ಆ ವಿವರಣೆಗಳ. ವಿರಾಟ್ ರೂಪದ ವಿವರಣೆ, ವಿರಾಟ್ ರೂಪ ಇಲ್ಲಿ ಹೇಳಿದಾಗೆ ಭಗವಂತನ ದಿವ್ಯ ರೂಪ ಅಲ್ಲ, ಇಲ್ಲೂ ಕೂಡ ಮತ್ತೆ ತಿಳಿಸ್ತಾರೆ. ಶುದ್ಧ ಭಕ್ತರು ಈ ರೂಪಗಳನ್ನು ಸ್ವೀಕರಿಸೋದಿಲ್ಲ ಅಂತ ಕೂಡ. ಆದರೂ ನಮಗೆ ಭಗವಂತನ ಈ ವಿಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಭಗವಂತನ ಸರ್ವಶಕ್ತ ಸ್ಥಿತಿ, ಭಗವಂತನ ಎಲ್ಲದಕ್ಕೂ ಆಧಾರ, ಎಲ್ಲದಕ್ಕೂ ಮೂಲ, ಅವನಿಂದಲೇ ಪ್ರತಿಯೊಂದು ಆಗ್ತಾ ಇರೋದು, ಅವನೇ ಎಲ್ಲದಕ್ಕೂ ಹಿನ್ನೆಲೆ. ಸೊ ಈ ರೀತಿ ನಮಗೆ ಸಹಾಯ ಮಾಡೋ ರೀತಿಯಲ್ಲಿ ವಿರಾಟ್ ರೂಪದ ವಿವರಣೆ ಇದೆ. ಸೊ ಇಲ್ಲಿ ಕೂಡ ಒಂದು ರೀತಿ ಭಗವಂತನೇ ಎಲ್ಲ ನಮ್ಮ ಈ ಭೌತಿಕ ಚಟುವಟಿಕೆಗಳಿಗೆ ಮೂಲ. ನಮಗೆ ಏನು ಭೌತಿಕ ಚಟುವಟಿಕೆಗಳು ನಾವು ಜ್ಞಾನೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ ಮಾಡ್ತೇವೆ, ಅದೆಲ್ಲವೂ ಕೂಡ ಮೊದಲಿಗೆ ಭಗವಂತನಿಂದನೇ ಬರೋದು. ಸೊ ಅನ್ನೋ ರೀತಿಯಲ್ಲಿ ವಿವರಣೆ ಈಗ ಇದೆ. ಈಗ ವಿರಾಟ್ ರೂಪದ ವಿವರಣೆ ಕೇಳ್ತಿದ್ರು. ಸೊ ಮತ್ತೆ ಇಲ್ಲಿ 13ನೇ ಶ್ಲೋಕ ಒಂದು ರೀತಿ ಮಹಾವಿಷ್ಣುವಿನ ವಿವರಣೆ ಅಂತ ಹೇಳ್ತಾರೆ. ಶ್ಲೋಕ 13. ಏಕೋ ನಾನಾತ್ವಂ ಅನ್ವಿಚ್ಛನ್ ಯೋಗ ತಲ್ಪಾತ್ ಸಮುತ್ತಿತಃ ವೀರ್ಯಂ ಹಿರಣ್ಮಯಂ ದೇವೋ ಮಾಯೆಯ ವ್ಯಸೃಜತ್ರಿದಾ. ಭಗವಂತನು ತನ್ನ ಯೋಗನಿದ್ರೆಯ ತಲ್ಪದಲ್ಲಿ ಮಲಗಿರುವಾಗ ತನ್ನಿಂದ ಮಾತ್ರವೇ ವಿವಿಧ ಜೀವಿಗಳನ್ನು ವ್ಯಕ್ತಗೊಳಿಸುವ ತನ್ನ ಅಪೇಕ್ಷೆಯಿಂದ ಬಹಿರಂಗ ಶಕ್ತಿಯ ಮೂಲಕ ಸುವರ್ಣವರ್ಣದ ವೀರ್ಯ ಸಂಕೇತವನ್ನು ಉತ್ಪಾದಿಸಿದನು.
ಸೊ ಗರ್ಭೋದಕ ವಿಷ್ಣು, ಆ ಹಿಂದೆ ಶ್ಲೋಕ ಆಕ್ಚುಲಿ ಗರ್ಭೋದಕ ವಿಷ್ಣುವನ್ನು ವಿವರಿಸ್ತಾ ಇತ್ತು. ಅವರು ಹೇಗೆ ಪ್ರವೇಶಿಸಿ ಅವರೇ ಸೃಷ್ಟಿಸಿದ ಸಮುದ್ರದಲ್ಲಿ ಆ ನೀರಿನಲ್ಲಿ ಅವರು ಮಲಗಿದ್ರು, ಅದು ನಾರಾಯಣನ ರೂಪ ಅಂತ ಗರ್ಭೋದಕ ವಿಷ್ಣು ವಿವರಣೆ ಇತ್ತು. ಈಗ ಮತ್ತೆ ಹಿಂದೆ ಮಹಾವಿಷ್ಣುವಿನ ವಿವರಣೆನೆ ಮತ್ತೆ ಇಲ್ಲಿ ಹೇಳ್ತಾರೆ. ಯೋಗ ನಿದ್ರೆಯಲ್ಲಿ ಅವರು ಮತ್ತೆ ಸೃಷ್ಟಿ ಆಗ್ಬೇಕು, ಸೃಷ್ಟಿ ಆಗತ್ತೆ, ಮತ್ತೆ ಸ್ವಲ್ಪ ಸಮಯ ಇರುತ್ತೆ, ಮತ್ತೆ ನಿರೋಧ ಅಂತ ಕೇಳಿದ್ ನಾವು, ಅಂತ್ಯವಾಗುತ್ತೆ, ಮತ್ತೆ ಭಗವಂತನ ಸೃಷ್ಟಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಈಗ ಬೇರೆ ಬೇರೆ ಕಡೆ ಇದರ ವಿವರಣೆ ಕೊಟ್ಟಿರೋದು ಭಗವಂತನ ಭೌತಿಕ ಶಕ್ತಿಯೇ ಅವನಿಗೆ ಪ್ರೇರೇಪಣೆ ಮಾಡುತ್ತೆ ಮತ್ತೆ ಸೃಷ್ಟಿ ಮಾಡೋ ಸಮಾನ ಅಂತ. ಸೊ ಆ ರೀತಿ ಒಂದ್ ಕಡೆ ವಿವರಣೆಗಳಿದೆ. ಸೊ ಹಾಗೆ ಹೇಳ್ತಾ ಇದ್ದಾರೆ ಭಗವಂತನು ಮತ್ತೆ ಈ ತರ ಇಚ್ಛೆ ಪಟ್ಟದ್ದು ಮತ್ತೆ ಇನ್ನೊಂದು ಅವಕಾಶ ಕೊಡೋಣ. ಸೊ ನಾವೆಲ್ಲರೂ ಮೋಸ್ಟ್ಲಿ 90-95 ಅಂತಾನೆ ಹೇಳ್ಬೋದೇನೋ ಜೀವಿಗಳು ಮತ್ತೆ ನಾವು ಭೌತಿಕ ಜಗತ್ತಿನಲ್ಲಿ ನಮ್ಮ ಜೀವನ ಮುಂದುವರಿಸ್ತಾ ಇದೆ. ಎಲ್ಲೋ ಕೆಲವು ಜನ ಮಾತ್ರ ಅವರು ಈ ಅವಕಾಶವನ್ನು ಅವರು ಉಪಯೋಗಿಸಿ ಅವ್ರು ವೈಕುಂಠಧಾಮ ಮುಕ್ತಿಗೆ ಹೋಗ್ತಾ ಇದ್ದಾರೆ. ಇಲ್ಲ ನಾವೆಲ್ಲ ಕೂಡ ನಿರೋಧದಲ್ಲಿ ಅಂತ್ಯ ಲಯವಾಗಿ ಮತ್ತೆ ಸ್ವರ್ಗ ಶುರುವಾದಾಗ ಮತ್ತೆ ನಾವು ಬರ್ತಾ ಇದ್ದೇವೆ. ಸೊ ಈ ಒಂದು ಪ್ರಕ್ರಿಯೆ ಇವ್ರು ಹೇಳ್ತಾ ಇರೋದು. ಈಗ ಮತ್ತೆ ಭಗವಂತನು ಇದು ಒಂದು ರೀತಿ ಸರ್ಗ ಅಂತಾನೆ ಇಲ್ಲಿ ವಿವರಣೆಗಳು ಇದೆಲ್ಲ ಹೇಳ್ಬೋದು. ಮಹಾವಿಷ್ಣುವಿಂದ ಬರ್ತಾ ಇರೋದು ಹೀಗೆ ಅದರ ವಿವರಣೆಯಲ್ಲಿ ಹಾಗೆ ಸರ್ಗ ಅಂತಾನೆ ಇದರ ಕೂಡ ಹೇಳ್ತಾರೆ. ಮತ್ತೆ ಇಲ್ಲಿ ಒಂದು ಸ್ವಲ್ಪ ವಿವರಣೆಗಳಿದೆ. ಮಹಾಸಮಷ್ಟಿ, ಸಮಷ್ಟಿ, ಇದು ಓದ್ತೀನಿ ನಾನು. ಹೀಗಾಗಿ ಭೌತಿಕ ವಿಶ್ವ ಜಗತ್ತಿನ ಸೃಷ್ಟಿ ಅಥವಾ ಅಭಿವ್ಯಕ್ತಿಗೆ ಮೊದಲು ಭಗವಂತನು ಸಮಗ್ರ ಶಕ್ತಿಯಂತೆ ಇರುತ್ತಾನೆ, ಮಹಾಸಮಷ್ಟಿ. ಮತ್ತು ಹೀಗೆ ಸ್ವಯಂ ಅನೇಕವಾಗಿ ಚದುರಲು ಅಪೇಕ್ಷಿಸಿ ಅವನು ಸ್ವತಃ ಅನೇಕ ಸಮಗ್ರ ಶಕ್ತಿಯಾಗಿ ವಿಸ್ತರಿಸುತ್ತಾನೆ, ಸಮಷ್ಟಿ. ಸಮಗ್ರ ಶಕ್ತಿಯಿಂದ ಅವನು ಮತ್ತೆ 3 ಆಯಾಮಗಳಲ್ಲಿ, ಅಂದರೆ ಹಿಂದೆ ವಿವರಿಸಿದಂತೆ ವೃಷ್ಟಿ, ಆಧ್ಯಾತ್ಮಿಕ, ಆದಿದೈವಿಕ ಮತ್ತು ಆದಿಭೌತಿಕಗಳಾಗಿ ಸ್ವಯಂ ವಿಸ್ತರಿಸುತ್ತಾನೆ. ಹೀಗೆ ಪೂರ್ಣ ಸೃಷ್ಟಿಯು ಮತ್ತು ಸೃಜನ ಶಕ್ತಿಗಳು ಏಕಕಾಲದಲ್ಲಿ ಅಭಿನ್ನ ಮತ್ತು ಭಿನ್ನವಾಗಿವೆ. ಏಕೆಂದರೆ ಪ್ರತಿಯೊಂದು ಅವನಿಂದ, ಮಹಾವಿಷ್ಣು ಅಥವಾ ಮಹಾಸಮಷ್ಟಿ ಉದ್ಭೂತವಾಗಿರುವುದರಿಂದ ವಿಶ್ವಶಕ್ತಿಗಳಲ್ಲಿ ಯಾವುದೂ ಅವನಿಂದ ಭಿನ್ನವಾಗಿಲ್ಲ. ಆದರೆ ಅಂತಹ ಎಲ್ಲ ವಿಸ್ತೃತ ಶಕ್ತಿಗಳು ಭಗವಂತನ ರೂಪಿಸಿದಂತೆ ವಿಶಿಷ್ಟ ಕಾರ್ಯಗಳನ್ನು ಹೊಂದಿವೆ ಮತ್ತು ಪ್ರದರ್ಶಿಸುತ್ತವೆ. ಆದ್ದರಿಂದ ಏಕಕಾಲದಲ್ಲಿ ಅವು ಭಗವಂತನಿಂದ ಭಿನ್ನವಾಗಿವೆ. ಜೀವಿಗಳು ಕೂಡ ಭಗವಂತನ ಅದೇ ಬಗೆಯ ಶಕ್ತಿಗಳಾಗಿದ್ದಾರೆ, ತಟಸ್ಥ ಶಕ್ತಿ. ಮತ್ತು ಹೀಗೆ ಅವರು ಏಕಕಾಲದಲ್ಲಿ ಅವನಿಂದ ಅಖಂಡ ಮತ್ತು ಭಿನ್ನರಾಗಿರುತ್ತಾರೆ. ಸೊ ಮೋಸ್ಟ್ಲಿ ನನಗೆ ಅರ್ಥ ಆಗೋದ ರೀತಿಯಲ್ಲಿ ಇದು ಮಹಾಸಮಷ್ಟಿ ಭಗವಂತನ, ಮಹಾವಿಷ್ಣುಗೆ ಇದು ಪರ್ಯಾಯ ಪದ ತರ ಕಾಣುತ್ತೆ. ಮಹಾವಿಷ್ಣು ಅಥವಾ ಮಹಾಸಮಷ್ಟಿ, ಎಲ್ಲ ಶಕ್ತಿಗಳು ಅವನಲ್ಲಿ ಕೂಡಿದೆ. ಸಮಗ್ರ ಶಕ್ತಿ ಭಗವಂತನ ಮಹಾಸಮಷ್ಟಿ. ಮತ್ತೆ ಒಂದು ರೀತಿಯಲ್ಲಿ ಹೇಳ್ತಾರೆ ಏಕೋ ಬಹುಶ್ಯಾಮ್ ಅಂತ ಒಂದು ಪದ ವೇದಗಳಲ್ಲಿ ಹೇಳ್ತಾರೆ. ಭಗವಂತನು ಇಚ್ಛೆ ಪಟ್ಟದ್ದು ಹಾಗೆ ಅವನೊಬ್ಬನು ಹಲವು ಆದನು ಅಂತ. ಸೊ ಹೇಳ್ತಾರೆ ಆಕ್ಚುಲಿ ಮೂಲವಾಗಿ ಅದು ಇಲ್ಲ. ಮೂಲವಾಗಿ ಅಂದ್ರೆ ಒಂದು ರೀತಿಯಲ್ಲಿ ನಾವು ಯಾವಾಗಲೂ ಭಗವಂತನ ವಿಸ್ತರಣೆಗಳಾಗಿ ನಾವು ಇದೆ, ನಮ್ಮ ಅಸ್ತಿತ್ವ ಇದೆ. ಗೀತೆಯಲ್ಲಿ ಕೃಷ್ಣ ಹೇಳೋದು ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪ. ನತ್ವಂ ಯಾವಾಗ್ಲೂ ಸಮಯ ಇರಲಿಲ್ಲ. ಆಗ ಯಾವಾಗ ಅರ್ಜುನ ನೀನು ನಾನು ಎಲ್ಲ ರಾಜರು ಇರ್ಲಿಲ್ಲ ಅಂತ ಹಿಂದೆ, ಈಗಲೂ ಕೂಡ ನಾವೆಲ್ಲರೂ ಇದ್ದೇವೆ, ಮುಂದೆ ಕೂಡ ಇದ್ದೇವೆ. ಸೊ ಈ ರೀತಿಯಲ್ಲಿ ಭಗವಂತನು ನಮ್ಮ ನಿತ್ಯ ಒಂದು ಸ್ವರೂಪವನ್ನು ಹೇಳ್ತಾನೆ. ಸೊ ಹಾಗಿರುವಾಗ ಹೇಗೆ ಇದು ವೇದಗಳ ಒಂದು ಮಾತು ಏಕೋ ಬಹುಶ್ಯಾಮ್. ಸೊ ಅದೇ ಹೇಳ್ತಾರೆ ಭಕ್ತರು, ನಾವು ಒಂದು ಕಡೆ ಟೀಕೆ ಕೊಡ್ತಾ ಹೇಳ್ತಾರೆ ಅದು ಭೌತಿಕ ಜಗತ್ತಿಗೆ ಅಂತ. ಯಾಕಂದ್ರೆ ವೈಕುಂಠ ಲೋಕದಲ್ಲಿ ಶಾಶ್ವತವಾಗಿ ಭಗವಂತನೊಟ್ಟಿಗೆ ಅವನ ನಿತ್ಯ ಭಕ್ತರು, ಶುದ್ಧ ಭಕ್ತರು ಇದ್ದಾರೆ, ಅವರ ಅಸ್ತಿತ್ವದಲ್ಲಿ ಇದ್ದಾರೆ ಅವರು. ಆದ್ರೆ ಭೌತಿಕ ಜಗತ್ತಿನಲ್ಲಿ ನಾವು ಲಯ ಆಗೋ ಸಮಯದಲ್ಲಿ ನಿರೋಧ, ಅವಾಗ ಭಗವಂತನೊಟ್ಟಿಗೆ ಒಂದಾಗ್ಬಿಟ್ವಿ ನಾವು ಮಹಾವಿಷ್ಣುವಿನ ದೇಹದಲ್ಲಿ ಒಳಗಿದ್ದೇವೆ ನಾವು. ಇಲ್ಲಾಂದ್ರೆ ಪಾಕ್ಷಿಕ ಪ್ರಳಯ ಆಗುತ್ತೆ ಒಂದೊಂದ್ಸಲ, ಬ್ರಹ್ಮನ ಪ್ರತಿ ದಿವಸದ ರಾತ್ರಿ ಆಗುತ್ತೆ, ಆಗ್ಲೂ ಕೂಡ ಗರ್ಭೋದಕಶಾಹಿ ವಿಷ್ಣು ಒಳಗೆ ಹೋಗ್ಬಿಟ್ಟು ನಾವು, ಆಗ ನಾವು ಒಂದು ರೀತಿ ನಮ್ಮ ಅಸ್ತಿತ್ವ ಇಲ್ಲ.
ಏನು ಚಟುವಟಿಕೆಗಳಿಲ್ಲ. ಮತ್ತೆ ಭಗವಂತನು ಇಚ್ಛಿಸಿದರೆ ಆ ಗರ್ಭೋದಕ ಶಾಹಿ ವಿಷ್ಣು ಆಗಿ ಅವರು ಬ್ರಹ್ಮನ ಹಗಲಿನಲ್ಲಿ ಇಚ್ಛೆ ಪಟ್ಟು ನಮ್ಮನ್ನು ಸೃಷ್ಟಿಸಿದರೆ, ಇಲ್ಲಾಂದ್ರೆ ಮಹಾವಿಷ್ಣು ಆಗಿ ಮತ್ತೆ ಸಂಪೂರ್ಣ ಬ್ರಹ್ಮಾಂಡಗಳು ಸೃಷ್ಟಿ ಆಗೋಗ್ಬೇಕು ಅಂತ ಇದ್ದಾಗ ನಾವು ಜೀವಿಗಳು ಮತ್ತೆ ನಮ್ಮ ಅಸ್ತಿತ್ವ ಬರುತ್ತೆ. ಸೊ ಹೇಳ್ತಾರೆ ಆಗ ಅದು ಅಲ್ಲಿ ಏಕೋಬಹುಶ್ಯಾಮ ಅಂದ್ರೆ ಅದಕ್ಕೆ ಅದು ಅನ್ವಯವಾದದ್ದು ಅಂತ ಹೇಳ್ತಾರೆ. ಸೊ ಅವನು ಸ್ವತಃ ಅನೇಕ ಸಮಗ್ರ ಶಕ್ತಿಯಾಗಿ ವಿವರಿಸುತ್ತಾನೆ. ಸೊ ಅನೇಕ ಸಮಗ್ರ ಶಕ್ತಿ ನಾವು ಅಂತ ಕೂಡ ಹೇಳ್ಬೋದು. ನಾವು ಜೀವ ಪ್ರಕೃತಿ ಬದ್ಧ ಜೀವಿಗಳು. ಸೊ ಅದು ಸಮಷ್ಟಿ ಅಂತ ಹೇಳ್ಬೋದು. ನಾವು ಸೇರಿದಾಗೆ ನಮ್ಮ ಪ್ರತ್ಯೇಕವಾಗಿ ನಮ್ಮ ಇನ್ನೇನು ಸೃಷ್ಟಿಯ ನಮ್ಮ ಒಂದು ಭೌತಿಕ ದೇಹ ಪಡೆಯೋ ಒಂದು ಇದು ಪ್ರಕ್ರಿಯೆ ಶುರು ಆಗೋದು, ಅದನ್ನ ಸಮಷ್ಟಿ ಅಂತ ಹೇಳ್ಬೋದು. ಮತ್ತೆ ಬೇರೆ ಬೇರೆ ಭಗವಂತನ ಶಕ್ತಿಗಳಿದೆ. ಪ್ರಧಾನದಿಂದ ಅದು ಮಹತ್ತತ್ವ ಸ್ವಲ್ಪ ಸ್ವಲ್ಪ ಪಂಚಭೂತ, ಈ ಇಂದ್ರಿಯ ವಸ್ತುಗಳು ಇದೆಲ್ಲ ಆಗೋದು. ಸೊ ಅದೆಲ್ಲವೂ ಕೂಡ ಮೋಸ್ಟ್ಲಿ ಸಮಷ್ಟಿ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಕೊನೆಗೆ ವ್ಯಷ್ಟಿ ಅನ್ನೋದು ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ಹೇಳ್ತಾರೆ. ಓಕೆ, ಸೊ ಆದಿದೈವಿಕ ಆದಿಭೌತಿಕ ನಾವು ಕೇಳಿದ್ದು ನಾವು ಜೀವಿಗಳು ಸಾಮಾನ್ಯ ಜೀವಿಗಳು ಮತ್ತೆ ಉನ್ನತ ಜೀವಿಗಳಾದ ಆದಿದೈವ ದೇವತೆಗಳು ಅಂತ ಕೂಡ ಕೇಳಿದ್ವಿ. ಮತ್ತೆ ಈ ದೇಹವನ್ನೇ ಆದಿಭೌತಿಕ ಅಂತ ಹೇಳಿದ್ವಿ. ಇದು ಸ್ಟೇಜಸ್ ಇದ್ದಾಗಿರುತ್ತೆ. ಮಹಾಸಮಷ್ಟಿ, ಸಮಷ್ಟಿ, ವ್ಯಷ್ಟಿ. ಹದಿನೈದು 14 ಅಧಿದೈವಂ ಅತಾಧ್ಯಾತ್ಮಂ ಅಧಿಭೂತಂ ಇತಿ ಪ್ರಭುಃ ಅಥೈಕಂ ಪೌರುಷಂ ವೀರ್ಯಂ ತ್ರಿಧಾ ವಿದ್ಯತ ತಚ್ಛೃಣು. ಭಗವಂತನ ಶಕ್ತಿಯು ಒಂದೇ ಆಗಿದ್ದರೂ ಅದು ನಿಯಂತ್ರಕ ಜೀವಿಗಳು, ನಿಯಂತ್ರಿತ ಜೀವಿಗಳು. ನಿಯಂತ್ರಕ ಜೀವಿಗಳು ಅಂದ್ರೆ ದೇವತೆಗಳಲ್ವಾ, ನಿಯಂತ್ರಕ ಜೀವಿಗಳು ಆದಿದೈವ. ನಿಯಂತ್ರಿತ ಜೀವಿಗಳು ಅಂದ್ರೆ ನಾವು ಸಾಮಾನ್ಯ ಜೀವಿಗಳು, ಮತ್ತು ಭೌತಿಕ ದೇಹಗಳು ಆದಿಭೂತ ಎಂದು ಕರೆಯಲಾಗುವ 3 ಭಾಗಗಳಲ್ಲಿ ಮೇಲೆ ಹೇಳಿದ ರೀತಿಯಲ್ಲಿ ಹೇಗೆ ವಿಭಜಿತವಾಗುತ್ತದೆ ಎನ್ನುವುದನ್ನು ಈಗ ನನ್ನಿಂದ ಆಲಿಸು. ಅಂತಃ ಶರೀರ ಆಕಾಶಾತ್ ಪುರುಷಸ್ಯ ವಿಚೇಷ್ಟತಃ ಓಜಃ ಸಹೋ ಬಲಂ ಜಗ್ನೆ ತತಃ ಪ್ರಾಣೋ ಮಹಾನ್ ಆಸು. ವ್ಯಕ್ತನಾಗಿರುವ ಮಹಾವಿಷ್ಣುವಿನ ದಿವ್ಯ ದೇಹದಲ್ಲಿ ಇರುವ ಆಕಾಶದಿಂದ ಇಂದ್ರಿಯ ಶಕ್ತಿ, ಮನೋಬಲ ಮತ್ತು ದೈಹಿಕ ಬಲಗಳೆಲ್ಲವೂ ಉತ್ಪತ್ತಿಯಾಗುತ್ತವೆ. ಹಾಗೆಯೇ ಸಮಸ್ತ ಜೀವಶಕ್ತಿಯ ಸಮಗ್ರ ಮೂಲ ಉಗಮ ಸ್ಥಾನವು ಹುಟ್ಟುತ್ತದೆ. ಸೊ ಭಗವಂತ ಮಹಾವಿಷ್ಣುವಿನಿಂದಲೇ ಇದೆಲ್ಲವೂ ನಮಗೂ ಇದೆ. ಇಂದ್ರಿಯಗಳ ಬಲ ಇದೆ, ಮಾನಸಿಕ ಬಲ ಇದೆ, ದೈಹಿಕ ಶಕ್ತಿ ಇದೆಲ್ಲವೂ ಇದೆ, ಪ್ರಾಣ ಬಲ. ಸೊ ಇದೆಲ್ಲವೂ ಹೇಳ್ತಾರೆ. ಇದೆಲ್ಲ ಕಡಿಮೆ, ಪ್ರಾಣ ಬಲ ಕಡಿಮೆ ಆದ್ರೆ ನಮಗೆ ಇಂದ್ರಿಯ ಶಕ್ತಿ ಕಡಿಮೆ ಆಗುತ್ತೆ, ಮಾನಸಿಕ ಬಲ ಕಡಿಮೆ ಆಗುತ್ತೆ, ದೈಹಿಕ ಶಕ್ತಿ ಕಡಿಮೆ ಆಗುತ್ತೆ. ಇದೆಲ್ಲ ಒಂದು ಸೂಕ್ಷ್ಮವಾದ ಶಕ್ತಿ ಇದು ನಮಗೆ. ಸೊ ಇದು ಮೂಲವಾಗಿ ಭಗವಂತನ ಶಕ್ತಿಗಳೇ, ಭಗವಂತನ ಭೌತಿಕ ಶಕ್ತಿ ಅಂತ ನಾವು ನೋಡ್ಬೋದು. ಸೊ ಇಲ್ಲಿ ಆಕ್ಚುಲಿ ವಿವರಣೆಯಲ್ಲಿ ನಮ್ಮ ಪ್ರತಿಯೊಂದು ಜೀವಿಗೆ ಕಣ್ಣುಗಳು, ಕಿವಿಗಳು, ನಮ್ಗೇನೇನಿದೆ ಭೌತಿಕ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇದೆಲ್ಲವೂ ಕೂಡ ಭಗವಂತನಿಂದಲೇ ಬರೋ ರೀತಿಯಲ್ಲಿ ವಿವರಣೆ. ಭಗವಂತನು ವಿಶ್ವರೂಪದಲ್ಲಿ ಅವನ ಕಣ್ಣು ವ್ಯಕ್ತವಾಗೋದು, ಇಲ್ಲ ಬಾಯಿ ವ್ಯಕ್ತವಾಗೋದು. ಸೊ ಎಲ್ಲ ಅವನ ಬಾಯಿ, ಎಲ್ಲರ ಬಾಯಿಗಳು ಸೇರಿ ಇರುವಂತದ್ದು. ಆ ರೀತಿ ವಿವರಣೆ ಇದೆ. ಈಗ ಆ ವಿವರಣೆಯಿಂದ ಏನಂದ್ರೆ ಭಗವಂತನಿಂದಲೇ ಮತ್ತೆ ನಮಗೆ ಭೌತಿಕವಾಗಿ ಸಿಗುವಂತ ಇದು. ಇಲ್ಲಾಂದ್ರೆ ಜೀವಿಗೆ ಆಧ್ಯಾತ್ಮಿಕವಾಗಿ ಎಲ್ಲವೂ ಇದೆ, ಆದ್ರೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಅದು ವ್ಯಕ್ತವಿಲ್ಲ, ಅದು ಮುಚ್ಚಿ ಹೋಗಿದೆ ನಮ್ಮದು. ಪ್ರತಿ ಜೀವಿಗೆ ಇದೆಲ್ಲವೂ ಇದೆ. ಆಧ್ಯಾತ್ಮಿಕವಾದ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಇದೆ.
ಅದೇ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಭೌತಿಕವಾಗಿ ವ್ಯಕ್ತವಾಗುತ್ತೆ. ಅದು ಭಗವಂತನ ಮಹಾವಿಷ್ಣುವಿನಿಂದ ವಿರಾಟ್ ರೂಪದಲ್ಲಿ ಭೌತಿಕವಾಗಿ ವ್ಯಕ್ತವಾಗುವ ಒಂದು ನಿರೂಪಣೆಯಲ್ಲಿ ಕೊಡ್ತಾ ಇದ್ದಾರೆ. ಅನುಪ್ರಾಣಂತಿ ಯಂ ಪ್ರಾಣಾಃ ಅನುಪ್ರಾಣಂತಿ ಯಂ ಪ್ರಾಣಾಃ ಪ್ರಾಣಂತಂ ಸರ್ವಜಂತುಷು ಪ್ರಾಣಂ ಸರ್ವಜಂತುಷು ಅಪಾನಂತಂ ಅಪಾನಂತಿ ಅಪಾನಂತಂ ಅಪಾನಂತಿ ನರದೇವಂ ಇವಾನುಗಾಹ. ನರದೇವಂ ಇವಾನುಗಾಃ. ರಾಜನ ಅನುಚರರು ತಮ್ಮ ಪ್ರಭುವನ್ನು ಅನುಸರಿಸುವಂತೆ ಸಮಗ್ರ ಶಕ್ತಿಯ ಚಲನೆಯಲ್ಲಿದ್ದಾಗ ಇತರ ಎಲ್ಲ ಜೀವಿಗಳು ಚಲಿಸುತ್ತಾರೆ, ಮತ್ತು ಸಮಗ್ರ ಶಕ್ತಿಯು ಉದ್ಯಮವನ್ನು ನಿಲ್ಲಿಸಿದ್ದಾಗ ಇತರ ಎಲ್ಲ ಜೀವಿಗಳು ಇಂದ್ರಿಯ ಚಟುವಟಿಕೆಗಳನ್ನು ನಿಲ್ಲಿಸುತ್ತಾರೆ. ವ್ಯಕ್ತಿಗತ ಜೀವಿಗಳು ಪರಮಪುರುಷನ ಸಮಗ್ರ ಶಕ್ತಿಯನ್ನು ಸಂಪೂರ್ಣವಾಗಿ ಅವಲಂಬಿಸಿದ್ದಾರೆ. ವಿದ್ಯುತ್ ದೀಪವು ಹೇಗೆ ಸ್ವಯಂ ಪ್ರಕಾಶವನ್ನು ಹೊಂದಿಲ್ಲವೋ ಹಾಗೆಯೇ ಯಾರೂ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿಲ್ಲ. ಪ್ರತಿಯೊಂದು ವಿದ್ಯುತ್ ಸಾಧನವು ಸಮಗ್ರ ವಿದ್ಯುತ್ ಗೃಹವನ್ನು ಪೂರ್ಣವಾಗಿ ಅವಲಂಬಿಸುತ್ತದೆ. ಸಮಗ್ರ ವಿದ್ಯುತ್ ಗೃಹವು ವಿದ್ಯುತ್ ಉತ್ಪಾದನೆಗಾಗಿ ಜಲಾಶಯವನ್ನು ಅವಲಂಬಿಸುತ್ತದೆ. ಜಲವು ಮೋಡಗಳನ್ನು ಅವಲಂಬಿಸುತ್ತದೆ. ಮೋಡಗಳು ಸೂರ್ಯನನ್ನು ಅವಲಂಬಿಸುತ್ತವೆ. ಸೂರ್ಯನು ಸೃಷ್ಟಿಯನ್ನು ಅವಲಂಬಿಸುತ್ತಾನೆ. ಸೃಷ್ಟಿಯು ದೇವೋತ್ತಮ ಪರಮಪುರುಷನ ಚಲನವನ್ನು ಅವಲಂಬಿಸುತ್ತದೆ. ಹೀಗೆ ದೇವೋತ್ತಮ ಪರಮಪುರುಷನೇ ಸಕಲ ಕಾರಣಗಳ ಕಾರಣನಾಗಿದ್ದಾನೆ. ಪ್ರಭುಪಾದರು ಒಂದು ಉದಾಹರಣೆ ರೀತಿಯಲ್ಲಿ ನಮಗೆ ಭಗವಂತನು ಕಾರಣ ಎಲ್ಲದಕ್ಕೂ, ಸರ್ವ ಕಾರಣ ಕಾರಣ. ವಿದ್ಯುತ್ ಶಕ್ತಿಯ ವಿದ್ಯುತ್ ದೀಪ, ಬಲ್ಬ್ ಟ್ಯೂಬ್ಲೈಟ್, ಸೊ ಅದು ಬೆಳಗುತ್ತೆ, ನಾವು ಅದು ಸ್ವಿಚ್ ಹಾಕ್ದಾಗ ಬೆಳೆಯುತ್ತೆ. ಸೊ ಅದು ಬೆಳಗ್ಬೇಕು ಅಂದ್ರೆ ಅಲ್ಲಿ ಅದಕ್ಕೆ ಕನೆಕ್ಷನ್ ಇರಬೇಕು, ಅದಕ್ಕೆ ಪವರ್ ಹೌಸ್ ಇರುತ್ತೆ, ಸ್ಟೇಷನ್, ವಿದ್ಯುತ್ ಶಕ್ತಿ ಸ್ಟೇಷನ್ ಇರುತ್ತೆ. ಅದು ಎಲ್ಲಿಂದ ಬರುತ್ತೆ? ಮತ್ತೆ ಪ್ರಭುಪಾದರು ಮೂಲತಃ ಹೀಗೆ ಆಗ್ತಾ ಇದ್ದದ್ದು ವಿದ್ಯುತ್ ಶಕ್ತಿ. ಹೇಗೆ ಅದು ಹೈಡ್ರೋ, ಇದು ನೀರಿನ ಇದರಿಂದ ಆಗ್ತಾ ಇತ್ತು. ಇವಾಗ ಬೇರೆ ಬೇರೆ ರೀತಿ ಇರ್ಬೋದು, ಬೇರೆ ಬೇರೆ ಕೋಲಿಂದನೋ ಇಲ್ಲ ನ್ಯೂಕ್ಲಿಯರ್ ಎನರ್ಜಿಯಿಂದನೋ ಬೇರೆ ಬೇರೆ ರೀತಿಯಲ್ಲಿ ತಯಾರು ಮಾಡುವುದು ವಿದ್ಯುತ್ ಶಕ್ತಿ. ಪ್ರಭುಪಾದರು ಮುಂದೆ ಈ ಉದಾಹರಣೆ ಹೇಳ್ತಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್, ಸೊ ಅದ್ರ ಮೂಲಕ ಅದು ಹೇಳ್ತಾ ಇರೋದು. ಹೀಗೆ ಅದು ಒಂದು ವಿದ್ಯುತ್ ಸಾಧನ ಗೃಹ ಇದೆ, ಅದಕ್ಕೆ ಜಲಾಶಯ ಬೇಕು, ಅಲ್ಲಿಂದ ನೀರು ಬೀಳಬೇಕು. ಸೊ ಮತ್ತೆ ಜಲಾಶಯ ಅಂದ್ರೆ ಜಲ ಬೇಕು, ಅದಕ್ಕೆ ನೀರು ಬೇಕು ಅಂದ್ರೆ ಮೋಡಗಳು ಬೇಕು. ಸೊ ಮೋಡಗಳಲ್ಲಿ ನೀರು ಬರಬೇಕು ಅಂದ್ರೆ ಸೂರ್ಯ ಅದನ್ನ ಸಮುದ್ರದಿಂದ ಮೋಡಗಳಾಗಿ ಅದನ್ನ ತೆಗೊಳ್ಬೇಕು ಅದನ್ನ. ಮತ್ತೆ ಸೂರ್ಯನ ಅಸ್ತಿತ್ವದಲ್ಲಿದ್ದಾನೆ ಅಂದ್ರೆ ಭಗವಂತನ ಸೃಷ್ಟಿ ಮಾಡಿರ್ಬೇಕು ಸೂರ್ಯ. ಸೊ ಹಾಗೆ ಎಲ್ಲವೂ ಕೊನೆಗೆ ಭಗವಂತನಿಗೆ ಅವಲಂಬಿಸಿದೆ. ಸೊ ಹಾಗೆ ಪ್ರಭುಪಾದರು ಉದಾಹರಣೆಯಾಗಿ ನಮಗೆ ಇಲ್ಲಿ ಒಂದು ವಿದ್ಯುತ್ ದೀಪವು ಹೇಗೆ ಅದು ಅದಕ್ಕೆ ಕಾರಣ ಕಾರಣ ಕಾರಣ, ಹಾಗೆ ಎಲ್ಲಕ್ಕೂ ಕೂಡ ಕಾರಣ ಕೃಷ್ಣನಿದ್ದಾನೆ. ಎಲ್ಲವೂ ಅವನಿಗೆ ಅವಲಂಬಿಸಿದೆ, ಯಾರು ಕೂಡ ಸ್ವತಂತ್ರವಿಲ್ಲ. ವಿದ್ಯುತ್ ದೀಪನೂ ಸ್ವತಂತ್ರವಲ್ಲ, ವಿದ್ಯುತ್ ಸಾಧನ ವಿದ್ಯುತ್ ಗೃಹವೂ ಸ್ವತಂತ್ರವಲ್ಲ, ಜಲಾಶಯ ಸ್ವತಂತ್ರವಲ್ಲ, ಮೋಡಗಳು ಸ್ವತಂತ್ರವಲ್ಲ, ಸೂರ್ಯ ಕೂಡ ಸ್ವತಂತ್ರವಲ್ಲ. ಸ್ವತಂತ್ರ ಅಂದ್ರೆ ಒಬ್ಬನೇ, ಕೃಷ್ಣನ ಒಬ್ಬನೇ, ಭಗವಂತ. ಬೇರೆ ಎಲ್ಲವೂ ಕೂಡ ಅವಲಂಬಿಸಿರೋ ವಸ್ತುಗಳೇ. ಪ್ರಾಣೇನಾಕ್ಷಿಪತಾ ಕ್ಷುತ್ೃದ್ ಅಂತರಾ ಜಾಯತೆ ವಿಭೋಃ ಅಂತರಾಜಾಯತೆ ವಿಭೋಃ ಪಿಪಾಸತೋ ಚಕ್ಷತಶ್ಚ ಪಿಪಾಸತೋ ಚಕ್ಷತಶ್ಚ ಪ್ರಾಣ್ ಮುಖಂ ನಿರಭಿದ್ಯತ. ನಿರಭಿದ್ಯತ. ಪ್ರಾಣಬಲವು ವಿರಾಟ್ ಪುರುಷನಿಂದ ಪ್ರಚೋದಿತವಾಗಿ ಹಸಿವು ಮತ್ತು ಬಾಯಾರಿಕೆ ಹುಟ್ಟಿತು. ಅವನು ಕುಡಿಯಲು ಮತ್ತು ತಿನ್ನಲು ಇಚ್ಛಿಸಿದಾಗ ಬಾಯಿಯು ತೆರೆಯಿತು. ಪ್ರಾಣಬಲವು ವಿರಾಟ್ ರೂಪ ಪುರುಷನಿಂದ ಪ್ರಚೋದಿತವಾಗಿ ಹಸಿವು ಮತ್ತು ಬಾಯಾರಿಕೆ ಹುಟ್ಟಿತು. ಅವನು ಕುಡಿಯಲು ಮತ್ತು ತಿನ್ನಲು ಇಚ್ಛಿಸಿದಾಗ ಬಾಯಿಯು ತೆರೆಯಿತು. ಸೊ
ನಮಗೆ ಇವಾಗ ಬಾಯಿ ಇದೆಲ್ಲವೂ ಇದೊಂದೇ ಅಂತಲ್ಲ, ಇವಾಗೆಲ್ಲ ವಿವರಣೆ ಬರುತ್ತೆ. ಬಾಯಿ, ಕಣ್ಣು, ಕಿವಿ, ಮೂಗು, ಚರ್ಮ, ಸೊ ಎಲ್ಲವೂ ಕೂಡ ನಮಗೆ ಬೇಕು. ನಾವು ಚಟುವಟಿಕೆಗಳಿಂದ ಇದು ಭೌತಿಕ ಆನಂದವನ್ನು ಪಡಿತಾ ಇದ್ದೇವೆ ನಾವು. ಇದರಲ್ಲಿ ಎಷ್ಟೋ ಈ ರೀತಿಯ ಒಂದು ಭಾವನೆಗಳು, ಹಸಿವಾಗೋದು, ಇಲ್ಲ ಬಾಯಾರಿಕೆ ಆಗೋದು, ಇದೆಲ್ಲ ಆಗುತ್ತೆ. ಸೊ ಹೇಳ್ತಾ ಇದ್ರೆ ಇದೆಲ್ಲವೂ ಮೂಲತಃ ಈ ಭಗವಂತನ ವಿರಾಟ್ ರೂಪದಲ್ಲಿ ಆಯ್ತು. ಆ ರೀತಿ ವಿವರಣೆ ಕೊಡ್ತಾ ಇದ್ದಾರೆ. ಎಲ್ಲದಕ್ಕೂ ಮೂಲ ಭಗವಂತನೇ. ಸೊ ಹೀಗೆ ನಮಗೆ ಯಾವುದು ಕಾಣಿಸ್ಕೊಳ್ಳೋದು ಕೂಡ ಭೌತಿಕವಾಗಿ ಇದೆಲ್ಲ ಒಂದು ಬದ್ಧ ಜೀವಿಗೆ ನಮಗೆ ಒಂದು ಅಡಚಣೆ. ಆಕ್ಚುಲಿ ದೇಹಕ್ಕೆ ಅಗತ್ಯ ಇಲ್ಲ, ದೇಹಕ್ಕಲ್ಲ ಆತ್ಮಕ್ಕೆ ಅಗತ್ಯ ಇಲ್ಲ, ದೇಹಕ್ಕೆ ಬೇಕಿತ್ತು. ಯಾಕಂದ್ರೆ ಭೌತಿಕ ದೇಹ ಅದಕ್ಕೆ ಪೋಷಣೆಗೆ ಆಹಾರ ಬೇಕು, ನೀರು ಬೇಕು. ಇದು ಆತ್ಮಕ್ಕೆ ಬೇಡ. ಇದು ಆದಿ ಭೌತಿಕ ಪುರುಷಕ್ಕೆ ಇದು ಅಗತ್ಯವಾಗಿರೋದು. ಸೊ ಹಾಗಾಗಿ ಭೌತಿಕ ಜಗತ್ತಿನ ಇದು ಅತ್ಯಗತ್ಯ. ಹೀಗೆ ಇದಕ್ಕೂ ಕಾರಣ ವಿರಾಟ್ ರೂಪ ಅಂತ ಈ ರೀತಿ ಇಲ್ಲಿ ತಿಳಿಸ್ಕೊಡ್ತಾರೆ. ಸೊ ಅಲ್ಲಿ ಹಾಗೆ ಅವನು ಇಚ್ಛಿಸಿದ್ದು, ಅವನೇನೋ ತಿನ್ಬೇಕು ಅಂತ, ಅವನು ಏನೋ ಕುಡಿಬೇಕು. ಸೊ ಹಾಗಾಗಿ ಅವನ ಬಾಯಿ ಸೃಷ್ಟಿಯಾಯಿತು. ಆ ಬಾಯಿ ಜೊತೆಗೆ ಮೊದಲಿಗೆ ಬಾಯಿ ಅಂದ್ರೆ ಸ್ಥೂಲವಾದ ಇಂದ್ರಿಯ, ಮತ್ತೆ ಅದನ್ನು ನಿಯಂತ್ರಿಸುವ ದೇವತೆ ಸೃಷ್ಟಿಯಾದರು. ಮತ್ತೆ ಸೂಕ್ಷ್ಮವಾದ ಇಂದ್ರಿಯ, ಯಾಕಂದ್ರೆ ಒಂದು ಸ್ಥೂಲವಾದದ್ದು, ಒಂದು ಸೂಕ್ಷ್ಮವಾದದ್ದು, ಮತ್ತೆ ಅದಕ್ಕೆ ಅನುಭವಿಸಕ್ಕೆ ಆ ರೀತಿ ರುಚಿಗಳು, ಅದು ಸೃಷ್ಟಿಯಾಯಿತು, ಆ ರಸ ಸೃಷ್ಟಿಯಾಯಿತು ಅಂತ ಈಗ ವಿವರಣೆ ಈಗ ಶುರುವಾಗುತ್ತೆ. ಹಾಗೆ ಕಣ್ಣಿಗೂ ಕೂಡ ಮೊದಲಿಗೆ ವಿರಾಟ್ ರೂಪನಿಗೆ ಕಣ್ಣು ಸೃಷ್ಟಿಯಾಯಿತು. ಆ ನೋಡುವ ಯಾಕೆ ಸೃಷ್ಟಿ ಆಯ್ತು ಅಂದ್ರೆ ಅವನು ನೋಡಕ್ಕೆ ಇಚ್ಛಿಸಿದ, ಅವನ ಇಚ್ಛೆಯಿಂದ ಸೃಷ್ಟಿ ಆಯ್ತು. ಸೊ ಡಿಸೈರ್. ಹೀಗೆ ಭಗವಂತನಿಗೆ ಹೀಗೆ ನಾವು ಬದ್ಧ ಜೀವಿಗಳು ಹೀಗೆ ಭೌತಿಕ ಸುಖವನ್ನು ಅನುಭವಿಸ್ಬೋದು ಅಂತ ಒಂದು ಭಗವಂತನು ಮಾಡಿಕೊಡುವ ಒಂದು ಸೌಲಭ್ಯ. ಹಾಗೆ ಅವನು ಮೊದಲು ಇಚ್ಛಿಸಿದ ಈ ರೀತಿ ಬಾಯಿಯಿಂದಲೋ, ಕಿವಿಯಿಂದಲೋ, ಕಣ್ಣಿಂದಲೋ ನಾವು ಅನುಭವಿಸುವ ಒಂದು ಇಂದ್ರಿಯ ಸುಖ, ಇಂದ್ರಿಯ ಭೌತಿಕ ಜಗತ್ತಿನ ಜೊತೆ ನಾವು ನಮ್ಮ ಸಂಪರ್ಕ. ಸೊ ಅದನ್ನು ಭಗವಂತನು ಮೂಲತಃ ವಿರಾಟ್ ರೂಪದ ಮೂಲಕ ಅವನು ಇಚ್ಛಿಸಿದ್ದು. ಸೊ ಆ ರೀತಿಯ ವಿವರಣೆ ಕೇಳ್ತೇನೆ. ಯಾವ ಪ್ರಕ್ರಿಯೆಯಿಂದ ತಾಯಿಯ ಗರ್ಭದಲ್ಲಿ ಎಲ್ಲ ಜೀವಿಗಳು ತಮ್ಮ ಇಂದ್ರಿಯ ಅಂಗಗಳು ಮತ್ತು ಇಂದ್ರಿಯ ಅನುಭವಗಳನ್ನು ಬೆಳೆಸಿಕೊಳ್ಳುತ್ತವೆಯೋ ಹಾಗೆಯೇ ಜೀವಿಗಳ ಸಮಗ್ರವಾದ ವಿರಾಟ್ ಪುರುಷನು ಅದೇ ತತ್ವಗಳನ್ನು ಅನುಸರಿಸುವಂತೆ ತೋರುತ್ತದೆ. ಆದ್ದರಿಂದ ಸಕಲ ಉತ್ಪತ್ತಿಯ ಪರಮಕಾರಣನು ನಿರಾಕಾರ ಅಥವಾ ಇಚ್ಛಾಶೂನ್ಯನಲ್ಲ. ಸೊ ನಾವು ನಿರಾಕಾರವಾದಿಗಳು ಹೇಳೋದು ಭಗವಂತನಿಗೆ ಆಕಾರ ಇಲ್ಲ, ಜೀವಿಗಳಿಗೂ ಕೂಡ ಆಕಾರ ಇಲ್ಲ, ಎಲ್ಲ ಇಚ್ಛಾಶೂನ್ಯ ಅಂತ ಇಲ್ಲ. ಇದೆ ಎಲ್ಲ ವಿಧವಾದ ಇಂದ್ರಿಯಾನುಭವದ ಅಪೇಕ್ಷೆ ಮತ್ತು ಇಂದ್ರಿಯಾಂಗಗಳು ಪರಮಪುರುಷನಲ್ಲಿಯೇ ಇರುತ್ತವೆ ಮತ್ತು ಹಾಗೆ ಅವು ವ್ಯಕ್ತಿಗತ ಪುರುಷರಲ್ಲಿಯೂ ಉಂಟಾಗುತ್ತವೆ. ಈ ಇಚ್ಛೆಯು ಪರಮಜೀವಿಯಾದ ಪರಮಸತ್ಯನ ಸ್ವಭಾವವಾಗಿದೆ. ಅವನು ಎಲ್ಲ ಬಾಯಿಗಳ ಸಮಗ್ರವನ್ನು ಹೊಂದಿರುವುದರಿಂದ ವ್ಯಕ್ತಿಗತ ಜೀವಿಗಳು ಬಾಯಿಗಳನ್ನು ಹೊಂದಿದ್ದಾರೆ. ಅದರಂತೆ ಉಳಿದ ಎಲ್ಲ ಇಂದ್ರಿಯಾಂಗಗಳನ್ನು ಜೀವಿಗಳು ಹೊಂದಿದ್ದಾರೆ. ಇಲ್ಲಿ ಬಾಯಿಯು ಎಲ್ಲ ಇಂದ್ರಿಯಾಂಗಗಳ ಸಾಂಕೇತಿಕ ಪ್ರತಿನಿಧಿಯಾಗಿದೆ, ಏಕೆಂದರೆ ಅದೇ ತತ್ವಗಳು ಉಳಿದವಕ್ಕೂ ಸಹ ಅನ್ವಯವಾಗುತ್ತವೆ. ಪ್ರಾಣಬಲವು ವಿರಾಟ್ ಪುರುಷನಿಂದ ಪ್ರಚೋದಿತವಾಗಿ ಹಸಿವು ಮತ್ತು ಬಾಯಾರಿಕೆ ಹುಟ್ಟಿತು. ಅವನು ಕುಡಿಯಲು ಮತ್ತು ತಿನ್ನಲು ಇಚ್ಛಿಸಿದಾಗ ಬಾಯಿಯು ತೆರೆಯಿತು. ಸೊ ಈ ವಿರಾಟ್ ರೂಪದ ಈ ತರ ವಿವರಣೆ ಇಲ್ಲಿ ಕೊಡ್ತಾ ಇರೋದು. ಅದು ವಿರಾಟ್ ರೂಪ ಹೇಗೆ ಬಾಯಿಯನ್ನು ಹೊಂದಿತು, ಕಣ್ಣುಗಳನ್ನು ಹೊಂದಿತು. ಸೊ ಈ ರೀತಿಯ ವಿವರಣೆ. ಮುಖತಸ್ಥಾಲು ನಿರ್ಭಿನ್ನಂ ನಿರ್ಭಿನ್ನಂ ಜಿಹ್ವಾ ತತ್ರೋಪಜಾಯತೆ ತಥೋ ನಾನಾ ರಸೋ ಜಗ್ನೆ ಜಿಹ್ವಯಾಯೋ ಅಧಿಗಮ್ಯತೆ. ಬಾಯಿಯಿಂದ ಅಂಗುಳು ವ್ಯಕ್ತವಾಯಿತು, ಆಮೇಲೆ ನಾಲಗೆಯು ಕೂಡ ಹುಟ್ಟಿತು. ಅನಂತರ ನಾಲಗೆಯು ಅವುಗಳನ್ನು ಆಸ್ವಾದಿಸಲು ಎಲ್ಲ ವಿಭಿನ್ನ ರಸಗಳು ಅಸ್ತಿತ್ವಕ್ಕೆ ಬಂದವು. ವಿಕಾಸದ ಈ ಕ್ರಮಶಃ ಪ್ರಕ್ರಿಯೆಯು ನಿಯಂತ್ರಕ ದೇವತೆಗಳ ಅಧಿದೈವ ವಿವರಣೆಯನ್ನು ಸೂಚಿಸುತ್ತದೆ, ಏಕೆಂದರೆ ವರುಣನು ಸಕಲ ಆಸ್ವಾದ್ಯ ರಸಗಳ ನಿಯಂತ್ರಕ ದೇವತೆಯಾಗಿದ್ದಾನೆ.
ಆದ್ದರಿಂದ ಬಾಯಿಯು ನಾಲಗೆಯ ಆಶ್ರಯ ಸ್ಥಾನವಾಗಿದೆ. ನಾಲಗೆಯು ವಿವಿಧ ರಸಗಳ ರುಚಿ ನೋಡುತ್ತದೆ. ಅದರ ನಿಯಂತ್ರಕ ದೇವತೆ ವರುಣನಾಗಿದ್ದಾನೆ. ಆದ್ದರಿಂದ ವರುಣನು ಕೂಡ ನಾಲಗೆಯ ಬೆಳವಣಿಗೆಯೊಂದಿಗೆ ಉತ್ಪತ್ತಿಯಾದನೆಂದು ಇದು ಸೂಚಿಸುತ್ತದೆ. ನಾಲಗೆ ಮತ್ತು ಅಂಗುಳು ಸಾಧನಗಳಾಗಿ ಅಧಿಭೂತಂ ಅಥವಾ ಜಡರೂಪಗಳಾಗಿವೆ. ಆದರೆ ಕ್ರಿಯಾದೇವತೆಯು ಜೀವಿಯಾಗಿದ್ದಾನೆ, ಅಧಿದೈವವಾಗಿದ್ದಾನೆ. ಆದರೆ ಆ ಕ್ರಿಯೆಗೆ ಒಳಗಾಗುತ್ತಿರುವವನು ಆಧ್ಯಾತ್ಮನಾಗಿದ್ದಾನೆ. ಹೀಗೆ ವಿರಾಟ್ ಪುರುಷನ ಬಾಯಿ ತೆರೆದ ಅನಂತರ 3 ವರ್ಗಗಳನ್ನು ಕೂಡ ಅವರ ಜನನದಂತೆ ವಿವರಿಸಲಾಗಿದೆ. ಈ ಶ್ಲೋಕದಲ್ಲಿ ಪ್ರಸ್ತಾವಿತವಾದ 4 ತತ್ವಗಳು 3 ಮುಖ್ಯ ತತ್ವಗಳನ್ನು ಎಂದರೆ ಮುಂಚೆ ವಿವರಿಸಿದಂತೆ ಅಧ್ಯಾತ್ಮ, ಅಧಿದೈವ ಮತ್ತು ಅಧಿಭೂತಂಗಳನ್ನು ವಿವರಿಸಲು ಉಪಯುಕ್ತವಾಗಿವೆ. ಸೊ ಹೇಳಿದಾಗೆ ನಿಯಂತ್ರಕ ಜೀವಿ, ನಿಯಂತ್ರಿತ ಜೀವಿ. ಸೊ ದೇವತೆಗಳಂದ್ರೆ ನಿಯಂತ್ರಕ ಜೀವಿಗಳು, ನಮ್ಮ ಇದರ ಮೇಲೆ ಕೂಡ ಅವ್ರಿಗೆ ಅಧಿಕಾರ ಇದೆ. ಸೊ ನಾವು ನಿಯಂತ್ರಿತ ಜೀವಿಗಳು ಗೊತ್ತಾಗ್ತದೆ. ಸೊ ಅವರು ಆ ಸ್ಥಾನದಲ್ಲಿ ಹೇಗಿದ್ದಾರೆ ಅಂದ್ರೆ ಅವರ ಪುಣ್ಯ ಕಾರ್ಯಗಳಿಂದ, ಅವರ ತಪಸ್ಸೆಯಿಂದ ಅವರು ಸ್ಥಾನದಲ್ಲಿದ್ದಾರೆ. ನಾವು ಇನ್ನ ಹೆಚ್ಚು ಭೋಗಿಸುವ ಈ ಇಚ್ಛೆ, ಆತರ ಪುಣ್ಯ, ಆತರ ತಪಸ್ಸೆ ಇಲ್ಲ ನಮಗೆ. ಹಾಗೆ ನಾವು ಅಧ್ಯಾತ್ಮ ಸ್ಥಾನದಲ್ಲಿ ನಿಯಂತ್ರಿತರಾಗಿ ನಾವಿದ್ದೇವೆ. ವಿವಕ್ಷೋ ಸ್ಮುಖತೋ ಭೂಮ್ನೋ ಬಹ್ನಿರ್ವಾಗ್ವ್ಯಾಹೃತಂ ತಯೋಃ ಜಲೇ ಚೈತಸ್ಯ ಸುಚಿರಂ ಜಲೆ ಚೈತಸ್ಯ ಸುಚಿರಂ ನಿರೋಧ ಸಮಜಾಯತ. ನಿರೋಧ ಸಮಜಾಯತ. ಪರಮಪುರುಷನು ಮಾತಾಡಲು ಅಪೇಕ್ಷಿಸಿದಾಗ ಬಾಯಿಯಿಂದ ಮಾತುಗಳು ಸ್ಪಂದಿಸಿದವು. ಆಗ ಅಗ್ನಿಯ ನಿಯಂತ್ರಕ ದೇವತೆ ಬಾಯಿಯಿಂದ ಜನಿಸಿದನು. ಆದರೆ ಭಗವಂತನು ನೀರಿನಲ್ಲಿ ಮಲಗಿದ್ದಾಗ ಎಲ್ಲ ಕ್ರಿಯೆಗಳನ್ನು ತಡೆ ಹಿಡಿಯಲಾಗಿತ್ತು. ಸೊ ಬಾಯಿದು ಇನ್ನೊಂದು ಚಟುವಟಿಕೆ, ಒಂದು ನಾಲಿಗೆಯ ಮೂಲಕ ರುಚಿ, ಆಹಾರವನ್ನು ಸೇವಿಸುವುದು, ನೀರನ್ನು ಕುಡಿಯುವುದು, ಬಾಯಾರಿಕೆ ಇಲ್ಲ ಹಸಿವು, ಅದನ್ನ ಇದು ಮಾಡೋದು ಬಾಯಿದು. ಅದು ಇನ್ನೊಂದು ಚಟುವಟಿಕೆ ಅಂದ್ರೆ ಬಾಯಿಯಿಂದ ನಾವು ಶಬ್ದವನ್ನು ಹೊರಡಿಸೋದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಅಗ್ನಿ ದೇವತೆ, ಸೊ ಅವರು ಅದಕ್ಕೆ ನಿಯಂತ್ರಕರು ಅಂತ ಹೇಳ್ತಾ ಇದ್ದಾರೆ. ಮಾತುಗಳು, ಭಗವಂತನು ಪರಮಪುರುಷನು ಮಾತಾಡಲು ಅಪೇಕ್ಷಿಸಿದಾಗ ಬಾಯಿಯಿಂದ ಮಾತುಗಳು ಸ್ಪಂದಿಸಿದವು. ವಿವಿಧ ಇಂದ್ರಿಯಗಳ ಕ್ರಮಶಃ ಬೆಳವಣಿಗೆಯ ವೈಶಿಷ್ಟ್ಯವೆಂದರೆ ಏಕಕಾಲದಲ್ಲಿ ತಮ್ಮ ನಿಯಂತ್ರಕ ದೇವತೆಗಳಿಂದ ಪೋಷಿತವಾಗುವುದಾಗಿದೆ. ಆದ್ದರಿಂದ ಇಂದ್ರಿಯಗಳ ಚಟುವಟಿಕೆಗಳು ಪರಮಪುರುಷನ ಇಚ್ಛೆಯಿಂದ ನಿಯಂತ್ರಿತವಾಗಿವೆ ಎಂದು ತಿಳಿಯಬೇಕು. ಎಂದರೆ ಇಂದ್ರಿಯಗಳು ಬದ್ಧಾತ್ಮರಿಗೆ ಅನುಮತಿ ನೀಡುತ್ತವೆ. ಅವರು ಅವುಗಳನ್ನು ಪರಮಪ್ರಭುವಿನಿಂದ ನಿಯುಕ್ತರಾದ ನಿಯಂತ್ರಕ ದೇವತೆಯ ನಿಯಂತ್ರಣದಡಿಯಲ್ಲಿ ಸಮಂಜಸವಾಗಿ ಉಪಯೋಗಿಸಬೇಕು. ಅಂತಹ ನಿಯಂತ್ರಣ ನಿಯಮಗಳನ್ನು ಉಲ್ಲಂಘಿಸುವವನು ಕೆಳಹಂತದ ಜನ್ಮದ ಅಧೋಗತಿಯ ಮೂಲಕ ಶಿಕ್ಷೆಗೆ ಒಳಗಾಗುತ್ತಾನೆ. ನಾಲಗೆ ಮತ್ತು ಅದರ ನಿಯಂತ್ರಕ ದೇವತೆಯಾದ ವರುಣನು ಉದಾಹರಣೆಗಾಗಿ ಪರಿಗಣಿಸಿ. ನಾಲಗೆಯು ತಿನ್ನುವುದಕ್ಕಾಗಿ ಇದೆ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಪ್ರತಿಯೊಂದು ವಿವಿಧ ಅನುಮತಿಗಳಿಗೆ ಅನುಸಾರವಾಗಿ ತಮ್ಮ ತಮ್ಮ ಭಿನ್ನ ರುಚಿಗಳನ್ನು ಹೊಂದಿವೆ. ಮಾನವ ಜೀವಿಗಳ ಮತ್ತು ಹಂದಿಯ ರುಚಿ ಒಂದೇ ಮಟ್ಟದ್ದಲ್ಲ. ಆದರೆ ವಿಭಿನ್ನ ಪ್ರಕೃತಿಯ ಗುಣಕ್ಕೆ ಅನುಗುಣವಾಗಿ ವಿಶಿಷ್ಟ ಜೀವಿಯು ರುಚಿಯನ್ನು ಬೆಳೆಸಿಕೊಂಡಾಗ ನಿಯಂತ್ರಕ ದೇವತೆಯು ವಿಶಿಷ್ಟ ಮಾದರಿ ದೇಹವನ್ನು ನೀಡುತ್ತಾನೆ ಅಥವಾ ಅನುಮೋದಿಸುತ್ತಾನೆ. ಮಾನವ ಜೀವಿಯ ವಿವೇಚನೆ ಇಲ್ಲದೆ ಹಂದಿಯಂತೆ ರುಚಿಯನ್ನು ಬೆಳೆಸಿಕೊಂಡರೆ ಆಗ ನಿಯಂತ್ರಕ ದೇವತೆಯು ಅವರಿಗೆ ಮುಂದಿನ ಸರದಿಯಲ್ಲಿ ಹಂದಿಯ ಶರೀರವನ್ನು ನೀಡಲಾಗುವುದನ್ನು ಖಂಡಿತವಾಗಿ ಸಮರ್ಥಿಸುತ್ತಾನೆ. ಹಂದಿಯು ಮಲವೂ ಸೇರಿದಂತೆ ಎಲ್ಲ ಬಗೆಯ ಆಹಾರವನ್ನು ಸ್ವೀಕರಿಸುತ್ತದೆ ಮತ್ತು ಅಂತಹ ವಿವೇಚನಾರಹಿತ ರುಚಿಯನ್ನು ಬೆಳೆಸಿಕೊಂಡ ಮಾನವ ಜೀವಿಯು ಮುಂದಿನ ಜನ್ಮದಲ್ಲಿ ಕೆಳವರ್ಗದ ಹುಟ್ಟಿಗೆ ಸಿದ್ಧನಾಗಿರಬೇಕು. ಅಂತಹ ಶರೀರವು ಕೂಡ ಭಗವಂತನ ಅನುಗ್ರಹವೇ. ಏಕೆಂದರೆ ಬದ್ಧಾತ್ಮನು ವಿಶಿಷ್ಟ ಮಾದರಿಯ ಆಹಾರದ ನಿರ್ದಿಷ್ಟ ಸೇವನೆಗಾಗಿ ಅಂತಹ ಶರೀರವನ್ನು ಅಪೇಕ್ಷಿಸಿದನು. ಒಬ್ಬ ಮನುಷ್ಯನು ಹಂದಿಯ ದೇಹವನ್ನು ಪಡೆದರೆ ಅದು ಭಗವಂತನ ಅನುಗ್ರಹವೆಂದು ಭಾವಿಸಬೇಕು. ಏಕೆಂದರೆ ಭಗವಂತನು ಅಂತಹ ಅನುಕೂಲವನ್ನು ನೀಡುತ್ತಾನೆ. ಮರಣಾನಂತರ ಪರಮ ನಿಯಂತ್ರಣದಿಂದ ಮುಂದಿನ ಶರೀರವನ್ನು ನೀಡಲಾಗುತ್ತದೆ, ಕುರುಡಾಗಿ ಅಲ್ಲ. ಆದ್ದರಿಂದ ಮಾನವ ಜೀವಿ ಮುಂದಿನ ಜನ್ಮ ಪಡೆಯುವಾಗ ಯಾವ ಬಗೆಯ ದೇಹವನ್ನು ಹೊಂದುವನು ಎಂಬುದರ ಬಗ್ಗೆ ತನ್ನ ಎಚ್ಚರಿಕೆಯಲ್ಲಿರಬೇಕು. ವಿವೇಚನಾರಹಿತವಾದ ಹೊಣೆಗಾರಿಕೆ ಇಲ್ಲದ ಜೀವನವು ಅಪಾಯಕಾರಿಯಾದುದು ಮತ್ತು ಅದು ಎಲ್ಲ ಧರ್ಮಗ್ರಂಥಗಳ ಘೋಷಣೆಯಾಗಿದೆ.
ಓಕೆ, ಶಿಲ ಪ್ರಭುಪಾದರು ಈಗ ವಿರಾಟ್ ರೂಪದಲ್ಲಿ ಮಾತಿನ ಸೃಷ್ಟಿ ಮತ್ತೆ ನಾಲ್ಗೆ ಸೃಷ್ಟಿ ಹೇಳಿದ್ರು ಹಿಂದೆ ಶ್ಲೋಕದಲ್ಲಿ. ಆದ್ರೆ ಇದರಲ್ಲಿ ಈ ಹಂದಿಯ ಜೀವನದ ಬಗ್ಗೆ ಇಲ್ಲಿ ನಮಗೆ ಒಂದು ಎಚ್ಚರಿಕೆ. ಸೊ ನಾವು ಹೇಗೆ ನಮ್ಮ ರುಚಿಯನ್ನು ಬೆಳೆಸ್ಕೊಳ್ತೇವೆ, ಹಾಗೆ ಈ ನಿಯಂತ್ರಣ ಅಧಿಕಾರಿಗಳು ದೇವತೆಗಳು ಮತ್ತೆ ಪರಮಾತ್ಮನೇ ಭಗವಂತನೇ ನಮಗೆ ಮನುಜನ್ಮವನ್ನು ಅನುಗ್ರಹಿಸು. ಅದು ಕೂಡ ಭಗವಂತನ ಅನುಗ್ರಹವೇ ಅಂತ ಹೇಳ್ತಾ ಇದ್ದಾರೆ. ಹಂದಿಯ ಜನ್ಮ ಕೂಡ ಭಗವಂತನ ಅನುಗ್ರಹವೇ. ಯಾಕೆಂದ್ರೆ ನಾನು ಆ ರೀತಿಯಲ್ಲಿ ಇಚ್ಛೆ ಪಟ್ಟೆ, ನಾನು ಆ ರೀತಿಯ ಆನಂದವನ್ನು ಸುಖವನ್ನು ಅನುಭವಿಸುವ ಒಂದು ಪ್ರಬಲವಾದ ಇಚ್ಛೆಯನ್ನು ಬೆಳೆಸ್ಕೊಂಡೆ ನಾನು. ಹಾಗೆ ಅದಕ್ಕೆ ಸೂಕ್ತವಾದ ದೇಹವನ್ನು ಮನುಷ್ಯನ ದೇಹದಲ್ಲಿ ಆಗೋದಿಲ್ಲ, ಮನುಷ್ಯನ ನಾಲಿಗೆಯಲ್ಲಿ ಆಗೋದಿಲ್ಲ. ಆದ್ರೆ ನಾಲಿಗೆಯನ್ನು ನಾನು ನಿಯಂತ್ರಿಸಲಿಲ್ಲ ಅಂದ್ರೆ ಆ ರೀತಿಯ ಇಚ್ಛೆಗಳು ಬೆಳೀತವೆ. ಸೊ ಅದು ನನ್ನ ಒಂದು ಅಭ್ಯಾಸ ಆಗ್ಬಿಟ್ರೆ ಆ ರೀತಿ ನನಗೆ ಭಗವಂತನು ಮತ್ತೆ ಆ ಜನ್ಮವೇ ಆ ರೀತಿಯ ಒಂದು ದೇಹವೇ ಅನುಗ್ರಹಿಸ್ಬೋದು. ಸೊ ಇದರ ಒಂದು ನಮ್ಮ ಆಸೆ, ನಮ್ಮ ಇಚ್ಛೆ, ಭೌತಿಕ ಇಚ್ಛೆ. ಸೊ ಇದು ಭಗವಂತನು ಈ ರೀತಿ ಅವಕಾಶ ನಿತ್ಯೋ ನಿತ್ಯಾನ ಚೇತನ ಏಕೋಯೋಭವನ ನಿರ್ದಾತಿ ಕಾಮ. ಸೊ ನಮ್ಮ ಇಚ್ಛೆಗಳು, ನಾನಾ ರೀತಿಯ ಇಚ್ಛೆಗಳು, ನಾಲಿಗೆಯಿಂದ, ನಮ್ಮ ಕಣ್ಣುಗಳಿಂದ, ಕಿವಿಗಳಿಂದ, ಇಲ್ಲ ಮಾತುಗಳು ಕೂಡ ಯಾವ ರೀತಿಯಲ್ಲಿ ನಾವು ಬೆಳೆಸ್ಕೊಳ್ತೇವೆ ನಮ್ಮ ಇಚ್ಛೆಗಳು, ನೂರಾರು ಸಾವಿರಾರು ಇಚ್ಛೆಗಳು. ಅದರ ಅನುಗುಣವಾಗಿ ದೇವತೆಗಳು ಇದ್ದಾರೆ, ಅದರ ನಿಯಂತ್ರಕರು. ಆ ರೀತಿಯ ಒಂದು ನಾಲಿಗೆಯನ್ನು, ಆ ರೀತಿಯ ಒಂದು ಬಾಯಿಯನ್ನು, ಆ ರೀತಿಯ ಒಂದು ಕಣ್ಣನ್ನು ಅವರು ನಮಗೆ, ಆ ರೀತಿಯ ದೇಹವನ್ನು ಆ ಒಂದು ಪ್ರಾಣಿಗಳು ಪಡೆದಿರುವ ಇಂದ್ರಿಯಗಳನ್ನು ನಮಗೆ ಕೊಡ್ತಾರೆ. ಇದು ಭಗವಂತನ ವಿಶೇಷ ಅನುಗ್ರಹ ಅಂತ ಹೇಳ್ತಾರೆ. ಅಂತಹ ಶರೀರವು ಕೂಡ ಭಗವಂತನ ಅನುಗ್ರಹವೇ. ಏಕೆಂದ್ರೆ ಬದ್ಧಾತ್ಮನು ವಿಶಿಷ್ಟ ಮಾದರಿಯ ಆಹಾರದ ನಿರ್ದಿಷ್ಟ ಸೇವನೆಯಾಗಿ ಅಂತಹ ಶರೀರವನ್ನು ಅಪೇಕ್ಷಿಸಿದನು. ಸೊ ನಾವು ಅಪೇಕ್ಷಿಸಿದ್ವಿ, ಅದು ಭಗವಂತನ ಪೂರೈಕೆ ಮಾಡ್ತಾ ಇದ್ದಾನೆ, ಹಾಗೆ ಅದು ಅವನ ಅನುಗ್ರಹ. ನಂತರ ಮೂಗು. ನಾಸಿಕೆ ನಿರಬಿದ್ಯೇತಾಂ ನಾಸಿಕೆ ನಿರವಿದ್ಯೇತಾಂ ದೋಧೂಯತಿ ನಭಸ್ವತಿ ದೋಧೂಯತಿ ನಭಸ್ವತಿ ತತ್ರ ವಾಯುರ್ಗಂಧವಹೋ ತತ್ರ ವಾಯುರ್ಗಂಧವಃ ಘ್ರಾಣೋ ನಸಿ ಜಿಗೃಕ್ಷತಃ. ಅನಂತರ ಪರಮಪುರುಷನು ಗಂಧವನ್ನು ಆಘ್ರಾಣಿಸಲು ಅಪೇಕ್ಷಿಸಿದಾಗ ನಾಸಿಕಾ ಮತ್ತು ಉಸಿರಾಟವು ಉತ್ಪನ್ನವಾದವು. ಘ್ರಾಣೇಂದ್ರಿಯ ಮತ್ತು ವಾಸನೆಗಳು ಅಸ್ತಿತ್ವಕ್ಕೆ ಬಂದವು. ಗಂಧವಾಹಕವಾದ ವಾಯು ನಿಯಂತ್ರಕ ದೇವತೆಯು ವ್ಯಕ್ತವಾದನು. ಸೊ ಭಗವಂತನು ಅವನು ವಾಸನೆಯನ್ನು ಆಘ್ರಾಣಿಸಲು ಅಪೇಕ್ಷಿಸಿದಾಗ ಗಂಧವನ್ನು ಹೇಳ್ತಾ ಇದ್ದಾರೆ. ಅವಾಗ ಮೂಗು, ನಾಸಿಕ ಇಂದ್ರಿಯ ಅದು ಸೃಷ್ಟಿಯಾಗುತ್ತೆ. ಮತ್ತೆ ಅದಕ್ಕೆ ನಿಯಂತ್ರಕವಾದ ದೇವತೆ ಸೃಷ್ಟಿಯಾಗ್ತಾರೆ. ಮತ್ತೆ ಆ ರೀತಿಯ ಗಂಧಗಳು ಕೂಡ ಸೃಷ್ಟಿಯಾಗವು. ವಸ್ತು, ಇಂದ್ರಿಯ ವಸ್ತು. ಸೊ ಇಂದ್ರಿಯವನ್ನು, ಇಂದ್ರಿಯ ಸಾಧನ, ಇಂದ್ರಿಯ ಏನ್ ಹೇಳ್ತಾರೆ, ಸೆನ್ಸ್ ಆರ್ಗನ್, ಇಂದ್ರಿಯ ಅಂಗ ಮತ್ತೆ ಅದನ್ನು ನಿಯಂತ್ರಿಸುವ ದೇವತೆ ಮತ್ತೆ ಆ ಇಂದ್ರಿಯ ವಸ್ತು, ಹೀಗೆ ಎಲ್ಲವೂ ಕೂಡ ಭಗವಂತನ ಇಚ್ಛೆಯಿಂದ ಸೃಷ್ಟಿಯಾಗುತ್ತೆ. ಪ್ರತಿಯೊಂದು ಕೂಡ ಕೃಷ್ಣ ಇಚ್ಛೆ. ಭಗವಂತನು ತಿನ್ಬೇಕು ಅಂದಾಗ, ಭಗವಂತ ರುಚಿ ನೋಡ್ಬೇಕು ಅಂದಾಗ ಆ ಇಂದ್ರಿಯಗಳು ಸೃಷ್ಟಿಯಾಯಿತು, ಆ ದೇವತೆಗಳು ಸೃಷ್ಟಿಯಾದರು, ಆ ಒಂದು ಇಂದ್ರಿಯ ವಸ್ತುಗಳು ಸೃಷ್ಟಿಯಾಯಿತು. ಭಗವಂತನು ವಾಸನೆ ತೆಗಿಬೇಕು ಅಂದಾಗ ಆ ರೀತಿಯ ದೇವತೆ, ಆ ರೀತಿಯ ವಸ್ತುಗಳು, ಗಂಧಗಳು, ಆ ರೀತಿಯ ಒಂದು ಸಾಧನ, ಇಂದ್ರಿಯ ಅಂಗಗಳು, ಅದು ವಿರಾಟ್ ರೂಪದಲ್ಲಿ ಮೊದಲು ಸೃಷ್ಟಿಯಾಯಿತು ಅಂತ ಅಲ್ಲಿ ಹೇಳ್ತಾ ಇರೋದು. ಸೊ ಹಾಗೆ ನಮ್ಮ ಭೌತಿಕವಾಗಿ ಕೂಡ ನಮಗೆ ಬ್ರಹ್ಮದೇವರು ಮತ್ತೆ ನಮಗೆ ಬೇಕಾದ ದೇಹಗಳಲ್ಲಿ ಈ ರೀತಿ ಕೊಡೋದಿಲ್ಲ. ಭಗವಂತನು ಗಂಧವನ್ನು ಆಘ್ರಾಣಿಸಲು ಅಪೇಕ್ಷಿಸಿದಾಗ ಘ್ರಾಣೇಂದ್ರಿಯ, ವಾಸನೆ ಮತ್ತು ನಿಯಂತ್ರಕ ದೇವತೆ ವಾಯು ಅಘ್ರಾಣಿಸುವುದು ಮುಂತಾದವು ಎಲ್ಲವೂ ಏಕಕಾಲದಲ್ಲಿ ವ್ಯಕ್ತವಾದವು. ಅಧೀನ ಜೀವಿಯು ಅದರ ಮೇಲೆ ವರ್ತಿಸುವ ಮೊದಲ ಪ್ರತಿಯೊಂದನ್ನು ಪರಮಪ್ರಭು ಮೊದಲೇ ಅಪೇಕ್ಷಿಸಿರುತ್ತಾನೆ ಎಂಬ ಈ ಹೇಳಿಕೆಯನ್ನು ವೇದ ಮಂತ್ರಗಳು, ಉಪನಿಷತ್ತುಗಳ ಹೇಳಿಕೆಗಳು ದೃಢಪಡಿಸಿವೆ. ಭಗವಂತನು ಕಾಣುವಾಗ ಮಾತ್ರ ಜೀವಿಯು ನೋಡಬಹುದು, ಭಗವಂತನು ಆಘ್ರಾಣಿಸುವುದು ಮಾತ್ರ ಜೀವಿಯು ಆಘ್ರಾಣಿಸಬಲ್ಲನು, ಮತ್ತು ಎಲ್ಲವೂ ಅದರಂತೆಯೇ. ವಿಚಾರವೇನೆಂದರೆ, ಜೀವಿಯು ಸ್ವತಂತ್ರವಾಗಿ ಏನನ್ನು ಮಾಡಲಾರ. ಸ್ವತಂತ್ರವಾಗಿ ಏನನ್ನಾದರೂ ಮಾಡಲು ಅವನು ಕೇವಲ ಯೋಚಿಸಬಹುದು.
ಆದರೆ ಅವನು ಸ್ವತಂತ್ರವಾಗಿ ವರ್ತಿಸಲಾರ. ಈ ಯೋಚನಾ ಸ್ವಾತಂತ್ರ್ಯವು ಭಗವದ್ ಅನುಗ್ರಹದಿಂದ ಇದೆ, ಆದರೆ ಯೋಚನೆಗೆ ರೂಪವನ್ನು ಭಗವದ್ ಅನುಗ್ರಹದಿಂದಲೇ ಕೊಡಬಹುದಾಗಿದೆ. ಆದ್ದರಿಂದಲೇ ಆಡುವುದು ಮಾಡುವುದು ನಮ್ಮ ಇಚ್ಛೆ, ಆಗುವುದು ಹೋಗುವುದು ದೈವ ಇಚ್ಛೆ ಎಂಬ ಗಾದೆಯ ಮಾತಿದೆ. ಜೀವಿಗಳ ಸಂಪೂರ್ಣ ಅವಲಂಬನೆ ಮತ್ತು ಪರಮಪ್ರಭುವಿನ ಪರಿಪೂರ್ಣ ಸ್ವತಂತ್ರ ಪೂರ್ಣ ವಿವರಣೆಯು ಈ ವಿಷಯವನ್ನೇ ಆಧರಿಸಿದೆ. ಭಗವಂತನೊಂದಿಗೆ ಸಮಾನರೆಂದು ಸಾಧಿಸುವ ಮಂದಮತಿಗಳು ಮೊದಲು ತಾವು ಪರತರ ಮತ್ತು ಸ್ವತಂತ್ರ ಎಂಬುದನ್ನು ಸಿದ್ಧ ಮಾಡಬೇಕು ಮತ್ತು ಅನಂತರ ತಾವು ಭಗವಂತನಲ್ಲಿ ಐಕ್ಯವಾಗುತ್ತೇವೆ ಎಂಬ ತಮ್ಮ ಹಕ್ಕನ್ನು ರುಜುವಾತು ಮಾಡಬೇಕು. ಮತ್ತೊಂದು ಯಾವ್ದಾದ್ರು ಬಿಟ್ನ ನಾನು ಇಲ್ಲ ಅನ್ಸುತ್ತೆ. 18 ಬಿಟ್ಟು ನಾನು ಯದಾತ್ಮನಿ ನಿರಾಲೋಕಂ ಯದಾತ್ಮನಿ ನಿರಾಲೋಕಂ ಆತ್ಮಾನಂ ಚ ದಿದೃಕ್ಷತಃ ಆತ್ಮಾನಂ ಚ ದಿದೃಕ್ಷತಃ ನಿರ್ಭಿನ್ನೇ ಹ್ಯಕ್ಷಿಣೀ ತಸ್ಯ ಜ್ಯೋತಿಶ್ಚಕ್ಷುರ್ಗುಣಗ್ರಹಃ. ಹಾಗೆ ಪ್ರತಿಯೊಂದು ಅಂಧಕಾರದಲ್ಲಿದ್ದಾಗ ಭಗವಂತನು ತನ್ನನ್ನು ಮತ್ತು ಸೃಷ್ಟಿಯಾದ ಎಲ್ಲವನ್ನು ನೋಡಲು ಬಯಸಿದನು. ಆಗ ಕಣ್ಣುಗಳು ಪ್ರಕಾಶ ಉಂಟು ಮಾಡುವ ದೇವತೆ ಸೂರ್ಯ, ದೃಕ್ಶಕ್ತಿ ಮತ್ತು ದೃಕ್ ವಿಷಯಗಳು ಎಲ್ಲವೂ ವ್ಯಕ್ತವಾದವು. ಬ್ರಹ್ಮಾಂಡವು ಸ್ವಭಾವತಃ ಗಾಢ ಅಂಧಕಾರದಾಗಿದೆ. ಆದ್ದರಿಂದ ಸಮಗ್ರ ಸೃಷ್ಟಿಯನ್ನು ತಮಸ್ ಅಥವಾ ಅಂಧಕಾರವೆಂದು ಕರೆಯಲಾಗಿದೆ. ರಾತ್ರಿಯು ಬ್ರಹ್ಮಾಂಡದ ನೈಜ ಸ್ವರೂಪವಾಗಿದೆ, ಏಕೆಂದರೆ ಆಗ ವ್ಯಕ್ತಿಗೆ ತಾನೂ ಸೇರಿ ಏನನ್ನೂ ಕಾಣಲಾಗುವುದಿಲ್ಲ. ಭಗವಂತನು ತನ್ನ ಅವ್ಯಾಜ ಕೃಪೆಯಿಂದ ಮೊದಲು ತನ್ನನ್ನು ಮತ್ತು ಹಾಗೆಯೇ ಎಲ್ಲ ಸೃಷ್ಟಿಯನ್ನು ನೋಡಲು ಅಪೇಕ್ಷಿಸಿದವನು. ಹೀಗೆ ಸೂರ್ಯನು ವ್ಯಕ್ತವಾದವನು. ಎಲ್ಲ ಜೀವಿಗಳಿಗೆ ನೋಡುವ ಶಕ್ತಿ ಉಂಟಾಯಿತು ಮತ್ತು ನೋಟದ ವಸ್ತುಗಳು ಕೂಡ ವ್ಯಕ್ತವಾದವು. ಎಂದರೆ ಸೂರ್ಯನ ಸೃಷ್ಟಿ ಅನಂತರ ಪೂರ್ಣ ಅದ್ಭುತ ಜಗತ್ತು ಗೋಚರವಾಯಿತು. ಬೋಧ್ಯಮಾನಸ್ಯ ಋಷಿಧೇ ಆತ್ಮನಸ್ತಜ್ಜಿಗೃಕ್ಷತಃ ಕರ್ಣೌ ಚ ನಿರಭಿದ್ಯೇತಾಂ ದಿಶ ಶ್ರೋತ್ರಂ ಗುಣಗ್ರಹಃ. ಮಹರ್ಷಿಗಳ ಅರಿವನ್ನು ಪಡೆಯುವ ಅಪೇಕ್ಷೆಯಿಂದ ಕಿವಿಗಳು, ಶ್ರವಣ ಶಕ್ತಿ, ಶ್ರವಣ ನಿಯಂತ್ರಕ ದೇವತೆ ಮತ್ತು ಶ್ರವಣ ವಿಷಯಗಳು ವ್ಯಕ್ತವಾದವು. ಮಹರ್ಷಿಗಳು ಭಗವಂತನ ವಿಚಾರವನ್ನು ಆಲಿಸಲು ಅಪೇಕ್ಷಿಸಿದರು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಜ್ಞಾನದ ಪ್ರಗತಿಯಿಂದ ವ್ಯಕ್ತಿಯು ಪ್ರತಿಯೊಂದರ ಸರ್ವಸ್ವವಾದ ಪರಮಪ್ರಭುವಿನ ವಿಚಾರವನ್ನು ತಿಳಿದು ಪ್ರಯತ್ನಿಸಬೇಕು. ಜ್ಞಾನವೆಂದರೆ ಭಗವಂತನ ನಿರ್ದೇಶನದಿಂದ ಕೆಲಸ ಮಾಡುವ ಪ್ರಕೃತಿ ನಿಯಮಗಳು ಅಥವಾ ಭೌತಿಕ ಜ್ಞಾನವಷ್ಟೇ ಅಲ್ಲ. ವಿಜ್ಞಾನಿಗಳು ಭೌತಿಕ ಪ್ರಕೃತಿಯಲ್ಲಿ ಕೆಲಸ ಮಾಡುತ್ತಿರುವ ಭೌತಿಕ ನಿಯಮಗಳನ್ನು ಕೇಳಲು ಕಾತರರಾಗಿರುತ್ತಾರೆ. ಆಕಾಶವಾಣಿ ಅಥವಾ ದೂರದರ್ಶನ ಮೂಲಕ ತಮ್ಮಿಂದ ಬಹುದೂರವಾಗಿರುವ ಇತರ ಗ್ರಹಗಳ ಮೇಲೆ ನಡೆಯುತ್ತಿರುವ ವಿಷಯಗಳನ್ನು ಕುರಿತು ಕೇಳಲು ಅವರು ಕಾತರರಾಗಿರುತ್ತಾರೆ. ಆದರೆ ಶ್ರವಣ ಶಕ್ತಿ ಅಥವಾ ಶ್ರವಣ ಸಾಧನಗಳನ್ನು ಭಗವಂತನು ಅವರಿಗೆ ನೀಡಿರುವುದು ಪರಮ ಆತ್ಮನ ವಿಚಾರ ಅಥವಾ ಭಗವಂತನ ವಿಚಾರ ಶ್ರವಣ ಮಾಡಲು ಎಂಬುದನ್ನು ಅವರು ತಿಳಿದಿರಬೇಕು. ದುರದೃಷ್ಟದಿಂದ ಲೋಕ ವ್ಯವಹಾರಗಳ ತರಂಗಳನ್ನು ಆಲಿಸಲು ಶ್ರವಣ ಶಕ್ತಿಯನ್ನು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ. ಮಹರ್ಷಿಗಳು ವೇದಜ್ಞಾನದ ಮೂಲಕ ಭಗವಂತನ ವಿಚಾರ ಕೇಳಲು ಆಸಕ್ತರಾಗಿದ್ದರು. ಬೇರೇನನ್ನೂ ಅಲ್ಲ, ಅದು ಜ್ಞಾನವನ್ನು ಶ್ರವಣದ ಮೂಲಕ ಪಡೆಯುವ ಪ್ರಾರಂಭವಾಗಿದೆ. ಸೊ ಆಕ್ಚುಲಿ ಭಗವಂತನ ಸೃಷ್ಟಿ ಮಾಡಿದ್ದು ಪ್ರತಿಯೊಂದು ಕೂಡ ತನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ವಿಶೇಷವಾಗಿ ಶ್ರವಣದಿಂದಲೇ ನಾವು ಜ್ಞಾನವನ್ನು ಪಡೆಯೋದು, ಶ್ರವಣದಿಂದ ನಾವು ಎಚ್ಚರವಾಗೋದು. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದು, ಇದು ಭಗವಂತನ ಶ್ರವಣ ಸಾಧನ ಕೊಟ್ಟಿದ್ದು ಈ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯೋದಕ್ಕೆ, ಭಗವಂತನ ಜ್ಞಾನವನ್ನು ಪಡೆಯೋದಕ್ಕೆ. ಆದರೆ ಈಗ ನಾವು ಭೌತಿಕವಾಗಿ ಈ ಕಿವಿಯನ್ನು ಉಪಯೋಗಿಸ್ತಾ ಇದ್ದೇವೆ, ಇದರಿಂದ ಜ್ಞಾನವನ್ನು ಪಡೀತಾ ಇದ್ದೇವೆ. ಆದರೆ ಇದು ಲೌಕಿಕ ಜ್ಞಾನವನ್ನು ಪಡೆಯೋದಕ್ಕೆ ಉಪಯೋಗಿಸ್ತಾ ಇದೆ. ಇದು ನಿಜವಾದ ಸರಿಯಾದ ಉಪಯೋಗ ಅಲ್ಲ, ಅದು ನಿಜವಾದ ಜ್ಞಾನ ಅಲ್ಲ, ಅದು ಸರಿಯಾದ ಉಪಯೋಗವಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಸ್ತುನೋ ಮೃದು ಕಾಠಿನ್ಯ
ವಸ್ತುನೋ ಮೃದು ಕಾಠಿಣ್ಯ ಗುರ್ವೋಷ್ಣ ಶೀತತಾ ಲಘು ಲಘು ಗುರುವೋಷ್ಣತ ದಿಗ್ರಿಕ್ಷತಸ್ತ್ವಾನ್ ನಿರ್ಭಿನ್ನ ನಿರ್ಭಿನ್ನ ತಸ್ಯಾಂ ರೋಮಮಹೀರುಹಃ ತಸ್ಯಾಂ ತತ್ರ ಚಾಂತರ್ಬಹಿರ್ವಾತಸ್ ಬಹಿರ್ವಾತ ತ್ವಚಾ ಲಬ್ಧಗುಣೋ ವೃತಃ. ಜಡದ ಭೌತಿಕ ಲಕ್ಷಣಗಳನ್ನು ಗ್ರಹಿಸಲು ಅಪೇಕ್ಷಿಸಿದಾಗ ಮೃದುತ್ವ, ಕಾಠಿಣ್ಯ, ಉಷ್ಣ, ಶೀತ, ಹಗುರ ಮತ್ತು ಭಾರ ಇಂದ್ರಿಯಾನುಭವಗಳ ಹಿನ್ನೆಲೆ ಚರ್ಮರಂಧ್ರಗಳ ದೇಹದ ಮೇಲಿನ ರೋಮಗಳು ಮತ್ತು ಅವುಗಳ ನಿಯಂತ್ರಕ ದೇವತೆಗಳು ವೃಕ್ಷಗಳು ಹುಟ್ಟಿದವು. ಚರ್ಮದ ಒಳಗೆ ಮತ್ತು ಹೊರಗೆ ಆವರಿಸುವ ಗಾಳಿಯ ಮೂಲಕ ಇಂದ್ರಿಯ ಜ್ಞಾನವು ಪ್ರಮುಖವಾಯಿತು. ಮೃದುತ್ವದಂತಹ ಜಡದ ಭೌತಿಕ ಲಕ್ಷಣಗಳು ಇಂದ್ರಿಯಾನುಭವದ ವಿಷಯಗಳಾಗಿವೆ. ಹೀಗೆ ಭೌತಿಕ ಜ್ಞಾನವು ಸ್ಪರ್ಶ ಜ್ಞಾನದ ವಿಷಯವಾಗಿದೆ. ಜಡದ ಉಷ್ಣವನ್ನು ಕೈಯಿಂದ ಸ್ಪರ್ಶಿಸುವುದರಿಂದ ಅಳೆಯಬಹುದು. ಒಂದು ವಸ್ತುವಿನ ತೂಕವನ್ನು ಅದನ್ನು ಕೈಯಿಂದ ಎತ್ತುವ ಮೂಲಕ ಅಳೆಯಬಹುದು. ಹಾಗೆ ಅದರ ಭಾರ ಮತ್ತು ಹಗುರವನ್ನು ಅಂದಾಜು ಮಾಡಬಹುದು. ಚರ್ಮರಂಧ್ರಗಳು ಮತ್ತು ಶರೀರದ ಮೇಲಿರುವ ರೋಮಗಳೆಲ್ಲವೂ ಸ್ಪರ್ಶ ಜ್ಞಾನದೊಂದಿಗೆ ಪರಸ್ಪರ ಅವಲಂಬಗಳಾಗಿವೆ. ಚರ್ಮದ ಒಳಗೆ ಮತ್ತು ಹೊರಗೆ ಬೀಸುತ್ತಿರುವ ಗಾಳಿಯು ಕೂಡ ಇಂದ್ರಿಯ ಜ್ಞಾನದ ಒಂದು ವಿಷಯವಾಗಿದೆ. ಈ ಇಂದ್ರಿಯ ಜ್ಞಾನವು ಸಹ ಜ್ಞಾನದ ಆಕಾರ. ಆದ್ದರಿಂದ ಭೌತಿಕ ಅಥವಾ ಶಾರೀರಿಕ ಜ್ಞಾನವು ಮೇಲೆ ಸೂಚಿಸಿದಂತೆ ಪರಮಾತ್ಮ ಜ್ಞಾನಕ್ಕೆ ಅಧೀನವಾಗಿದೆ. ಪರಮಾತ್ಮ ಜ್ಞಾನವು ಇಂದ್ರಿಯ ಗೋಚರವಾದ ವಿಷಯ ಜ್ಞಾನವನ್ನು ವಿಸ್ತೃತಗೊಳಿಸಬಹುದು. ಆದರೆ ಭೌತಿಕ ಜ್ಞಾನವು ಪರಮಾತ್ಮ ಜ್ಞಾನಕ್ಕೆ ದಾರಿ ತೋರಲಾರದು. ದೇಹದ ಮೇಲಿನ ರೋಮಗಳು ಮತ್ತು ಭೂಶರೀರದ ಮೇಲಿರುವ ಸಸ್ಯಗಳ ನಡುವೆ ನಿಕಟ ಸಂಬಂಧವಿದೆ. 3ನೇ ಸ್ಕಂದದಲ್ಲಿ ತ್ವಚಂ ಅಸ್ಯ ವಿನಿರ್ಭಿನ್ನ ವಿವಿಶುರ್ ಧಿಷ್ಣ್ಯಂ ಔಷಧಿ ಎಂದು ಹೇಳಿರುವಂತೆ ವನಸ್ಪತಿಗಳು ಆಹಾರ ಮತ್ತು ಔಷಧಿಗಳಂತೆ ಚರ್ಮಕ್ಕೆ ಪುಷ್ಟೀಕರವಾಗಿವೆ. ಇಷ್ಟವರೆಗೂ ಜ್ಞಾನ ಇಂದ್ರಿಯಗಳ ಹೇಗೆ ಉತ್ಪತ್ತಿ ಆಯಿತು, ಬಾಯಿ, ಕಣ್ಣು, ಮತ್ತೆ ಆ ರೀತಿಯ ಇಂದ್ರಿಯಗಳು ಅದಕ್ಕೆ ಏನ್ ಬೇಕದಕ್ಕೆ, ನಾಲಿಗೆ ಮಾತಾಡುವುದು, ಮತ್ತೆ ಕಣ್ಣು ಅದಕ್ಕೆ ಆ ದೇವತೆಗಳು, ಇದರ ವಿವರಣೆ ಇಲ್ಲಿ ಇಷ್ಟು ಕೇಳಿದ್ವಿ ನಾವು. ಮತ್ತೆ ಈಗ ಕರ್ಮೇಂದ್ರಿಯ ಕೈಗಳು, ಕಾಲುಗಳು, ಅದರ ಒಂದು ಸೃಷ್ಟಿಯಾಗುವ ವಿವರಣೆ ಇದರ ಕೇಳ್ತೇವೆ. ಸೊ ಹಸ್ತೌ ರುರುಹತುಸ್ತಸ್ಯ ನಾನಾ ಕರ್ಮ ಚಿಕೀರ್ಷಯ ತಯೋಸ್ತು ಬಲವಾನಿಂದ್ರ ಆದಾನ ಉಭಯಾಶ್ರಯಂ. ಅನಂತರ ಪರಮಪ್ರಭು ವಿವಿಧ ಕೆಲಸಗಳನ್ನು ಮಾಡಲು ಬಯಸಿದಾಗ 2 ಕೈಗಳು ಮತ್ತು ನಿಯಂತ್ರಣ ಬಲ ಮತ್ತು ಸ್ವರ್ಗದ ದೇವತೆ ಇಂದ್ರ ವ್ಯಕ್ತವಾದರು. ಹಾಗೆಯೇ ಕೈಗಳನ್ನು ಮತ್ತು ದೇವತೆಗಳನ್ನು ಅವಲಂಬಿಸಿದ ಕಾರ್ಯಗಳು ವ್ಯಕ್ತವಾದವು. ಜೀವಿಯ ಇಂದ್ರಿಯಾಂಗಗಳು ಯಾವ ಹಂತದಲ್ಲಿಯೂ ಸ್ವತಂತ್ರವಾಗಿಲ್ಲ ಎಂಬುದನ್ನು ನಾವು ಪ್ರತಿಯೊಂದು ಅಂಶದಲ್ಲಿಯೂ ಪ್ರಯೋಜನಾತ್ಮಕವಾಗಿ ಗಮನಿಸಬಹುದು. ಭಗವಂತನು ಇಂದ್ರಿಯಗಳ ಪ್ರಭುವೆಂದು ಋಷಿಕೇಶ ಪ್ರಸಿದ್ಧನಾಗಿದ್ದಾನೆ. ಹಾಗೆ ಜೀವಿಯ ಇಂದ್ರಿಯಾಂಗಗಳು ಭಗವಂತನ ಇಚ್ಛೆಯಂತೆ ವ್ಯಕ್ತವಾಗಿದೆ ಮತ್ತು ಪ್ರತಿ ಅಂಗವು ಒಬ್ಬ ನಿರ್ದಿಷ್ಟ ದೇವತೆಯಿಂದ ನಿಯಂತ್ರಿತವಾಗಿದೆ. ಆದ್ದರಿಂದ ಯಾರೊಬ್ಬನು ಇಂದ್ರಿಯಗಳ ಯಾವ ರೀತಿಯ ಒಡೆತನವನ್ನು ಸಾಧಿಸುವಂತಿಲ್ಲ. ಜೀವಿಯು ಇಂದ್ರಿಯಗಳಿಂದ ನಿಯಂತ್ರಿತನಾಗಿದ್ದಾನೆ. ಇಂದ್ರಿಯಗಳು ದೇವತೆಗಳಿಂದ ನಿಯಂತ್ರವಾಗಿವೆ. ದೇವತೆಗಳು ಪರಮಪ್ರಭುವಿನ ಸೇವಕರಾಗಿದ್ದಾರೆ. ಇದು ಸೃಷ್ಟಿ ಪದ್ಧತಿಯ ವ್ಯವಸ್ಥೆಯಾಗಿದೆ. ಎಲ್ಲವೂ ಅಂತಿಮವಾಗಿ ಪರಮಪ್ರಭುವಿನಿಂದ ನಿಯಂತ್ರಿತವಾಗಿದೆ. ಭೌತಿಕ ಪ್ರಕೃತಿಗೆ ಅಥವಾ ಜೀವಿಗೆ ಯಾರಿಗೂ ಸ್ವಾತಂತ್ರ್ಯವಿಲ್ಲ. ತಾನೇ ತನ್ನ ಇಂದ್ರಿಯಗಳ ಪ್ರಭುವೆಂದು ಸಾಧಿಸುವ ಭ್ರಾಂತ ಜೀವಿಯು ಭಗವಂತನ ಬಹಿರಂಗ ಶಕ್ತಿಯ ಹಿಡಿತದಲ್ಲಿರುತ್ತಾನೆ. ಜೀವಿಯು ತನ್ನ ಅಲ್ಪ ಅಸ್ತಿತ್ವದಲ್ಲಿ ಉಬ್ಬಿದವನಾಗಿರುವವರೆಗೆ ಅವನು ಭಗವಂತನ ಬಹಿರಂಗ ಶಕ್ತಿಯ ಕಠಿಣ ನಿಯಂತ್ರಣದ ಆಗಿರುತ್ತಾನೆಂದು ತಿಳಿಯಬೇಕು. ತಾನು ಸ್ವಯಂ ಮುಕ್ತಾತ್ಮನೆಂದು ವ್ಯಕ್ತಿಯು ಎಷ್ಟೇ ಹೇಳಿಕೊಂಡರೂ ಮಾಯೆ ಹಿಡಿತದಿಂದ ಮುಕ್ತವಾಗುವ ಪ್ರಶ್ನೆಯೇ ಇರುವುದಿಲ್ಲ. ಸೊ ಇಲ್ಲಿ ಇದು ಹೇಳ್ತಾ ಇರೋದು, ಇದು ಸೃಷ್ಟಿ ಪದ್ಧತಿಯ ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ. ಸೃಷ್ಟಿ ಪದ್ಧತಿ. ಸೊ ಭಗವಂತನು ಈ ಸೃಷ್ಟಿ
ಈ ಕ್ರಿಯೇಷನ್ ಇದರಲ್ಲಿ ಒಂದು ಪದ್ಧತಿ, ಇದರ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ, ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದೇನು ಅಂದ್ರೆ ಇಲ್ಲಿ ಹೇಳ್ತಾ ಇರೋದು, ನಾವಿದ್ದೇವೆ, ಜೀವಿಗಳು, ನಮ್ಮ ಇಂದ್ರಿಯಗಳಿವೆ. ಸೊ ಮತ್ತೆ ಇಂದ್ರಿಯನ್ನು ನಿಯಂತ್ರಿಸುವ ದೇವತೆಗಳಿದ್ದಾರೆ. ಸೊ ಇವರೆಲ್ಲರೂ ಕೂಡ ನಿಯಂತ್ರಿತಾರೆ, ಭಗವಂತನಿಂದ ನಿಯಂತ್ರಿತರಾದವರು. ಜೀವಿಯ ಇಂದ್ರಿಯಾಂಗಗಳು ಭಗವಂತನ ಇಚ್ಛೆಯಂತೆ ವ್ಯಕ್ತವಾಗಿ ಮತ್ತು ಪ್ರತಿ ಅಂಗವು ಒಬ್ಬ ನಿರ್ದಿಷ್ಟ ದೇವತೆಯಿಂದ ನಿಯಂತ್ರಕವಾಗಿವೆ. ಆದ್ದರಿಂದ ಯಾರೊಬ್ಬನು ಇಂದ್ರಿಯಗಳ ಯಾವ ರೀತಿಯ ಒಡೆತನವನ್ನು ಸಾಧಿಸುವಂತಿಲ್ಲ. ಜೀವಿಯು ಇಂದ್ರಿಯಗಳಿಂದ ನಿಯಂತ್ರಿತನಾಗಿದ್ದಾನೆ, ಇಂದ್ರಿಯಗಳು ದೇವತೆಗಳಿಂದ ನಿಯಂತ್ರಣವಾಗಿವೆ, ದೇವತೆಗಳು ಪರಮಪ್ರಭುವಿಂದ ಸೇವಕರಾಗಿದ್ದಾರೆ. ಇದು ಸೃಷ್ಟಿ ಪದ್ಧತಿ ವ್ಯವಸ್ಥೆಯಾಗಿದೆ. ಎಲ್ಲವೂ ಅಂತಿಮವಾಗಿ ಪರಮಪ್ರಭುವಿನಿಂದ ನಿಯಂತ್ರಿತವಾಗಿದೆ. ಓಕೆ. ಭೌತಿಕ ಪ್ರಕೃತಿಗೆ ಅಥವಾ ಜೀವಿಗೆ ಯಾರಿಗೂ ಸ್ವಾತಂತ್ರ್ಯವಿಲ್ಲ. ತಾನೇ ತನ್ನ ಇಂದ್ರಿಯಗಳ ಪ್ರಭು ಎಂದು ಸಾಧಿಸುವ ಭ್ರಾಂತ ಜೀವಿಯು ಭಗವಂತನ ಬಹಿರಂಗ ಶಕ್ತಿ ಹಿಡಿತದಲ್ಲಿರುತ್ತಾನೆ. ನೆಕ್ಸ್ಟ್ ಕಾಲುಗಳು, ಕೈಗಳ ಸೃಷ್ಟಿಯಾದ್ಮೇಲೆ ವಿರಾಟ್ ರೂಪದ ಕೈಗಳು ಮತ್ತೆ ಈಗ ವಿರಾಟ್ ರೂಪದ ಕಾಲುಗಳು ಅಂತ. ಗತಿಂ ಜಿಗೀತ್ಸತಃ ಪಾದವು ದುರುಹಾತೆ ಅಭಿಕಾಮಿಕಾಂ ದುರ್ಗುಹಾತೆ ಅಭಿಕಾಮಿಕಾಂ ಪದ್ಭ್ಯಾಂ ಯಜ್ಞ ಸ್ವಯಂ ಹವ್ಯಂ ಕರ್ಮಭಿ ಕ್ರಿಯತೆ ನೃಭಿಃ. ಅನಂತರ ಅವನು ಗತಿಯನ್ನು ನಿಯಂತ್ರಿಸಲು ಬಯಸಿದ ಕಾರಣದಿಂದ, ಮೂಮೆಂಟ್ಸ್, ಚಲನೆ, ಅವನ ಕಾಲುಗಳು ವ್ಯಕ್ತವಾದವು ಮತ್ತು ಕಾಲುಗಳಿಂದ ನಿಯಂತ್ರಣ ದೇವತೆ ವಿಷ್ಣು ಹುಟ್ಟಿದನು. ಈ ಕಾರ್ಯದಲ್ಲಿ ಅವನ ವೈಯಕ್ತಿಕ ಮೇಲ್ವಿಚಾರಣೆಯ ದ್ವಾರ ಎಲ್ಲ ವರ್ಗದ ಮಾನವ ಜೀವಿಗಳು ಅವರವರ ಕರ್ತವ್ಯವಾದ ವೃತ್ತಿ ಧರ್ಮಗಳಲ್ಲಿ ಸತತವಾಗಿ ನಿರತರಾಗಿದ್ದಾರೆ. ಪ್ರತಿಯೊಬ್ಬ ಮಾನವ ಜೀವಿಯು ಅವನ ವಿಶಿಷ್ಟ ವೃತ್ತಿ ಧರ್ಮದಲ್ಲಿ ನಿರತನಾಗಿರುತ್ತಾನೆ. ಮನುಷ್ಯರು ಅತ್ತ ಮತ್ತು ಇತ್ತ ಹೋಗುತ್ತಿರುವಾಗ ಇಂತಹ ಚಟುವಟಿಕೆಗಳು ಗೋಚರಿಸುತ್ತವೆ. ಇದು ಜಗತ್ತಿನ ದೊಡ್ಡ ನಗರಗಳಲ್ಲಿ ಮುಖ್ಯವಾಗಿ ಕಾಣಬರುತ್ತದೆ. ಜನರು ನಗರಗಳಲ್ಲೆಲ್ಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಆಸಕ್ತಿಯಿಂದ ಹೋಗುತ್ತಾರೆ. ಈ ಚಲನವಲನವು ಕೇವಲ ನಗರಗಳಿಗೆ ಮಾತ್ರ ಮಿತಿಯಾಗಿಲ್ಲ. ನಗರಗಳ ಹೊರಗೆ ಒಂದು ಸ್ಥಳದಿಂದ ಮತ್ತೊಂದಕ್ಕೆ ಅಥವಾ ಒಂದು ನಗರದಿಂದ ಮತ್ತೊಂದಕ್ಕೆ ವಿವಿಧ ವಾಹನಗಳ ಮೂಲಕ ಕೂಡ ಆಗುತ್ತದೆ. ಮನುಷ್ಯರು ರಸ್ತೆಗಳ ಮೇಲೆ, ಕಾರು, ರೈಲುಗಳಲ್ಲಿ, ಭೂಮಿಯೊಳಗೆ ಸುರಂಗ ಮಾರ್ಗಗಳಲ್ಲಿ ಮತ್ತು ಆಕಾಶದಲ್ಲಿ ವಿಮಾನಗಳ ಮೂಲಕ ವ್ಯಾಪಾರದಲ್ಲಿ ಯಶಸ್ಸಿನ ಉದ್ದೇಶಕ್ಕಾಗಿ ಚಲಿಸುತ್ತಾರೆ. ಆದರೆ ಎಲ್ಲ ಚಲನವಲನಗಳ ನಿಜವಾದ ಉದ್ದೇಶ ಸುಖ ಜೀವನಕ್ಕೋಸ್ಕರ ಸಂಪತ್ತಿನ ಗಳಿಕೆಯೇ ಆಗಿದೆ. ಈ ಸುಖ ಜೀವನಕ್ಕಾಗಿಯೇ ವಿಜ್ಞಾನಿ, ಕಲಾವಿದ, ಯಂತ್ರಶಿಲ್ಪಿ, ತಾಂತ್ರಿಕರೆಲ್ಲರೂ ಮಾನವ ಚಟುವಟಿಕೆಯ ವಿವಿಧ ಶಾಖೆಗಳಲ್ಲಿ ತೊಡಗಿರುತ್ತಾರೆ. ಆದರೆ ಮಾನವ ಜೀವನದ ಉದ್ದೇಶ ಪೂರ್ಣತೆಗಾಗಿ ಚಟುವಟಿಕೆಗಳನ್ನು ಹೇಗೆ ಮಾಡಬೇಕೆಂದು ಅವರು ತಿಳಿದಿಲ್ಲ. ಈ ಗುಟ್ಟನ್ನು ಅವರು ತಿಳಿಯದಿರುವುದರಿಂದ ಅವರ ಎಲ್ಲ ಚಟುವಟಿಕೆಗಳು ನಿಯಂತ್ರಣವಿಲ್ಲದೆ ಇಂದ್ರಿಯ ತೃಪ್ತಿಯ ಗುರಿಯನ್ನು ಹೊಂದಿವೆ. ಈ ಎಲ್ಲ ವ್ಯವಹಾರಗಳಿಂದ ಅವರು ಅರಿವಿಲ್ಲದೆ ಅಂಧಕಾರದ ಗಾಢ ವಲಯಗಳಲ್ಲಿ ಪ್ರವೇಶಿಸುತ್ತಿದ್ದಾರೆ. ಪರಮಪ್ರಭುವಿನ ಬಹಿರಂಗ ಶಕ್ತಿಯಿಂದ ಅವರು ಆಕರ್ಷಿತರಾಗಿರುವುದರಿಂದ ಅವರು ಪೂರ್ಣವಾಗಿ ಪರಮಪ್ರಭು ವಿಷ್ಣುವನ್ನು ಮರೆತಿದ್ದಾರೆ. ಹೀಗೆ ಅವರು ಭೌತಿಕ ಪ್ರಕೃತಿಯ ಸ್ಥಿತಿಗಳ ಅಧೀನದಲ್ಲಿ ತತ್ಕಾಲದಲ್ಲಿ ವ್ಯಕ್ತವಾದಂತೆ ಈ ಜೀವನವು ಅತಿ ಹೆಚ್ಚಿನ ಇಂದ್ರಿಯ ಸುಖಕ್ಕಾಗಿಯೇ ಇದೆ ಎಂದು ಪರಿಭಾವಿಸುತ್ತಾರೆ. ಆದರೆ ಬದುಕಿನ ಅಂತಹ ತಪ್ಪು ಗ್ರಹಿಕೆ ಯಾರೊಬ್ಬನಿಗೂ ಬಯಸಿದ ಮನಃಶಾಂತಿಯನ್ನು ನೀಡುವುದಿಲ್ಲ. ಹೀಗಾಗಿ ಪ್ರಕೃತಿಯ ಸಂಪನ್ಮೂಲಗಳ ಉಪಯೋಗದ ಜ್ಞಾನದಲ್ಲಿ ಎಲ್ಲಾ ಪ್ರಗತಿಯಾಗಿದ್ದರೂ ಈ ಲೌಕಿಕ ನಾಗರಿಕತೆಯಲ್ಲಿ ಯಾರೊಬ್ಬನು ಸುಖಿಯಾಗಿಲ್ಲ. ರಹಸ್ಯವೆಂದರೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ವಿಶ್ವಶಾಂತಿಯ ಮಾರ್ಗದಲ್ಲಿ ಯಜ್ಞವನ್ನು ಆಚರಿಸಲು ಪ್ರಯತ್ನಿಸಬೇಕು. ಈ ಮುಂದಿನ ಶ್ಲೋಕಗಳಲ್ಲಿ ಭಗವದ್ಗೀತೆಯು ಸಹ ಇದೇ ರಹಸ್ಯವನ್ನು ಉಪದೇಶಿಸುತ್ತದೆ. ಸ್ವೇ ಸ್ವೇ ಕರ್ಮಣ್ಯಭಿರತ ಸಂಸಿದ್ಧಿಂ ಲಭತೆ ನರ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದಂತಿ ತಚ್ಛೃಣು ಯಥಾ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾಂ ತ್ವಂ ಅಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಭಗವಂತನು ಅರ್ಜುನನಿಗೆ ಹೇಳುತ್ತಾನೆ, ಒಬ್ಬನು ಕೇವಲ ತನ್ನ ನಿರ್ದಿಷ್ಟ ವೃತ್ತಿಧರ್ಮವನ್ನು ಆಚರಿಸುವುದರಿಂದ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಹೇಗೆ ಪಡೆಯುವನು ಎಂಬುದಷ್ಟನ್ನು ನನ್ನಿಂದ ಕೇಳು. ಮಾನವನು ಪರಮಪ್ರಭುವಿನ ಆರಾಧನೆಯಿಂದ ಮತ್ತು ಪರಮಪ್ರಭು ವಿಷ್ಣುವಿನ ಸಲುವಾಗಿ ಯಜ್ಞಾಚರಣೆಯಿಂದ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಲ್ಲ. ಆ ವಿಷ್ಣು ಸರ್ವವ್ಯಾಪ್ತನಾಗಿದ್ದಾನೆ. ಅವನ ನಿಯಂತ್ರಣದಿಂದಾಗಿ ಪ್ರತಿಯೊಬ್ಬ ಜೀವಿಯು ಅವನ ಪ್ರವೃತ್ತಿ ಅನುಗುಣವಾಗಿ ಅಪೇಕ್ಷಿತ ಸೌಲಭ್ಯಗಳನ್ನು ಪಡೆಯುತ್ತಾನೆ. ಜೀವನದಲ್ಲಿ ವಿವಿಧ ಒಲವುಗಳನ್ನು ಹೊಂದುವುದರಿಂದ ಹಾನಿ ಏನೂ ಇಲ್ಲ. ಏಕೆಂದರೆ ಪ್ರತಿಯೊಬ್ಬ ಮಾನವ ಜೀವಿಯು ವಿವಿಧ ವೃತ್ತಿಗಳಿಂದ ತನ್ನ ಜೀವನದ ಯೋಜನೆಗಳನ್ನು ಹಾಕಿಕೊಳ್ಳಲು ಪ್ರಮಾಣಾನುಸಾರ ಸ್ವತಂತ್ರನಾಗಿದ್ದಾನೆ. ಆದರೆ ತಾನು ಪೂರ್ಣ ಸ್ವತಂತ್ರನಲ್ಲ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳಲು ಅವನು ಗಮನ ಕೊಡಬೇಕು.
ವ್ಯಕ್ತಿಯು ನಿಶ್ಚಿತವಾಗಿ ಪರಮಪ್ರಭುವಿನ ನಿಯಂತ್ರಣಕ್ಕೆ ಒಳಗಾಗಿದ್ದಾನೆ ಮತ್ತು ಅವನ ನಾನಾ ನಿಯೋಗಿಗಳ ಅಧೀನನಾಗಿದ್ದಾನೆ. ಇದನ್ನು ತಿಳಿದು ಪರಮಪ್ರಭು ವಿಷ್ಣುವಿನ ದಿವ್ಯ ಪ್ರೇಮ ಸೇವೆಗೆ ತಜ್ಞರಾದ ಅಧಿಕಾರಿಗಳು ನೇಮಿಸಿದಂತೆ ತನ್ನ ಕೆಲಸ ಮತ್ತು ಶ್ರಮದ ಫಲದಿಂದ ತಾನು ಪರಮಪ್ರಭುವನ್ನು ಸೇವಿಸುತ್ತಿರುವನೆಂದು ತಿಳಿದುಕೊಳ್ಳಬೇಕು. ಜೀವನದ ಅಂತಹ ವೃತ್ತಿ ಧರ್ಮಗಳನ್ನು ನಿರ್ವಹಿಸಲು ಕಾಲು ದೇಹದ ಅತಿ ಮುಖ್ಯ ಸಾಧನವಾಗಿದೆ. ಏಕೆಂದರೆ ಕಾಲುಗಳ ಸಹಾಯವಿಲ್ಲದೆ ಒಬ್ಬನು ಒಂದು ಸ್ಥಳದಿಂದ ಮತ್ತೊಂದಕ್ಕೆ ಚಲಿಸಲಾರ. ಆದ್ದರಿಂದ ಭಗವಂತನು ಯಜ್ಞಾಚರಣೆಗಾಗಿ ಉದ್ದೇಶಿತವಾದ ಮಾನವ ಜೀವಿಗಳ ಕಾಲುಗಳ ಮೇಲೆ ವಿಶೇಷ ನಿಯಂತ್ರಣವನ್ನು ಹೊಂದಿದ್ದಾನೆ. ಸೊ ಕಾಲು ತುಂಬಾ ಮುಖ್ಯ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಚಲನೆ ಮಾಡ್ಲಿಕ್ಕೆ. ವೃಕ್ಷಗಳಿವೆ, ಅದಕ್ಕೆ ಕಾಲುಗಳಿದ್ರು ಅದಕ್ಕೆ ಏನ್ ಹೇಳೋದು, ಅದಕ್ಕೆ ಚಲನೆಯಲ್ಲಿ ಹೋಗಕ್ಕಾಗಲ್ಲ, ಅಲ್ಲಿ ಒಂದೇ ಕಡೆ ನಿಲ್ತಾರೆ. ಬೇರೆ ಜೀವಿಗಳು ಎಲ್ಲ ಓಡ್ತಾನೆ ಇರ್ತಾರೆ, ಪ್ರಾಣಿಗಳು ಪಕ್ಷಿಗಳು ಎಲ್ಲ ತುಂಬಾ ವೇಗವಾಗಿ ಓಡ್ತಾ ಇರ್ತಾರೆ. ಮನುಷ್ಯನು ಈಗ ನಾವು ಕೂಡ ಯಂತ್ರಗಳ ಮೂಲಕ ತುಂಬಾ ವೇಗವಾಗಿ ಚಲನೆ ಇರ್ತಾರೆ. ಆದ್ರೆ ನಮ್ಮ ಇಚ್ಛೆ, ಭೌತಿಕ ಇಚ್ಛೆಗಳ ಉದ್ದೇಶದಿಂದ ನಾವು ಓಡ್ತಾ ಇದ್ದೇವೆ. ಆದ್ರೆ ಹೇಳ್ತಾರೆ ಅದರಿಂದ ಅಲ್ಲ, ನಾವು ಕೃಷ್ಣನ ತೃಪ್ತಿಪಡಿಸುವ ಕಾರ್ಯಕ್ಕಾಗಿ ನಾವು ಚಲನೆ ಮಾಡಬೇಕು. ಭಗವಂತನ ಕಾಲುಗಳು ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸಿ ನಮ್ಮ ಏನು ಕರ್ತವ್ಯಗಳಿವೆ ಅದರ ಮೂಲಕ ಭಗವಂತನನ್ನು ತೃಪ್ತಿಪಡಿಸ್ಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ನಾನು ಕಂಟಿನ್ಯೂ ಮಾಡಲು ಬೇಡ ಅನ್ಸುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅನ್ಸುತ್ತೆ. ಏನಾದ್ರು ಹೇಳ್ಬೇಕು ಅಂದ್ರೆ, ಡಿಸ್ಕಷನ್ ಮಾಡ್ಬೇಕು ಅಂದ್ರೆ ಹೇಳಿ. ಮತ್ತೆ ಕ್ವೆಶನ್ಸ್ ಅದು ಸಿಕ್ಕಿದೆ ಎಲ್ಲರಿಗೂ. ಇದು ಯೂನಿಟ್ 6 ಓಪನ್ ಬುಕ್ ಕ್ವೆಶನ್ಸ್, ಕ್ಲೋಸ್ ಬುಕ್ ಕ್ವೆಶನ್ಸ್. ಇಲ್ಲ ಪ್ರಭುಜಿ, ಕ್ವಶನ್ ಸಿಕ್ಕಿಲ್ಲ. 6th ಇಂದ 10th ವರೆಗೆ ಯಾವ ಚಾಪ್ಟರ್ ಇಲ್ಲ ಅಲ್ಲ? 6 ಇಲ್ಲ ಪ್ರಭು. ಅದು ಭಾಷಾಂತರ ಮಾಡ್ಬೇಕು. ಮತ್ತೆ ಇಂಗ್ಲಿಷ್ ವರ್ಷನ್ ಇದೆ, ನಂತರ ಅದನ್ನ ಅನುವಾದ ಮಾಡ್ಬೇಕು ನಾವು. ಮತ್ತೆ ತಯಾರಿ ಪ್ರಭುಜಿ ಸಿಕ್ಕಿದೆ ಪ್ರಭುಜಿ, ಅದು ತುಂಬಾ ಮುಂಚೆನೆ ಹಾಕಿದ್ರು ಮಾತಾಜಿ. 6 to 10th ಫುಲ್ 10th ಚಾಪ್ಟರ್ ವರೆಗೂ. ಹೌದು ಪ್ರಭುಜಿ. ಹ್ಯಾಂಡ್ ಬುಕ್ ಮಾಡಿದ್ದೇನೆ ಮತ್ತೆ ಪ್ರಭುಜಿ, ಕಳಿಸಿದ್ದೇನೆ. ಕಳಿಸಿದ್ದೀರಾ? ಹಾ ಪ್ರಭುಜಿ. ಇನ್ನೊಂದ್ಸರಿ ಪೋಸ್ಟ್ ಮಾಡ್ತೀರಾ? ಪೋಸ್ಟ್ ಮಾಡಿ. ಆಯ್ತು, ಮಾಡ್ತೇನೆ. ಎಲ್ಲರೂ ತಯಾರಾಗಬಹುದು. ನೋಡೋಣ ಪ್ರಭುಜಿ, ಅದು ಓಪನ್ ಬುಕ್ ಕ್ಲೋಸ್ ಬುಕ್ ಕ್ವಶನ್ಸ್ ಎರಡೂ ಇದೆ. ಮತ್ತೆ 2 ಕೊಟ್ಟಿದ್ದೀರಾ ಹೇಗೆ? ಇಲ್ಲ, ಕ್ಲೋಸ್ ಬುಕ್ ಇಲ್ಲ. ಕ್ಲೋಸ್ ಬುಕ್, ಓಪನ್ ಬುಕ್. ಕ್ಲೋಸ್ ಬುಕ್ ಮಾತ್ರ ಇದೆ ಪ್ರಭುಜಿ, ಓಪನ್ ಬುಕ್ ಇಲ್ಲ ಭಕ್ತಿ ವೈಭವದಲ್ಲಿ. ಅದು ಕೊಟ್ಟಿಲ್ವಾ ಕ್ವೆಶ್ಚನ್ಸ್? ಓಕೆ, ಅದು ಇರ್ಬೇಕಲ್ಲ. ಓಕೆ, ನನ್ನ ಹತ್ರ ನೋಡ್ತೀನಿ, ಅದನ್ನ ನಾನು ಶೇರ್ ಮಾಡ್ತೀನಿ. ನೀವು ಏನಿದೆ ಶೇರ್ ಮಾಡಿ, ಮತ್ತೆ ನಾನು ಬಾಕಿ ಇಂಗ್ಲಿಷ್ ವರ್ಷನ್ ಶೇರ್ ಮಾಡ್ತೀನಿ. ಮತ್ತೆ ಯಾರಾದ್ರೂ ಭಾಷಾಂತರ ಮಾಡ್ಬೇಕಾಗುತ್ತೆ, ನೋಡೋಣ ಯಾರು ಮಾಡ್ತಾರೆ. ಸೊ ಒಂದು ಇಲ್ಲಿ ಬೇರೆ ಬೇರೆ ರೀತಿಯ ಒಂದು ವಿವರಣೆ, ವಿರಾಟ ರೂಪದ್ದು. ಹಲವು ರೀತಿಯ ವಿರಾಟ ರೂಪದ ವಿವರಣೆಗಳು. ಸೊ ಒಂದು ರೀತಿ ಭಗವಂತನ ವಿರಾಟ ರೂಪ ಶಾಶ್ವತ ರೂಪ ಅಲ್ಲ, ಅದು ಭೌತಿಕ ರೂಪ. ಅದು ನಮಗೆ ಭಗವಂತನ ಒಂದು ಜ್ಞಾನವನ್ನು ಪಡೆಯೋದಕ್ಕೆ ಒಂದು ಅನುಕೂಲ ಮಾಡುವ ಒಂದು ವ್ಯವಸ್ಥೆ ಭಗವಂತನ. ಅದು ಬಿಟ್ರೆ ಇದರ ಒಂದು ಈ ರೀತಿಯ ವಿಶ್ವರೂಪ ಇದೆ, ಅದು ಜಗತ್ತಿನಲ್ಲಿ ಅದು ವ್ಯಕ್ತವಾಗಿದೆ, ಇಲ್ಲ, ಅದಿಲ್ಲ. ಅರ್ಜುನನಿಗೆ ಕೃಷ್ಣ ತೋರಿಸ್ದ ಆ ರೀತಿ, ಈ ತರ ಇರೋ ಒಂದು ಇದಾಗಿ. ಅದೇ ಆ ರೀತಿಯಾಗಿ ಯಾವುದು ಇಲ್ಲ, ಆ ರೀತಿ ಒಂದು ಅಸ್ತಿತ್ವ ಆಗಿಲ್ಲ. ಆದ್ರೆ ನಮ್ಗೆ ಈ ಸೃಷ್ಟಿಯ ಒಂದು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಒಂದು ರೀತಿ ಇದರ ವಿವರಣೆ ನಡೀತಾ ಇದೆ. ಸೃಷ್ಟಿ ಮೂಲ ಕಾರಣನೇ ವಿಷ್ಣುವೇ, ಮಹಾವಿಷ್ಣುವೇ ಅಂತ ಆ ರೀತಿಯಲ್ಲಿ ಎಲ್ಲ ಭೌತಿಕವಾಗಿ ಬ್ರಹ್ಮ ಇವರು ಸೃಷ್ಟಿ ಮಾಡೋದು, ಜೀವಿಗಳು, ನಮ್ಮ ದೇಹಗಳು ಎಲ್ಲವೂ. ಸೊ ಅದಕ್ಕೂ ಕೂಡ ಕಾರಣನೂ ಅವನೇ ಅನ್ನೋ ರೀತಿಯಲ್ಲಿ ಇಲ್ಲಿ ನಮ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ವಿಶ್ವರೂಪದ ಬಾಯಿ, ವಿಶ್ವರೂಪದ ಮೂಗು, ವಿಶ್ವರೂಪದ ಇಂದ್ರಿಯಗಳು, ವಿಶ್ವರೂಪದ ಅನುಭವಿಸುವ ಆ ವಸ್ತುಗಳು ಸೃಷ್ಟಿಯಾಗಿದ್ದು. ಸೊ ಆ ರೀತಿ ವಿವರಣೆ ನಡೀತದೆ. ಅಟೆಂಡೆನ್ಸ್ ಹಾಕಿದ್ದೀರಾ ಮಾತಾಜಿ?